ಯಾರು ಇದ್ದೀರಾ ಬನ್ನಿ. ಹೈಡಲ್ಲಿ ಯಾರು ಇದ್ದೀರಾ ಬಂದು ಸಪೋರ್ಟ್ ಮಾಡಿ ಬನ್ನಿ. ಹಲೋ ಯಾಯ್ ಮಾಡೂರ್ ಅವ್ರು ಬಂದರು. ಆಯ್ ರಾಜೇಂದ್ರ ಬದಾರ್. ಆಯ್ ವೆಲ್ಕಮ್ ವೆಲ್ಕಮ್ ಮಾಡೂರ್ ಅವ್ರು ವೆಲ್ಕಮ್. ಆಯ್ ವೆಲ್ಕಮ್. ಲೈಕ್ ಕೊಡಿ, ಲೈಕ್ ಕೊಡೋದವ್ರು ಲೈಕ್ ಕೊಡಿ, ಲೈಕ್ ಕೊಡೋದವ್ರು ಲೈಕ್ ಕೊಡಿ. ಥ್ಯಾಂಕ್ ಯು ರಾಜೇಂದ್ರ ಬದಾರ್. ಆಯ್ ಸಿಸ್ಟರ್ ಆಯ್ ವೆಲ್ಕಮ್ ವೆಲ್ಕಮ್. ಹಾಗೇನೆ ಯಾರು ಬಂದರು? ರಾಜೇಂದ್ರ ಬದಾರ್ ಥ್ಯಾಂಕ್ ಯು ಸೋ ಮಚ್. ಲೈಕ್ ಕೊಡಿ. ಮಾಡೂರ್ ಅವರು ನಮಸ್ಕಾರ ನಮಸ್ಕಾರ. ಟೀಚ್ ವರ್ಷ ನಿಮ್ಮೆಲ್ಲರ ರಿಟರ್ನ್. ಟೀಚ್ ವರ್ಷ ಮಾಡೂರ್ ಅವರು ಸೂಪರ್ ಸಪೋರ್ಟ್ ಅಲ್ಲಿದೆ. ಆರ್ ಕೆ ಸೂಪರ್ ಸಪೋರ್ಟ್. ಥ್ಯಾಂಕ್ ಯು ಸೋ ಮಚ್ ರಾಜೇಂದ್ರ ಬದಾರ್. ಆಯ್ ಸಿಸ್ಟರ್ ಆಯ್ ವೆಲ್ಕಮ್ ವೆಲ್ಕಮ್. ಮಾಡೂರ್ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಮಾಡೂರ್ ಸೂಪರ್ ಸಪೋರ್ಟ್. ಆರ್ ಕೆ ಲೈಕ್ ಡನ್. ಥ್ಯಾಂಕ್ ಯು ಸೋ ಮಚ್ ರಾಜೇಂದ್ರ. ಊಟ ಆಯ್ತಾ? ಊಟ ಆಯಿತು ಬ್ರದರ್, ನಿಮ್ದಾಯ್ತಾ? ನಂದಾಗಿ ಬಂದೆ. BMHS ಅವರು ಬಂದರು. ಯಾನ್ ಲೈಕ್ ಕೊರಿಯ ಫಸ್ಟ್ ಸಿಸ್ಟರ್ ಅಂದೆ. ಲೈಕ್ ಕೊಡೋದಿದ್ದವ್ರು ಲೈಕ್ ಕೊಡಿ. ಮಾಡೂರವರು ಕೊಟ್ಟೆ ಅಂತಿದ್ದಾರೆ. ಕೊಟ್ಟಿದ್ದಾರಂತೆ ಅವರು. ರಾಜೇಂದ್ರ ಬದಾರ್ ಕೊಟ್ಟಿದ್ದಾರೆ. ಟೀಚ್ ವರ್ಷ ಆಯ್ ದೀದಿ ಆಯ್ ವರ್ಷ ದೀದಿ ಲೈಕ್ ಪ್ಲೀಸ್ ಲೈಕ್ ದೀಜಿಯೇ. ಆಯ್ ದೀದಿ ಆಯ್ ವೆಲ್ಕಮ್ ವೆಲ್ಕಮ್. ಕಾನಮ್ ಹೋಗೆಯಾ? ರಾಜೇಂದ್ರ ಬದಾರ್ ನಿಮ್ಮ ಊಟ ಆಯ್ತಾ? ಲೈಕ್ ಡನ್ ಅಂತಿದ್ದೀರಾ. ಥ್ಯಾಂಕ್ ಯು ಮಾಡೂರ್ ಅವರೇ. ಥ್ಯಾಂಕ್ ಯು ಸೋ ಮಚ್ ಸೂಪರ್ ಸಪೋರ್ಟ್. ಥ್ಯಾಂಕ್ ಯು ಆರ್ ಕೆ ಅವರು. ಒಣಸಾಂಡೆಕ್ಕ ಒಣಸಾಂಡಿಯೇ ಒಣಸಾದೆ ಬತ್ತೀನಿ ನೀನು ಪ್ಲೀಸ್ ಸಪೋರ್ಟ್ ಅಂತಿದ್ದಾರೆ. ಓಕೆ ಥ್ಯಾಂಕ್ ಯು ಸೋ ಮಚ್. ಮಾಡೂರ್ ಲೈಕ್ ಡನ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಟೀಚ್ ವರ್ಷ ಪ್ಲೀಸ್ ಲೈಕ್ ಗಿವ್ ಮಿ ಲೈಕ್. ರಾಜೇಂದ್ರ ನೈಸ್ ಅಂತಿದ್ದಾರೆ. ಆರ್ ಕೆ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಮಾಡೂರ್ ಅವರು ಸೂಪರ್ ಸಪೋರ್ಟ್. ಆರ್ ಕೆ ಸೂಪರ್ ಸಪೋರ್ಟ್. ರಾಜೇಂದ್ರ ಅವರು ಸೂಪರ್ ಸಪೋರ್ಟ್. ಟೀಚ್ ವರ್ಷ ಥ್ಯಾಂಕ್ ಯು ಸೋ ಮಚ್. ಸಿಸ್ ಇದು ಯಾರು? ಸ್ಟಾರ್ಶಿನ್ ಕಿಚಾನ್ ಅವರು. ಸಿಸ್ ವೆಲ್ಕಮ್ ವೆಲ್ಕಮ್. ಲೈಕ್ ಕೊಟ್ಟಿಲ್ಲ ಅಂದ್ರೆ ಲೈಕ್ ಅನ್ಕೊಡಿ. ಆರ್ ಕೆ ಅವರು ಜೋಕುಲ್ ದಾದ ಮಲ್ಪೇರು ಜೋಕುಲ್ ಜೆತ್ತೇರಿಯೇ ಎಲ್ಲ ಸ್ಕೂಲ್ ಪೋರುಂಡತೆ ಅಂಚೆ ಜೆತ್ತೇರಗುಲು ಭಾರಿ ಸೆಕೆ ಮುಲ್ಪ. ಸಿಸ್ ಅಂತಿದ್ದಾರೆ. ಸ್ಮೈಲಿ ಕುಕ್ಕಿಂಗ್ ಅವರು ಬಂದರು. ವೆಲ್ಕಮ್ ವೆಲ್ಕಮ್. ಲೈಕ್ ಕೊಡೋದವ್ರು ಎಲ್ಲ ಲೈಕ್ ಕೊಡಿ ಪ್ಲೀಸ್. ಸ್ಟಾರ್ ಸೈನ್ ಕಿಚನ್ ಅವರು ಊಟ ಆಯ್ತಾ ನಿಮ್ಮದು ಅಂತಿದ್ದಾರೆ. ನಮ್ದು ಆಯಿತು ಊಟ, ನಿಮ್ದು ಆಯಿತಾ? ಸ್ಟಾರ್ ಸೈನ್ ಅವರೇ ಒಂದು ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ. ಹಾಗೆಯೇ ನಮ್ಮ ಸ್ಮೈಲಿ ಅವರೇ ಪ್ಲೀಸ್ ಒಂದು ಲೈಕ್ ಕೊಡಿ. ಟೀಚರ್ ಡನ್ ಓಕೆ ಥ್ಯಾಂಕ್ ಯು. ನಿಮ್ಮದು ಅಂತಿದ್ದಾರೆ. ನಮ್ಮದು ಆಯಿತು. ಸ್ಟಾರ್ ಸೈನ್ ಅವರೇ ನಮ್ಮದು ಆಯಿತು. ಆರ್ ಕೆ ಅವರು ಸೂಪರ್ ಸಪೋರ್ಟು ಕ್ಯಾ ಅಂತಿದ್ದಾರೆ. ಟೀಚ್ ವರ್ಷ ಕಾನಮ್ ಹೋಗೆಯಾ? ಸ್ಮೈಲಿ ಅವರು ಲೈಕ್ ಡನ್ ಅಂತಿದ್ದಾರೆ. ಥ್ಯಾಂಕ್ ಯು. ಸ್ಮೈಲಿ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಸಿ ಜಿ ಲೈಕ್. ಥ್ಯಾಂಕ್ ಯು ಸಿ ಜಿ. ವೆಲ್ಕಮ್ ಸಿ ಜಿ. ಊಟ ಆಯ್ತಾ ಸಿ ಜಿ? ಆರ್ ಕೆ ಸೂಪರ್ ಸಪೋರ್ಟ್. ಥ್ಯಾಂಕ್ ಯು. ಕಿಯಾ ಓಕೆ ದೀದಿ ಓಕೆ ಡನ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಸ್ಮೈಲಿ ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು. ಆರ್ ಕೆ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಸ್ಮೈಲಿ ಸೂಪರ್ ಸಪೋರ್ಟಲ್ಲಿದ್ದಾರೆ. ಸ್ಟಾರ್ ಸೈನ್ ಸೂಪರ್ ಸಪೋರ್ಟಲ್ಲಿದ್ದಾರೆ. ಊಟ ಮಾಡಿದರೆ ಸಿಸ್ಟಾರ್ ಅಂತಿದ್ದಾರೆ. ನಾನು ಊಟ ಆಯಿತು ಸಿ ಜಿ, ನಿಮ್ದಾಯ್ತಾ? ಸ್ಮೈಲಿ ಅವರು ಸೂಪರ್ ಸಪೋರ್ಟ್. ಆರ್ ಕೆ ಅವರು ಸೂಪರ್ ಸಪೋರ್ಟ್. ಸಿ ಜಿ ಜೈ ಶ್ರೀರಾಮ್. ಥ್ಯಾಂಕ್ ಯು. ರಾಜೇಂದ್ರ ಬ್ರದರ್ ಅವರು ಸೂಪರ್ ಸಪೋರ್ಟ್ ಅಂತಿದ್ದಾರೆ. ಸ್ಮೈಲಿ ಅವರು ಲೈಕ್ ಅಂತಿದ್ದಾರೆ. ಆರ್ ಕೆ ಅವರು ಸೂಪರ್ ಸಪೋರ್ಟ್. ಸಿ ಜಿ ಏನು ಊಟ ಮಾಡಿದ್ರಿ ಸಿಸ್ಟರ್? ಇವತ್ತು ವೆಜ್ ಸಿಸ್, ವೆಜ್ ರಸಮ್ ಮತ್ತು ಬೆಂಡೆ ಬಾಜಿ ಮಾಡಿದ್ನೆ, ಮತ್ತು ಅಷ್ಟೇ ಮಾಡಿದ್ದು. ಸೂಪರ್ ಸಪೋರ್ಟಲ್ಲಿದ್ದಾರೆ. BMHS ಅವರು. BMHS ಅವರೇ ಊಟ ಆಯಿತಾ? ಊಟ ಮಾಡಿದ್ರಾ? ಸಿ ಜಿ ನೀವು ಊಟ ಮಾಡಿದ್ರಾ? ಏನು ಊಟ ನಿಮಗೆ? ಆರ್ ಕೆ ಅವರು ಹಾಯ್ ಅಂತಿದ್ದಾರೆ. ರಾಜೇಂದ್ರ ಅವರು ನೈಸ್ ಅಂತಿದ್ದಾರೆ. ಆರ್ ಕೆ ಅವರು ಹಾಯ್ ಅಂತಿದ್ದಾರೆ. ಆರ್ ಕೆ ಮೊಣಸಾಂಡ. ಸಿ ಜಿ ಸೂಪರ್ ಸಪೋರ್ಟಲ್ಲಿದ್ದಾರೆ. ರಾಜೇಂದ್ರ ದೇಸಾಯಿ ಡನ್ ಪ್ಲೀಸ್ ರಿಟರ್ನ್ ಅಂತಿದ್ದಾರೆ. ಸ್ಟಾರ್ ಶೈನ್. ರಾಜೇಂದ್ರ ಬ್ರದರ್ ನಿಮಗೆ ಕೊಟ್ಟಿದ್ದಾರೆ ನೋಡಿ. ಸ್ಟಾರ್ ಸೈನ್ ಕಿಚನ್ ಅವರು, ಅವರಿಗೆ ರಿಟರ್ನ್ ಕೊಡಿ. ಸಿ ಜಿ ಸೂಪರ್ ಸಪೋರ್ಟ್. ಸ್ಪೈಸಿ ಫುಡ್ ರಿಟರ್ನ್
कर कर दिया स्पाइसी फूड रिटर्न कल कर दिया नहीं कर दिया ಸಿ ಜಿ ಸೂಪರ್ ಸಪೋರ್ಟ್ ಲೈಕ್ ಡನ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸ್ಟಾರ್ ಸೈನ್ ಅವರೇ. ಸ್ಮೈಲಿ ಅವರು ಲೈಕ್ ಅಂತೆ. ಸಿ ಜಿ ಅವರು ಸೂಪರ್ ಸಪೋರ್ಟ್ ಅಲ್ಲಿದೆ. ಆರ್ ಕೆ ಅವರು ಆಂಡ್ ಅಂದ ಬರ್ಸ ಇಜ್ಜ ಇಂಚಿ ಬತ್ತಂಡು ಕೋಡೆ ನಮ್ಮಕ್ಕೆ ಬರ್ಸ ಇಜ್ಜಿ ಮಸ್ತ್ ಇಜ್ಜಿ ಐತ ಸಾಲೆಗಳ ಮಧ್ಯೆ ಬಯ್ಯ ಮುಟ್ಟ ಸಾಲೆ ಇಜ್ಜಿತ್ತೆ ಎಲ್ಲೆಡ್ದು ಬೊಕ ಸರ್ಕಾರದ ರೂಲ್ಸ್ ಬೈದನ್ಗೆ ಅಲ್ಪ ಮುಂಬೈಸಿ ಒಂದಿಟ್ಟು ಸಾಲೆ ಮಧ್ಯಾಹ್ನ ಬೊಕ್ಕ ಓಪನ್ ಮಲ್ಪರ ಬಲ್ಲಿ 12 ಗಂಟೆ ಬಿಡುಂದು ದೊಂಬು ಆತು ದೊಂಬು ಮುಂಬೈಡ್ ಆ್ಯಂಡ್ ಬರ ಇಜ್ಜ ಅಂದ ಬರ್ರ ಇಜ್ಜ ಇಂಚಿ ಬತ್ತನ್ ಕೋಡೆ ಅಂದೆ. ಸೂಪರ್ ಸಪೋರ್ಟಲ್ಲಿ ಸಿ ಜಿ ಸೂಪರ್ ಸಪೋರ್ಟಲ್ಲಿದ್ದಾರೆ. ಆರ್ ಕೆ ಅವರು ಸೂಪರ್ ಸಪೋರ್ಟಲ್ಲಿ ಟೀಚರ್ಸ್ ಅಂತಿದ್ದಾರೆ. ಹಾಂ ಅಭಿ ಆಯೇಗಿ ದೀದಿ ದೇಖ್ನೇಗ ಸಿ ಜಿ ಸೂಪರ್ ಸಪೋರ್ಟ್ ಸ್ಮೈಲಿ ಸ್ಟಾರ್ ಸೈನ್ ಸೂಪರ್ ಸಪೋರ್ಟ್ ಆರ್ ಕೆ ಬಿ ಸೂಪರ್ ಸಪೋರ್ಟ್ ಸಿ ಜಿ ಸೂಪರ್ ಸಪೋರ್ಟ್ ಆರ್ ಕೆ ಬಿ ಸೂಪರ್ ಸಪೋರ್ಟ್ ಸ್ಮೈಲಿ ಸೂಪರ್ ಸಪೋರ್ಟ್. ಥ್ಯಾಂಕ್ ಯು ಸೂಪರ್ ಸಪೋರ್ಟಲ್ಲಿ ಇದ್ದೆಲ್ರಿಗೂ. ಆಯಿತು ಸಿಸ್ಟರ್, ನಂದು ಊಟ ಆಯಿತು. ಜಂಪ್ ಮಾಡಿ ಬಂದೆ ನಿಮ್ಮಲ್ಲಿಗೆ. ಹೌದಾ, ಥ್ಯಾಂಕ್ ಯು ಸೋ ಮಚ್. ಬಿ ಎಮ್ ಎಚ್ ಎಸ್ ಅವರು ಸೂಪರ್ ಅಂತಿದ್ದಾರೆ. ಶ್ರೀಶಾನಾಗಿ ಅವರು ಬಂದರು. ಆಯ್ ಸಿ ಸೈ ವೆಲ್ಕಮ್. ಊಟ ಆಯಿತಾ ಶ್ರೀಶಾನಾಗಿ? ಊಟ ಬಿ ಎಮ್ ಎಚ್ ಎಸ್ ಸೂಪರ್ ಅಂತಿದ್ದಾರೆ. ತಿನ್ನಾರಾ ಸಿ ಜಿ सरला रिटर्न करो सी जी सरला रिटर्न करो टीच वर्ष आर के सूपर सपोर्टಲ್ಲಿದ್ದಾರೆ. ಒಬ್ರಿಗೊಬ್ರು ಕನೆಕ್ಟ್ ಆಗಿ ಕಮೆಂಟ್ ಕರ್ನಾ ಅಂತಿದ್ದಾರೆ. ಆರ್ ಕೆ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಶ್ರೀಶಾನಾಗಿ ಲೈಕ್ 9 ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಸ್ಮೈಲಿ ಅವರು ಸೂಪರ್ ಸಪೋರ್ಟಲ್ಲಿ ಸ್ಮೈಲಿ ಲೈಕ್ ಅಂತಿದ್ದಾರೆ. ರಾಧಾ ಅವರು ಸೂಪರ್ ಸಪೋರ್ಟ್. ಬಿ ಎಮ್ ಎಚ್ ಎಸ್ ಅವರು ಸೂಪರ್ ಸಪೋರ್ಟ್. ಓಕೆ ಟೀಚ್ ವರ್ಷ ಅಂತಿದ್ದಾರೆ. ಟೀಚ್ ವರ್ಷ ಸಿ ಜಿ ರಿಟರ್ನ್ ಅಂತಿದ್ದಾರೆ. ಕಿಲಾಡಿ ಲೈಕ್ ಊಟ ಆಯ್ತಾ ಅಕ್ಕ? ನಂದು ಊಟ ಆಯಿತು ಬ್ರದರ್, ನಿಮ್ದಾಯ್ತಾ? ಕಿಲಾಡಿ ಮದುವೆ ಆದಮೇಲೆ ತಂದೆ ತಾಯಿಯನ್ನು ಯಾವತ್ತೂ ದೂರ ಮಾಡಬೇಡಿ. 9 ತಿಂಗಳು ಹೊತ್ತು ಕಷ್ಟಪಟ್ಟು ಸಾಕಿರ್ತಾರೆ. ನನ್ನ ಮಗ ರಾಜನ್ ಥರ ಮೆರಿಲಿ ಅಂತ ದೇವರನ್ನು ದೂರ ಮಾಡಬೇಡಿ. ಖಂಡಿತ ಅದು ಸತ್ಯವಾದ ಮಾತು ಕಿಲಾಡಿಯವರೇ. ಥ್ಯಾಂಕ್ ಯು ಸೋ ಮಚ್. ನಿಜವಾಗ್ಲೂ ಅದು ದೂರ ಮಾಡಲೇಬಾರ್ದು. ಮಾಡಿದರೆ ಪಾಪದ ಕೆಲಸ, ಅದು ತುಂಬ ಪಾಪದ ಕೆಲಸ. ಕಿಲಾಡಿ ಸೂಪರ್ ಸಪೋರ್ಟಲ್ಲಿದ್ದಾರೆ. ಟೀಚ್ ಓಕೆ ಸಿ ಜಿ ಅಂತಿದ್ದಾರೆ. ಆ್ಯಂಡ್ ಒಣಂದುಳ್ಳೆ ನಮ್ಮ ಮದುವೆ ಆದಮೇಲೆ ಅಂತಿದ್ದಾರೆ. ಥ್ಯಾಂಕ್ ಯು ಕಿಲಾಡಿಯವರೇ, ಥ್ಯಾಂಕ್ ಯು ಸೋ ಮಚ್. ಟೀಚ್ ವರ್ಷ ಗಿಫ್ಟ್ ಡನ್ ರಿಟರ್ನ್ ಪ್ಲೀಸ್ ಅಂತಿದ್ದಾರೆ. ಟೀಚ್ ವರ್ಷ ಗಿಫ್ಟ್ ಡನ್ ರಿಟರ್ನ್ ಪ್ಲೀಸ್ ಶ್ರೀಶಾನಾಗಿ ಕಮೆಂಟ್ ಕರ್ನಾ ಅಂತಿದ್ದಾರೆ. ಶ್ರೀಶಾ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಕಿಲಾಡಿನ ಥ್ಯಾಂಕ್ ಯು ಸೋ ಮಚ್ ಕಿಲಾಡಿ ಅವರೇ. ಮಂಜು ಅಣ್ಣ ಅಲ್ವಾ ನೀವು? ಕಿಲಾಡಿ ಅವರೇ ಥ್ಯಾಂಕ್ ಯು ಸೋ ಮಚ್. ಮಂಜು ಅಣ್ಣ ಅಲ್ವಾ ನೀವು? ಥ್ಯಾಂಕ್ ಯು. ಆರ್ ಕೆ ಅವರು ಸೂಪರ್ ಸಪೋರ್ಟ್. ಕಿಲಾಡಿ ಅವರು ಸೂಪರ್ ಸಪೋರ್ಟ್. ಇದು ಮಂಜಣ್ಣ. ಕಿಲಾಡಿ ಅವರು ಸೂಪರ್ ಸಪೋರ್ಟ್. ಸ್ಮೈಲಿ ಕುಕ್ಕಿಂಗ್ ಚಾನಲ್ ಲೈಕ್ ಅಂತಿದ್ದಾರೆ. ಥ್ಯಾಂಕ್ ಯು ಕಿಲಾಡಿ ಸೂಪರ್ ಸಪೋರ್ಟ್. ದೀಪ್ತಿ ದೀಪ್ತಿ ಜಿ हेलो वेलकम जी लाइक डन. थैंक यू दीप्ति जी. राधे जी राधे खाना हो गया दीप्ति जी. आर के सूपर सपोर्टಲ್ಲಿದ್ದಾರೆ. ಟೀಚ್ ಥ್ಯಾಂಕ್ ಯು ಅಂತಿದ್ದಾರೆ. ಟೀಚ್ ವರ್ಷ ಪ್ಲೀಸ್ ರಿಟರ್ನ್ ಶ್ರೀಶಾನಾಗಿ ರೆಡ್ಡಿ. ದೀಪ್ತಿ ರಾಧೆ ಸೂಪರ್ ಸಪೋರ್ಟಲ್ಲಿದ್ದಾರೆ. ಸ್ಟಾರ್ ಶೈನ್ ಕಿಚನ್ ಅವರು ಬಿ ಎಮ್ ಎಚ್ ಎಸ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೀಸ್, ಥ್ಯಾಂಕ್ ಯು. ಓ ಉಂಡೆ ಮನದಲ್ಲಿ ರಂದೆ ಉಂಡರಾ. ರಾಧೆ ದೀಪ್ತಿ ಜಿ ಪ್ಲೀಸ್ ಕಮೆಂಟ್ ಕೆ ಸಾಥ್ ರಿಟರ್ನ್ ಕೋ ಆಲ್ ಗೈಸ್ ಅಂತಿದ್ದಾರೆ. ಆರ್ ಕೆ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ದೀಪ್ತಿ ರಾಧೆ ಸೂಪರ್ ಸಪೋರ್ಟ್. ಎಸ್ಕ್ಯೂ ಸ್ಟಾರ್ ಸೈನ್ ಅವರು ಆರ್ ಕೆ ಅವರು ಸೂಪರ್ ಸಪೋರ್ಟ್. ದೀಪ್ತಿ ರಿಟರ್ನ್ ಪ್ಲೀಸ್ ಕಮೆಂಟ್ करना. दीप्ति रिटर्न प्लीज़ कमेंट करना. दीप्ति जी आपको डन हो गया देखो. टीच वर्षा प्लीज़ रिटर्न कीजिए हमारा उनको ಶ್ರೀಶಾನಾಗಿ ರೆಡ್ಡಿ दीदी को. ಸ್ಟಾರ್ ಸೈನ್ ವನಸಾಂಡಿ ಇರ್ಲ ತುಳುತ್ತಾರೆ ಅಂದೆ ವನಸಾಂಡೆ ಇರ್ನಾಂಡೆ ಭಯಂಕರ ಸೆಕೆ ಮರ್ರೆ ಮೂಲು ಕುಲ್ಲರಣೆ ಆಪೂಜಿ. ರಾಜೇಂದ್ರ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ದೀಪ್ತಿ ಅವರು ರಾಧೆ ದೀಪ್ತಿ ಜಿ ಸೂಪರ್ ಸಪೋರ್ಟ್. ಥ್ಯಾಂಕ್ ಯು ಸೋ ಮಚ್ ರಾಜೇಂದ್ರ ಬದಾರ್. ದೀಪ್ತಿ ರಾಧೆ ಥ್ಯಾಂಕ್ ಯು. ಸಿ ಜಿ ಟೀಚ್ ವರ್ಷ ಡನ್ ಅಂತಿದ್ದಾರೆ. ದೀಪ್ತಿ ರಾಧೆ ಥ್ಯಾಂಕ್ ಯು. ಸ್ಟಾರ್ ರಾಜೇಂದ್ರ ದೇಸಾಯಿ ಚೆಕ್ ಮಾಡಿದ್ರಾ? ಗಿಫ್ಟ್ ಕೊಟ್ಟೆ.
ರಾಜೇಂದ್ರ ದೇಸಾಯಿ ಅವರೇ, ನಿಮಗೆ ಸ್ಟಾರ್ ಶೈನ್ ಕಿಚನ್ ಅವರು ಗಿಫ್ಟ್ ಕೊಟ್ಟಿದ್ದಾರೆ ನೋಡಿ, ಅವರಿಗೆ ರಿಟರ್ನ್ ಕೊಡಿ ಆಯ್ತಾ. ದೀಪ್ತಿ ರಾಧೆ ರಾಧೆ. ಕೂರ್ಗ್ ಅವರು ಬಂದರು. ಹಾಯ್ ಕೂರ್ಗ್ ಅವರೇ, ವೆಲ್ಕಮ್ ಕೂರ್ಗ್ ಅವರೇ. ಅತ್ತೆ ಹಾಯ್ ಅಂತಿದ್ದಾರೆ. ಕೂರ್ಗ್ ಅವರೇ ವಿಡಿಯೋ ಮತ್ತೆ ನೋಡ್ತೀನಿ ಆಯ್ತಾ. ಇದು ಯಾವ್ದು ಗೊತ್ತುಂಟ, ಮೊಸರು ಮುದ್ದೆ ಹಾಕಿದ್ರಲ್ವ ಅದು. ಅತ್ತೆ ಹಾಯ್ ಹಾಯ್. ಟಿವಿ ಅಲಿಯ ಬಂದ, ಬಾ ಬಾ. ಸೂಪರ್ ಸಪೋರ್ಟಲ್ಲಿದ್ದಾರೆ ಕೂರ್ಗ್ ಅವರು. 13 ಲೈಕ್ ಡನ್ ಅಂತಿದ್ದಾರೆ. ಥ್ಯಾಂಕ್ ಯು, ಸೂಪರ್ ಸಪೋರ್ಟಲ್ಲಿದ್ದಾರೆ. ಅತ್ತೆ ತುಂಬ ನೋವಾಗ್ತಿದೆ, ಯಾಕೆ ಏನಾಯಿತು ಟಿವಿ. RK ಸೂಪರ್ ಸಪೋರ್ಟಲ್ಲಿ. CG ಓಕೆ ಸಿಸ್ಟರ್ ಅಂತಿದ್ದಾರೆ. ಕೂರ್ಗ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. RK ಅವರು ಸೂಪರ್ ಸಪೋರ್ಟ್ ಗುಡ್ ಲೈವ್ ಅಂತಿದ್ದಾರೆ. CG ನಿಮ್ಮ ವಿಡಿಯೋ ನೋಡಿದ್ದೀನಿ ಗೊತ್ತಾ, ಆವಾಗ ನೋಡಿ ಕಮೆಂಟ್ ಹಾಕಿದ್ದೀನಿ ನೋಡಿ. RK ಸೂಪರ್ ಸಪೋರ್ಟಲ್ಲಿದ್ದಾರೆ. ಟಿವಿ ಅತ್ತೆ ವೈಶು ಎಲ್ಲಿ ಗೊತ್ತಿಲ್ಲ, ವೈಶು ಬಂದಿಲ್ಲ. ಟಿವಿ ಯಾಕೆ ನೋವಾಗಿದೆ ನಿಮಗೆ. ದೀಪ್ತಿ ಸ್ಟಾರ್ ಸೈನ್ ಕಿಚನ್ ಕೋ ಜಾಯಿನ್ ಕಿಯಾ ಹೈ, ರಿಟರ್ನ್ ಪ್ಲೀಸ್. ಸ್ಟಾರ್ ಶೈನ್ ಕಿಚನ್ ಪ್ಲೀಸ್ ರಿಟರ್ನ್. ದೀಪ್ತಿ ದೀದಿ ಶಿಸ್ಗೆ ಕೊಡಿ. ಹಾಯ್ ಅಕ್ಕ ನಮಸ್ತೆ ಒಣಸಾಂಡೆ. ಹಾಯ್ ಸುಕೇಶ್ ಬ್ರದರ್, ಹಾಯ್ ವೆಲ್ಕಮ್. ಒಣಸಾಂಡ್ ಇರ್ನಾಂಡೆ ಯಾನ್ ಒಣಸ ಮಲ್ತೆ ಕುಳ್ಳೀನಿ. ಅತ್ತ ಸುಕೇಶ್ ಅಣ್ಣ ಒಂಜಿ ಲೈಕ್ ಕೊರ್ಜಿಂಡ, ಒಂಜಿ ಲೈಕ್ ಕೊರ್ಲೇವೆ. ಸುಕೇಶ್ ಬ್ರದರ್ ಒಂಜಿ ಲೈಕ್ ಕೊರ್ಲೆ. ರಾಧೆ 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 ರಾಧೆ. CG ಅತ್ತೆ ತುಂಬ ನೋವಾಗ್ತಿದೆ, ಏನಾಯಿತು ಟಿವಿ ನೋವಾಗಲಿಕ್ಕೆ. ಟಿವಿ ಹಾಯ್ ಅಂತಿದ್ದಾರೆ. RK. ದೀಪ್ತಿ ರಾಧೆ 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 ರಾಧೆ. RK ಸೂಪರ್. ಟಿವಿ ತಮ್ಮ ಏನಾಯಿತು. ರಾಧೆ ರಾಧೆ. CG ಅತ್ತೆ ಅಂತಿದ್ದಾರೆ. RK ಅವರು ಸೂಪರ್ ಸಪೋರ್ಟಲ್ಲಿ. CG ಅತ್ತೆ ಮಾತಾಡಿ ಅಂತಿದ್ದಾರೆ. ದೀಪ್ತಿ ರಾಧೆ ರಾಧೆ ಅಂತಿದ್ದಾರೆ. RK ಹಾಯ್ ಅಂತಿದ್ದಾರೆ. CG ಎಲ್ಲಿ ಹೋದ್ರಿ. CG ಇಲ್ವಾ. ಸೂಪರ್ ಸಪೋರ್ಟಲ್ಲಿದ್ದಾರೆ RK ಅವರು. ಜಿ ಹೋ ಗಯಾ ಹೈ ಅಂತಿದ್ದಾರೆ. RK ಹಾಯ್ ಹೈ ಅಂತಿದ್ದಾರೆ. ರಾಧೆ 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 ಗುಡ್ ಲೈವ್ ಅಂತಿದ್ದಾರೆ. ಥ್ಯಾಂಕ್ ಯು. ಸ್ಟಾರ್ ಸೈನ್ ದೀಪ್ತಿ ಮೇರಾ ರಾಜೇಂದ್ರ ದೇಸಾಯಿ ಥ್ಯಾಂಕ್ ಯು ಸೋ ಮಚ್ ಕನೆಕ್ಟಿಂಗ್ ಅಂತಿದ್ದಾರೆ. ದೀಪ್ತಿ ರಾಧೆ ರಾಧೆ. ಅತ್ತೆ ಏನಾಯ್ತು ತಮ್ಮ, ಯಾಕೆ ಏನಾಯ್ತು ಅಲಿಯಾ ನಿಮಗೆ. ನೈಸ್ ಲೈವ್ ಅಂತಿದ್ದಾರೆ ಕೂರ್ಗ್ ಅವರು. ಹಾಯ್ ಅಕ್ಕ ಒಣಸಾಂಡ ಸುಕೇಶ್ ಬ್ರದರ್ ಈರ್ನಾಂಡೆ ಎನ್ನಾಂಡ್ ಈರು ಒಣಸ ಮಲ್ತಾರಾ. ಲೈಕ್ ಕೊರ್ಜಿನ್ ಕೊಂಚ ಲೈಕ್ ಕೊರ್ಲೇವೆ, ಎನ್ನ ವಿಡಿಯೋ ತೂಲೇವೆ. ಸೂಪರ್ ಸಪೋರ್ಟಲ್ಲಿದ್ದಾರೆ ಕೂರ್ಗ್ ಅವರು. RK ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಕೂರ್ಗ್ ಅವರು ಸೂಪರ್ ಸಪೋರ್ಟ್. ಕಿಯಾ ರಿಟರ್ನ್ ಓಕೆ ವರ್ಷ ದೀದಿ ಸೂಪರ್ ಸಪೋರ್ಟಲ್ಲಿದ್ದಾರೆ. RK ಅವರು. ಸ್ಟಾರ್ ಸೈನ್ ಕಿಚನ್ ನಂಬರ್ ಇಪ್ಪುಣೆ ಮುಂಬೈ ಡಿಪ್ಪುಣೆ ಅಂದಿಯೇ ಮುಂಬೈ ಡಿಪ್ಪುಣೆ ನಂದು ಅಂದ್ RK ಇನ್ಸ್ಪೈರಿಂಗ್ ಯಾಕೆ ಲೈವ್ ಮಾಡಿಲ್ಲ ಗೊತ್ತಿಲ್ಲ ನನಗೆ, ಸಿಗಲಿಲ್ಲ ಇನ್ಸ್ಪೈರಿಂಗ್ ಅವ್ರದ್ದು ಲೈವ್. ನಾನು ಹೋಗಿ ಬಂದೆ, ನಾನು ಸಪೋರ್ಟ್ ಮಾಡುವಂತ ಹೋದೆ, ಅವ್ರದ್ದು ಬಂದಿಲ್ಲ. 9:30 ಹೋದೆ, 9:15 ಹೋದೆ. ಇರಲಿಲ್ಲ ಅವರು. ನಾನು ಊಟ ಮಾಡಿ ಹೋದೆ. ಸೂಪರ್ ಸಪೋರ್ಟಲ್ಲಿದ್ದಾರೆ RK ಅವರು. ರಾಧಾ ಅವರು ಬಂದರು. ಹಾಯ್ ರಾಧಾ ಸೀಸ್ ವೆಲ್ಕಮ್ ನಿಮಗೆ. ಊಟ ಮಾಡಿ ಬಂದ್ರಾ. ವೈಶು ಹಾಯ್. ವೈಶು ಬಂದ್ಲು. ಟಿವಿ ವೈಶು ಬಂದ್ಲು. ಹಾಯ್ ವೈಶು. ಹಾಯ್ ಅಕ್ಕ ಅಂತಿದ್ದಾರೆ. ಊಟ ಆಯ್ತಾ ವೈಶು. ಊಟ ಆಯ್ತಾ. ಲೈಕ್ ಡನ್ ಅಂತಿದ್ದಾರೆ ರಾಧಾ ಅವರು. ವೈಶು ಲೈಕ್ ಡನ್ ಥ್ಯಾಂಕ್ ಯು ಸೋ ಮಚ್. ರಾಧಾ ಅವರು ಊಟ ಆಯ್ತಾ ಅಂತಿದ್ದಾರೆ. ಊಟ ಆಯಿತು ರಾಧಾ ಅವರೇ. ಸ್ಟಾರ್ ಸೈನ್ ಅರೇ ಡನ್ ಅಂತಿದ್ದಾರೆ ರಾಜೇಂದ್ರ ಬ್ರದರ್ ಅವರು. ನೋಡಿ ಕೂರ್ಗ್ ಅವರು ಗುಡ್ ಲೈವ್ ಅಂತಿದ್ದಾರೆ. ರಾಧಾ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ವೈಶು ಅಲಿತಿದ್ದಾರೆ ನೋಡಿ ಟಿವಿಗೆ. ನೈಸ್ ಲೈವ್ ಅಂತಿದ್ದಾರೆ. ಟಿವಿ ಇಲ್ಲ ಅವರು ಮಾಡಲ್ಲ ಅಂತಿದ್ದಾರೆ. ಟಿವಿ ಯಾಕೆ ಇನ್ಸ್ಪೈರಿಂಗ್ ಅವರು ಮಾಡಲ್ಲ. RK ಅವರು ಯಾಕೆ ಮಾಡಲ್ಲ. ನಿನ್ನೆ ಮಾಡಿದ್ರಲ್ವಾ. ರಾಧಾ ಸೂಪರ್. ಎಂಕಿ ಏರ್ ಪಂಡು ಗೊತ್ತಿಜ್ಜಿಯೇ. ಎಂಕಿ ಏರ್ ಪಂಡದು ಗೊತ್ತುಜ್ಜಿಯೇ. ಏರ್ ಪಂಡ ಗೊತ್ತುಜ್ಜಿ ಪಂಡ ಸುಕೇಶ್ ಬ್ರದರ್. ಕೂರ್ಗ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಟಿವಿ ಹೊಡಿತೀನಿ ನಿನಗೆ ಅಂತಿದ್ದಾರೆ. ವೈಶು ಅತ್ತೆ ಲೈಕ್ ಡನ್. ಈಗ ಕೊಟ್ಟಿಯಾ ನೀನು, ಭಾರಿ ಜೋರಿದ್ದಿ ನೀನು. ರಾಧಾ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಸ್ಟಾರ್ ಶೈನ್ ಕಿಚನ್ ಆಪ್ಕಾ ಕಮೆಂಟ್ ನೈ ಶೋ ಹೋ ರಹಾ ಹೈ. ಸ್ಟಾರ್ ಶೈನ್ ಕಿಚನ್ ಪ್ಲೀಸ್. ನಿಮ್ಮ ಕಮೆಂಟ್ ಅವರಿಗೆ ಬರ್ತಿಲ್ಲಂತೆ, ನೋಡಿ ಅವರಿಗೆ ಒಮ್ಮೆ ಕಮೆಂಟ್ ಹಾಕಿ ಆಯ್ತಾ. ಥ್ಯಾಂಕ್ ಯು ರಾಜೇಂದ್ರ ದೇಸಾಯಿ ಅಂತಿದ್ದಾರೆ. ದೀಪ್ತಿ ಸ್ಟಾರ್ ಶೈನ್ ಕಿಚನ್ ಆಪ್ಕಾ ಕಮೆಂಟ್ ನೈ ಹೋ ರಹಾ ಹೈ.
ರಾಧಾ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಚಾರ್ವಿ ಚಿರಶ್ವಿ ಅವರು ಬಂದರು. ಹಾಯ್ ಹಾಯ್ ಚಿರಶ್ವಿ, ವೆಲ್ಕಮ್ ವೆಲ್ಕಮ್. ಸ್ಟಡೀಸ್ ಮೇಲೆ ಕಾನ್ಸೆಪ್ಟ್ ಕಂಟ್ ಮಾಡು ಫಸ್ಟ್. ಹೌದು, ವರ್ಷ ಅತ್ತೆ ವೈಶು ಅತ್ತೆ ಲೈವ್ ಮಾಡಲ್ಲ ಅಂತೆ. ಹೌದು, ಮಾಡಲ್ಲ ಅವರು. ರಾಧೆ 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 ರಾಧಾ ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಎಪ್ಪಿ ಅರಿನಾಜಿ ಲೈಕ್ ಡನ್. ಹಾಂ ಎಪ್ಪಿ ಜಿ ಓಕೆ ಅಕ್ಕ ಅಂತಿದ್ದಾರೆ ನಮ್ಮ ಕೂರ್ಗ ಅವರು. ಚಿರಶ್ವಿ ಲೈಕ್ ಡನ್ ಅಂತಿದ್ದಾರೆ. ಎ ಪಿ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಚಿರಶ್ವಿ ಅವರು ನಗಡ್ತಿದ್ದಾರೆ. ವೈಶು ತುಂಬ ನೋವಾಗಿದೆ, ಯಾಕೆ? ಹೊಸಬ್ರು ಯಾರಾದರೂ ಇದ್ದರೆ ಕನೆಕ್ಟ್ ಆಗಿ ಅಂತಿದ್ದಾರೆ. ಭುವಿ ಆಗಿ ಅಂತಿದ್ದಾರೆ ರಾಧಾ ಅವರು. ಭುವಿ ವಿಡಿಯೋ ಹಾಕಿದಾಗ ಹೋಗು, ಭುವಿ ವಿಡಿಯೋಸ್ ಹಾಕಿದಾಗ ಹೋಗು ಮಾತಾಡ್ಸು. ಏನಾಯಿತು ಭುವಿ ಅವರ ಹತ್ರ, ಏನಾಯಿತು? ಜಗಳ ಮಾಡಿದ್ರಾ? ಹೊಸಬ್ರು ಕನೆಕ್ಟ್ ಆಗಿ ಯಾರ್ಕೆ ಅವರು ಸೂಪರ್ ಸಪೋರ್ಟ್. ಚಿರಶ್ವಿ ಸೂಪರ್ ಸಪೋರ್ಟ್. ರಾಧಾ ಅವರು ಎಪ್ಪಿ ಅಂತಿದ್ದಾರೆ. ಟೀಚ್ ಅವರು ಟಿವಿ ರಿಟರ್ನ್ ಕರ್ ದಿಯಾ ಹೈ, ರಿಟರ್ನ್ ಕರ್ ಟಿವಿ ಪ್ಲೀಸ್ ರಿಟರ್ನ್ ಕರೋ. ವರ್ಷ ಟೀಚ್ ಹ್ಯಾಪಿ ಅಂತಿದ್ದಾರೆ ಚಿರಶ್ವಿ ಅವರು. ಲೇಟ್ ಶೋ ಹೋಗಾ ಸಬ್ ಕಿಯಾ हाय फिर भी फिर से कहती हूँ डोंट वेरी आप भी कमेंट कीजिए ವಿಡಿಯೋ ಪೇ. ವಾಣಿ ಅಂತಿದ್ದಾರೆ ಸೂಪರ್ ಸಪೋರ್ಟ್. ವರ್ಷ ಅಕ್ಕೋ ನಾನು ಬಂದಿದ್ದೀನಿ ನೋಡಿ, ಗೊತ್ತಾಯಿತು ವಶು ನೀವು ಬಂದಿದ್ದೀರಂತ. ವರ್ಷ ಆಲ್ರೆಡಿ ಕನೆಕ್ಟೆಡ್ ಅಂತಿದ್ದಾರೆ. ಊಟ ಆಯ್ತಾ ಎಪ್ಪಿ ಅಂತಿದ್ದಾರೆ ರಾಧಾ ಅವರು. ಎಪ್ಪಿ ರಾಧಾ ಅಂತಿದ್ದಾರೆ. ಐ ಮಿಸ್ ಯು ರಾಧಾ ಎಪ್ಪಿ ಅಂತಿದ್ದಾರೆ. ಟೀಚ್ ರಾಧಾ ರಿಟರ್ನ್ ಕರೋ, ರಾಧಾ ರಿಟರ್ನ್ ಕರೋ ಟೀಚ್ ವರ್ಷ. ಪೂಜಾ ಎಡಿಟಿಂಗ್ ಹಾಯ್ ಸಿಸ್ಟರ್, ನಮಸ್ಕಾರ ನಮಸ್ಕಾರ. ಬನ್ನಿ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಅನ್ಕೊಡಿ. ಐ ಮಿಸ್ ಯು ಓಕೆ ಬಾಯ್ ಗುಡ್ ನೈಟ್ ಅಂತಿದ್ದಾರೆ. ಆರ್ಕೆ ಹೋಗುದಾ? ಆರ್ಕೆ ಏನು ಇನ್ಸ್ಪೈರಿಂಗ್ ಅವರು ಮಾಡ್ತಿಲ್ವಾ ಲೈವು? ಊಟ ಸಿಸ್ಟರ್, ಊಟ ಆಯಿತು ನಮ್ಮದು ಸೂಪರ್ ಅಂದಿದ್ದಾರೆ. ವೈಶು ಬಂದಿದ್ದಾಳೆ, ನೀವು ಕೆಳಗೆ ಬನ್ನಿ. ಯಾವುದು ಗೊತ್ತಾಯ್ತು ವೈಶು, ಪ್ಲೀಸ್ ಅತ್ತೆಗೆ ಹೇಳಿ. ವೈಶು ಪ್ಲೀಸ್ ಅತ್ತೆಗೆ ಹೇಳಿ. ಎಂತ ಆಯಿತು ಹೆಪ್ಪಿ? ಎಂತ ಎತ್ತೀವಿ? ಸೂಪರ್ ಸಪೋರ್ಟ್ ಚಿರಶ್ವಿ ಆಯ್ ಆಯ್. ಪೂಜಾ ಸಿಸ್ಟರ್ ಪಿನ್ ಮಾಡಿದಾಗೆ ಯಾರಿಗೂ ಎಲ್ಲಿ ಹೋಗ್ಬಾರ್ದಷ್ಟೇ ಇರಬೇಕು. ಇದ್ರೆ ಮಾಡ್ತೀನಿ. ಟೀಚ್ ರಿಟರ್ನ್ ಮಾಡ್ತಿದ್ದೀನಿ. ಪೂಜಾ ಹಾಯ್ ಅಂತಿದ್ದಾರೆ, ವೆಲ್ಕಮ್ ಅಂತಿದ್ದಾರೆ. ಚಿರಶ್ವಿ आपको ज्वाइन किया है, ಚಿರಶ್ವಿ आपको ज्वाइन किया है. ದೀಪ್ತಿ ಪ್ಲೀಸ್ ರಿಟರ್ನ್. ಲೈಕ್ ಕೊಡೋದವರೆಲ್ಲ ಲೈಕ್ ಕೊಡಿ. ರಾಜೇಂದ್ರ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಎಲ್ಲರೂ ನನಗೆ ಕನೆಕ್ಟ್ ಆಗಿ ರಿಟರ್ನ್ ಕೊಡ್ತೀನಿ ಅಂತಿದ್ದಾರೆ. ಹಾಯ್ ರಾಧಾ ಸಿಸ್ಟರ್ ಅಂತಿದ್ದಾರೆ. ವೈಶು ಹಾಯ್ ಅಕ್ಕ, ನನ್ನ ಕನೆಕ್ಟ್ ಆಗಿಲ್ಲ ಟಿವಿ. ಹೌದಾ ರಾಧಾ? ಹಾಯ್ ಅಕ್ಕ, ಊಟ ಆಯ್ತಾ? ಸಾತ್ವಿಕ್ ಅವರು ಬಂದರು. ಸಾತ್ವಿಕ್ ಸಮ್ಮು ಬ್ಲಾಗ್ಸ್ ಎಲ್ರದು. ಹಾಯ್ ಸಾತ್ವಿಕ್, ವೆಲ್ಕಮ್ ಸಾತ್ವಿಕ್. ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡು ಆಯಿತಾ ಸಾತ್ವಿಕ್? ಥ್ಯಾಂಕ್ ಯು ಸೋ ಮಚ್ ಸಾತ್ವಿಕ್ ಸಮ್ಮು. ಸಿ ಜಿ ಗೊತ್ತು ಸಿಸ್ಟರ್, ಕಮೆಂಟ್ ಹಾಕಿದ್ದೀರಿ ನೋಡಿದೆ ಅಂತಿದ್ದಾರೆ ನಮ್ಮ ಸಿ ಜಿ ಅಕ್ಕ. ಹಾಯ್ ಸಿ ಜಿ, ಊಟ ಮಾಡಿದ್ರ ಸಿ ಜಿ? ತುಂಬ ದಿನದ ನಂತರ ಬಂದ್ರಲ್ವಾ? ನಿಮ್ಮ ಲೈವ್ ಕೂಡ ಆಗ್ತಿಲ್ಲ, ಯಾಕೆ? ಏನಾದರೂ ತೊಂದರೆ ಇದೆಯಾ ಸಿ ಜಿ? ಏನು ಲೈವ್ ಇಲ್ಲ? ನಾನು ಎಂಡ್ ಮಾಡಿ ಯಾವಾಗಲೂ ಬರ್ತಿದ್ದೆ 12 ಗಂಟೆಗೆ. ಏನು ಲೈವ್ ಮಾಡ್ತಿಲ್ಲ ಸಿ ಜಿ? ಊಟ ರಾಧಾ ಸಿಸ್ಟರ್ ಅಂತಾರೆ. ವೈಶು ಕಮೆಂಟ್ ಹಾಕಿದ್ದೀನಿ. ಹೆಪ್ಪಿ ಮಿಸ್ ಯು ಲಾಟ್ ಅಂತಿದ್ದಾರೆ. ಹೆಪ್ಪಿ ಅಂತಿದ್ದಾರೆ. ಸಾತ್ವಿಕ್ ಹಾಯ್ ಸಾತ್ವಿಕ್ ಹಾಯ್ ವೆಲ್ಕಮ್. ರಾಧೆ ರಾಧೆ. ಹಾಯ್ ಸಿಸ್ಟರ್, ಹಾಯ್ ಸರಳಾ ಸಿಸ್ಟರ್ ಅಂತಿದ್ದಾರೆ ಪೂಜಾ ಅವರು. ಸೂಪರ್ ಸರಳಕ್ಕ, ಯಾಕೆ ಲೈವ್ ಮಾಡ್ತಿಲ್ಲ? ಊಟ ಆಯ್ತಾ ಪೂಜಾ ಅಂತಿದ್ದಾರೆ. ಸಾತ್ವಿಕ್ ಹಾಯ್ ಸಾತ್ವಿಕ್ ಹಾಯ್ ವೆಲ್ಕಮ್. ನೀನು ಊಟ ಮಾಡ್ತೀಯಪ್ಪಿ ಅಂತಿದ್ದಾರೆ. ಕೂರ್ಗ್ ಅವ್ರು ಗುಡ್ ಲೈವ್ ಅಂತಿದ್ದಾರೆ. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಆಕೆ ಅವರು ಟಿವಿ. ವೈಶು ವೈಟಿಗೆ ಬಂದು ನಾನು. ರಾಧಾ ಇನ್ನೂ ಇಲ್ಲ ಅಂತಿದ್ದಾರೆ. ಸಿ ಜಿ ಏಳು ಟಿವಿ ಏನು ಅಂತಿದ್ದಾರೆ. ರಾಧಾ ಅವರು ಸೂಪರ್ ಸಪೋರ್ಟ್ ಅಲ್ಲಿ. ಕೂರ್ಗ್ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ವೈಶು. ಅಯ್ಯೋ ಅಕ್ಕ ಏನಾಯಿತು? ರಾಧಾ ಎಪ್ಪಿ ಅಂತಿದ್ದಾರೆ. ಇಲ್ಲ ಮಾಡಿಲ್ಲ ಅಂತಿದ್ದಾರೆ. ಪೂಜಾ ಆಯಿತು ರಾಧಾ ಸಿಸ್ಟರ್ ಅಂತಿದ್ದಾರೆ. ಸಿ ಜಿ ಯಾಕೆ ಲೈವ್ ಮಾಡ್ತಿಲ್ಲ? ಏನಾದರೂ ಪ್ರಾಬ್ಲಮ್ಮ? ಎಷ್ಟು ದಿನ ಆಯಿತು ಮಾಡಿಲ್ಲ? ಮಾಡಿ ಅಲ್ವಾ? ಸಾತ್ವಿಕ್ 19 ಲೈಕ್ ಡನ್. ಟಿವಿ ಪೂಜಾ ರಿಟರ್ನ್ ಕರೋ. ಟೀಚ್ ವರ್ಷ ಪೂಜಾ ರಿಟರ್ನ್ ಕರೋ. ಐ ಮಿಸ್ ಯು ಎಪ್ಪಿ ಅಂತಿದ್ದಾರೆ. ಸಿ ಜಿ ವೈಶು ಊಟ ಆಯ್ತಮ್ಮ
ಆಯ್ತಾ ವೈಶು ಸಿಸ್ಟರ್ ಅಂತಿದ್ದಾರೆ ಸಿ ಜಿ. ವೈಶು ಏನಾಯಿತು ಟಿ ವಿ ಅಂತಿದ್ದಾರೆ ಪೂಜಾ. ಓಕೆ ಟೀಚ್ ಅಂತಿದ್ದಾರೆ ರಾಧಾ ಅವ್ರ. ಐ ಮಿಸ್ ಯು ಎಪ್ಪಿ ಅಂತಿದ್ದಾರೆ ನೋಡಿ. स्टार साइन आपने मेरी वीडियो पर कमेंट किया है, आपका नाम नहीं दिखता है, दिखता रहा है. ವೈಶು ನೋವು ತಡೆಯೋಕೆ ಆಗ್ತಿಲ್ಲ. ಯಾಕೆ ಏನಾಯ್ತಂತ ಹೇಳಲ್ವ ಮತ್ತೆಂತ ನೀವು ನೋವು ಒಂದು. ಐ ಮಿಸ್ ಯು ಸೋ ಮಚ್ ರಾಧಾ ಅಂತಿದ್ದಾರೆ. ಸೂಪರ್ ಸಪೋರ್ಟಲ್ಲಿದ್ದಾರೆ. ಐ ಮಿಸ್ ಯು ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಆರ್ ಕೆ ಸೂಪರ್ ಸಪೋರ್ಟಲ್ಲಿದ್ದಾರೆ. ಟಿ ವಿ ಏನಾಯ್ತಾ ಟಿ ವಿ ಸಿ ಜಿ ಅಂತಿದ್ದಾರೆ ಏನಾಯ್ತಂತ. ಟೀಚ್ ಡನ್ ಸಿ ಜಿ. ನನಗೆ ಈಗ ಆನ್ಸರ್ ಕೊಡಬೇಕು ಸಿ ಜಿ. ಯಾಕೆ ಲೈವ್ ಮಾಡ್ತಿಲ್ಲ ಯಾಕೆ? ರಾಧಾ ಅವರು ಸೂಪರ್ ಸಪೋರ್ಟ್. ಮಾರಯ್ಯ ಭುವಿ ಅಕ್ಕ ಏನು ವೈಟಿ ಬಿಟ್ಟು ಹೋಗಲ್ಲ. ಓಕೆ ಅವ್ರ ವಿಡಿಯೋ ನೋಡು. ಹೆಪ್ಪಿ ರಾಧಕ್ಕ ಅಂದಿದ್ದಾರೆ. ದೀಪ ಅವರು ರಾಧೆ 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 ರಾಧೆ. ಪೂಜಾ ಟೀಚ್ ಡನ್ ಅಂತಿದ್ದಾರೆ. ವರ್ಷ ವೈಶು ಅತ್ತೆ ಲೈವ್ ಮಾಡಲ್ಲ ಅಂತೆ, ಅದಕ್ಕೆ ನೋವಾ ನಿಮಗೆ ಪೂಜಾ ಅಂತಿದ್ದಾರೆ. ಸಿ ಜಿ ವೈಶು ಊಟ ಮಾಡಿದ್ದಾರೆ. ವೈಶು ನೋಡು ವೈಶು ಸಿ ಜಿ ಮಾತಾಡ್ತಿದ್ದಾರೆ ಮಾತಾಡಿ. ಸರಳ ಸೀಸ್ ಅಂತಿದ್ದಾರೆ ಪೂಜಾ ಅವರು. ರಾಜೇಂದ್ರ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ರಾಧಾ ಅವರೇ ಪಿ ಅಂತಿದ್ದಾರೆ. ಏನು ಊಟ ನಿಮ್ಮದು ರಾಜೇಂದ್ರ ಬ್ರದರ್? ನೋಡಿ ರಾಜೇಂದ್ರ ಬ್ರದರ್ ಇದ್ದಾರೆ. ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ. ಸಾತ್ವಿಕ್ ಏನು ಊಟ ನಿಮ್ಮದು ಅಂತಿದ್ದಾರೆ. ನಮ್ಮದು ವೆಜ್ ಊಟ ಸಾತ್ವಿಕ್. ನಿಮ್ದಾಯ್ತಾ ಸಾತ್ವಿಕ್ ಊಟ? ರಾಧಾ ರಾಧಾ ಅಂತಿದ್ದಾರೆ. ಸ್ಟಾರ್ಸ್ ಏನು ಕಿಚನ್ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಎ ಪಿ ಅವರು. ರಾಧಾ ಅಕ್ಕ ಅಂತಿದ್ದಾರೆ. ರಾಧಾ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಗುಡ್ ಲೈವ್ ಅಂತಿದ್ದಾರೆ. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ರಾಧೆ ಅವರ. ವೈಶು ಟಿ ವಿ ಏನಾಯಿತು ಚಿಕ್ಕ ಮಗುನ ನೀನು ಅಂತಿದ್ದಾರೆ. ಕೂರ್ಗು ನೈಸ್ ಅಂತಿದ್ದಾರೆ. ಫಸ್ಟ್ ಓದು ಟಿ ವಿ ಫಸ್ಟ್ ಓದು, ಆಮೇಲೆ ವೈಟಿ ಅವರು ಇವರು ಬರಲಿಲ್ಲ ಅಂತ ಕಾಯ್ತಾ ಕೂರಬೇಡ. ಫಸ್ಟ್ ಓದಿನ ಕಡೆ ಗಮನ ಕೊಟ್ಟು ತಂದೆ ತಾಯಿಗೆ ಒಳ್ಳೆ ಹೆಸರು ತರಬೇಕು ಅಷ್ಟೇ, ಗೊತ್ತಾ? ವೈಟಿಯಲ್ಲಿ ಇರು ಬೇಕಾದರೆ ದಿನದಲ್ಲಿ 1-2 ಬಾರಿ ಇರು ಅಷ್ಟೇ. ದಿನವಿಡೀ ವೈಟಿಯಲ್ಲಿ ಇರಬೇಡ. ಓದು, ಚೆನ್ನಾಗಿ ಓದು, ಜೀವನದಲ್ಲಿ ಮುಂದೆ ಬಾ. ಎಪ್ಪಿ ಸೂಪರ್ ಸಪೋರ್ಟಲ್ಲಿದ್ದಾರೆ. ಟಿ ವಿ ಸೂಪರ್ ಸಪೋರ್ಟಲ್ಲಿದ್ದಾರೆ. ಎಪ್ಪಿ ರಾಮನವಮಿ ಅಂತಿದ್ದಾರೆ. ಥ್ಯಾಂಕ್ ಯು. ಇನ್ನು ನೀನು ಅವರಿಗೆ ಮೆಸೇಜ್ ಮಾಡಿದೆ ಸರಳ ಸಿಸ್. ನಿಮಗೆ ನನ್ನ ಮೆಸೇಜ್ ಕಾಣ್ತಾ ಇಲ್ವಾ? ನೀನು ಅವ್ರಿಗೆ ಮೆಸೇಜ್ ಮಾಡಿದೆ. ಏನಾಯಿತು ಪೂಜಾ ಅವರೇ? ಸಿ ಜಿ ಅವರು ಏನು ಮೆಸೇಜ್ ಮಾಡಿದರು? ನನಗೆ ನಿಮ್ಮ ಮೆಸೇಜ್ ನನ್ನ ಮೆಸೇಜ್ ನಿಮಗೆ ಕಾಣ್ತಾ ಇಲ್ವಾ? ವೈಶು ಆಯ್ತಕ್ಕ ಅಂತಿದ್ದಾರೆ. ಕೂರ್ಗ ಸೂಪರ್ ಸಪೋರ್ಟಲ್ಲಿದ್ದಾರೆ. ರಾಧಾ ಅವರು ಎಪ್ಪಿ ಅಂತಿದ್ದಾರೆ. ಪೂಜಾ ರಾಧಾ ಸಿಸ್ಟರ್ ಅಂತಿದ್ದಾರೆ. ಎ ಪಿ ಅವರು ರಾಧಾ ಅಂತಿದ್ದಾರೆ. ಟಿ ವಿ ನೋವಲ್ಲಿ ಇದೆಯಾ ಬಾ ಪಾರ್ಟಿ ಕೊಡ್ತೀನಿ ಅಂತಿದ್ದಾರೆ. ಎಪ್ಪಿ ಸಿಸ್ ರಿಟರ್ನ್ ಕಮೆಂಟ್ಗೆ ಸಾತ್ ಅಂತಿದ್ದಾರೆ. ಟೀಚ್ ಅಂತಿದ್ದಾರೆ. ಎಪ್ಪಿ ಅಂತಿದ್ದಾರೆ. ರಾಧಾ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಸ್ಟಾರ್ ಸೈನ್ ಅವರು. ರಾಧಾ ಅಂತಿದ್ದಾರೆ. ರಾಧಾ ಅವರು ಪೂಜಾ ಅಂತಿದ್ದಾರೆ. ವೈಶು ಬಾಯಿ ಮುಚ್ಕೊಂಡು ಇರು ಟಿ ವಿ. ಎಲ್ಲಿ ಹೋಗ್ತೀಯಾ ಅಂತಿದ್ದಾರೆ. ಹೋಗಬೇಡ, ಓದು, ಚೆನ್ನಾಗಿ ಓದಬೇಕು. ಎಪ್ಪಿ ರಾಧಾ ಅಂತಿದ್ದಾರೆ. ರಾಧಾ ಎಪ್ಪಿ ಅಂತಿದ್ದಾರೆ. ಟಿ ವಿ ಸಿ ಜಿ ಅತ್ತೆ ಅಂತಿದ್ದಾರೆ. ಏನು ನೋಡು ಅತ್ತೆ ಅಂದರೆ ಎಲ್ಲ ಇದು ಮಾಡೋದಷ್ಟೇ. ಚೆನ್ನಾಗಿ ಓದಿ ಮುಂದೆ ಬಾ. ಮತ್ತೆ ವೈಟಿಯಲ್ಲಿ ತಿರುಗು. ಈಗ ತಿರುಗಬೇಡ ಹೆಚ್ಚು. ಅವ್ರು ಬಂದಿಲ್ಲ ಇವ್ರು ಬಂದಿಲ್ಲ ಕೂತ್ಕೊಂಡು ನೋವು ಮಾಡ್ಕೊಂಡು ಕೂತ್ಕೋಬಾರ್ದು. ಮೊದಲು ನಿಮ್ಮದು ಸ್ಟಡಿ ಕಡೆ ಗಮನ ಕೊಡು. ಟಿ ವಿ ರಾಧಾ ಅಂತಿದ್ದಾರೆ. 3 ದಿನ ಆಯಿತು ಇನ್ಸ್ಪೈರಿಂಗ್ ಅವರು ಲೈವ್ ಮಾಡದೆ. ಹೌದು, ಯಾಕೆ ಮಾಡಿಲ್ಲ ಅವರು? ನಾನು ಕೂಡ ಹುಡುಕ್ತಾ ಇದ್ದೀನಿ. ಅವರು ಇನ್ನು ಮಾಡಲ್ವ ಅವರು? ಸೂಪರ್ ಸಪೋರ್ಟಲ್ಲಿದೆ. ಸಿ ಜಿ ಹೇಳು, ನಾನು ಹೋಗಬೇಕು. ಹೇಳು ಟಿ ವಿ ಪಾರ್ಟಿ ಬೇಕಾ? ಬೇಡ ಸಿ ಜಿ ಹೋಗಬೇಡ. ಹೆಪ್ಪಿ ಅಂತಿದ್ದಾರೆ. ಥ್ಯಾಂಕ್ ಯು. ಸ್ವಲ್ಪ ಮೇಲೆ ಹೋಗ್ತೀನಿ ಆಯಿತಾ, ಕೆಳಗೆ ಬರ್ತೀನಿ. ವೈಶು ಬಾಯಿ ಸಾರಿ. ಯಾಕೆ ಟಿ ವಿ ಬಾ 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 ಮಾತಾಡುವ. ಹೆಪ್ಪಿ ಥ್ಯಾಂಕ್ ಯು. ರಾಜಣ್ಣ ಗಿಫ್ಟ್ ಡನ್. ರಾಜೇಂದ್ರಣ್ಣ ಗಿಫ್ಟ್ ಡನ್ ಅಂತೆ ನಮ್ಮ ಚಿರಶ್ರೀ ಅವರು. ನೋಡಿ ಮೇಲೆ ಸ್ವಲ್ಪ ಮಾಡಿಬಿಡ್ತೀನಿ, ಅದು ತುಂಬ ಇದೆ ಮೆಸೇಜ್. ಸರಿತಾ ಗಾರ್ಡನ್ ನಮಸ್ತೆ ಮ್ಯಾಮ್. ನಮಸ್ತೆ ಸರಿತಾ ಗಾರ್ಡನ್. ಥ್ಯಾಂಕ್ ಯು ಸೋ ಮಚ್, ವೆಲ್ಕಮ್. ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ. ಎಲ್ಲರೂ ಲೈಕ್ ಕೊಟ್ಟಿಲ್ಲ, ಪ್ಲೀಸ್ ಲೈಕ್ ಕೊಡಿ. ಲೈಕ್ ಕೊಡೋದೇ ನನಗೆ ಸಪೋರ್ಟ್ ಮಾಡುತ್ತೆ. ಪ್ಲೀಸ್ ಲೈಕ್ ಕೊಡಿ. ಸಿ ಜಿ ಅಕ್ಕ ಆಯಿತು ನಿಮ್ದಾಯ್ತಾ ಅಂತಿದ್ದಾರೆ. ಪೂಜಾ ವೆಲ್ಕಮ್ ಅಂತಿದ್ದಾರೆ. ಜಾನ್ವಿ ಅವರು ಬಂದರು. ಆಯ್ ಅರೆ ರಾಮ್ ಅಂತಿದ್ದಾರೆ. ಆಯ್ ಜಾನ್ವಿ ಸಿ ಸಾಯ್ ವೆಲ್ಕಮ್. ದೀಪ್ತಿ ಮೇರಾ ರಿಟರ್ನ್ ಕರೋ ವೈಶು ಅವರಿಗೆ.
बराबर अंतिदारे दीप्ति मेरा दीजिए वैशु दीदी को हरे राम अंतिदारे जान्वी और वेलकम 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 हरे राम नमस्ते मैम नमस्ते नमस्ते मैम नमस्ते जान्वी सी सेपी रामनवमी अंतिदारे ನಮ್ಮ ಆರ್ಕೆ वैशु आपका नाम शो नहीं हो रहा है टीच वर्षा कल मैंने किया है राधे 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 एपी आराम ರಾಮನವಮಿ ಶರಣ್ಯ ಅಂತಿದ್ದಾರೆ. ಇನ್ಸ್ಪೈರಿಂಗ್ ಅಕ್ಕ ಯಾಕೆ ಲೈವ್ ಮಾಡ್ತಾ ಇಲ್ಲ ಗೊತ್ತಿಲ್ಲ. ಜಾನ್ವಿ ಶರಣ್ಯ ಇನ್ಸ್ಪೈರಿಂಗ್ ಲೈವ್ ಕಾಣ್ತಿಲ್ಲ. ಹೌದು ವೈಶೂಜಿ ಆಪ್ಕಾ ರಿಟರ್ನ್ ನೈ ಮಿಲಾ ಆಪ್ಕಾ ನೇಮ್ ಶೋ ನೈ ಹೋ ರಹಾ ಹೈ. ನಿನ್ನೆ ಅಷ್ಟೇ ಮಾಡಿಲ್ಲ, ನಿನ್ನೆ ಕೂಡ ಮಾಡಿಲ್ವಾ? ರಾಧೆ 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 ದೀಪ್ತಿಯವರು ರಾಧೆ ರಾಧೆ. ಇವತ್ತು ಬರಲಿಲ್ಲ ಇನ್ಸ್ಪೈರಿಂಗ್ ಲೈವ್ಗೆ. ಹೌದು ನಾನು ನೋಡಿದೆ. ಜಾನ್ವಿ ಸಿಸ್ ಥ್ಯಾಂಕ್ ಯು ಸೇಮ್ ಟು ಯು. ಏನು ಸ್ಪೆಷಲ್ ಇವತ್ತು ಅಂತಿದ್ದಾರೆ ಆರ್ಕೆ ಅವರು. ತುಂಬ ಏನು ಸ್ಪೆಷಲ್ ಇಲ್ಲ, ದೇವಸ್ಥಾನಕ್ಕೆ ಓದಿದ್ದು ಶರಣ್ಯ ಅಂತಿದ್ದಾರೆ. ಗುಡ್ ಮಾರ್ನಿಂಗ್. ಹೌದು ಸಿಸ್ಟರ್, ಅದಕ್ಕೆ ಕೇಳಿದ್ದು ಸಿಸ್ ನಾನು ಅಂತಿದ್ದಾರೆ. ಅರೆ ರಾಮ್ ಅಂತಿದ್ದಾರೆ. ಗುಡ್ ಮಾರ್ನಿಂಗ್ ಹಾಯ್ ಅಂತಿದ್ದಾರೆ. ಹಾಯ್ ಗುಡ್ ಮಾರ್ನಿಂಗ್ ಹಾಯ್ ವೆಲ್ಕಮ್. ಜಾನ್ವಿ ಅವರು ಅದೇ ಸೂಪರ್. ಯಾರೆಲ್ಲ ಲೈಕ್ ಕೊಟ್ಟಿಲ್ಲ ಲೈಕ್ ಕೊಡಿ. ನಮ್ಮ ಅಣ್ಣ ಬಂದರು. ಹಾಯ್ ರಾಧಾಜಿ ಅಂತಿದ್ದಾರೆ ನೋಡಿ. ಕಂಟೆಂಟ್ ಬ್ರದರ್ ಅಪ್ಪಟ ಕನ್ನಡತಿ ಹಾಯ್ ಅಕ್ಕ ಊಟ ಆಯ್ತಾ? ಊಟ ಆಯಿತು. ಅಪ್ಪಟ ಕನ್ನಡತಿ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ. ಯಾರೆಲ್ಲ ಲೈಕ್ ಕೊಟ್ಟಿಲ್ಲ ಗುಡ್ ಮಾರ್ನಿಂಗ್ ಬ್ರದರ್ ಲೈಕ್ ಕೊಡಿ ಪ್ಲೀಸ್. ಗುಡ್ ಮಾರ್ನಿಂಗ್ ಹೊಸಬ್ರು ಕನೆಕ್ಟ್ ಆಗಿ ಅಂತಿದ್ದಾರೆ. ಗುಡ್ ಮಾರ್ನಿಂಗ್. ನಿಮಗೆ ಎಲ್ಲಿ ಬ್ಲೂ ಕೊಡಬೇಕಾ? ನಿಮ್ಮದು ಚಾನಲ್ ಹೆಸರೇ ಗುಡ್ ಮಾರ್ನಿಂಗಾ? ನಾನು ಇವಾಗ ಗುಡ್ ಮಾರ್ನಿಂಗ್ ಅಂದ್ರೆ ಅಂದ್ಕೊಂಡೆ ನಾನು, ಗೊತ್ತಾ? ಹೊಸಬ್ರು ಕನೆಕ್ಟ್ ಆಗಿ ಅಂತಿದ್ದಾರೆ. ಲೈಕ್ ಡನ್ 25 ಅಂತಿದ್ದಾರೆ ಅಪ್ಪಟ ಕನ್ನಡತಿಯವರು. ಥ್ಯಾಂಕ್ ಯು. ಟಿವಿ ನನ್ನ ಮೆಸೇಜು ಕಾಣ್ತಾ ಇದೆಯಾ ಅಂತಿದ್ದಾರೆ. ಅಪ್ಪಟ ಸಿ ಜಿ ಹಾಯ್ ಊಟ ಆಯ್ತಾ ಅಂತಿದ್ದಾರೆ. ಆರ್ ಕೆ ಅವರು ಹೌದು ಸಿಸ್ ಅಂತಿದ್ದಾರೆ. ಹರೇ ರಾಮ್ ಎಪಿ ಸರ್ ರಾವ್ ನವಮಿ ಸರ್ ಜೈ ಶ್ರೀರಾಮ್. ಅಜಯ್ ಕುಮಾರ್ ನಾಯ್ಕ್ ಅವರು ಬಂದರು. ಹಾಯ್ ಅಜಯ್ ಕುಮಾರ್ ಅವರೇ ವೆಲ್ಕಮ್. ನಿಮಗೆ ಬ್ಲೂ ಬೇಕಾದರೆ ಹೇಳಿ ಕೊಡ್ತೀನಿ. ಅಪ್ಪಟ ಕನ್ನಡತಿ ಯಾಕೋ ಮೂಡ್ ಆಫ್ ಇವತ್ತು? ಯಾಕೆ ಅಪ್ಪಟ ಮೂಡ್ ಆಫ್ ಆಗಿದ್ದು? ಹರೇ ಕೃಷ್ಣ. ಸಿ ಜಿ ಯಾಕೋ ಅಂತಿದ್ದಾರೆ ವೈಶು. ಸಿ ಜಿ ಯಾಕೆ ಲೈವ್ ಮಾಡ್ತಿಲ್ಲ ಅಂತ ಗೊತ್ತಿಲ್ಲ ನನಗೆ. ಸಿ ಜಿ ಏನು ವಿಷಯ ಲೈವ್ ಮಾಡೋದಿದ್ದೆ? ಕಾರಣ ಏನಾದರೂ ಗೊತ್ತಾ ನಿಮಗೆ? ವೈಶು ನಿಂಗೆ ಗೊತ್ತಾ? ಏನೂ ಮಾಡ್ತಿಲ್ಲ. ಅರೇ ರಾಮ್ ಅಂತಿದ್ದಾರೆ. ಜಾನ್ವಿ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ದೀಪ್ತಿ ರಾಧೆ ವೈಶು ಸಿ ಜಿ ಅಕ್ಕ ಅಂತಿದ್ದಾರೆ. ರಾಜೇಂದ್ರ ಅವರು ಸಕ್ಕರೆ ನಾಡಿನ ಅಕ್ಕರೆ ಮಗಳೇ ಡನ್. ಎಲ್ಲಿದ್ದಾರೆ ಸಕ್ಕರೆ ನಾಡಿನ ಅಕ್ಕರೆ ಮಗಳು? ಬಂದ್ರಾ? ಸಾರಿ ಆಯಿತಾ. ಸಕ್ಕರೆ ನಾಡಿ ಅಕ್ಕರೆ ಮಗಳೇ ನಿಮಗೆ ಸ್ವಾಗತ. ಆರ್ ಕೆ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ನಾನು ಸ್ವಲ್ಪ ಮುಂದೆ ಬಂದೆ, ಅದಕ್ಕೆ ಹಿಂದೆ ಬಂದೆ, ತುಂಬ ಮೇಲೆತ್ತೆ. ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು. ಗುಡ್ ಮಾರ್ನಿಂಗ್. ನಿಮಗೆ ಬ್ಲೂ ಕೊಟ್ಟಿದ್ದೀನಿ. ಗುಡ್ ನೈಟ್ ಅಂತಿದ್ದಾರೆ ಸಂಜೀವಾ ಅವರು. ಹಾಯ್ ಸಂಜೀವಾ ಅವರೇ ವೆಲ್ಕಮ್. ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಅನ್ಕೊಡಿ. ಟಿ ವಿ ಇದೆಯಾ? ಹರೇ ರಾಮ್. ಟಿ ವಿ ಹೋದ್ರೇನಾ? ಹರೇ ಕೃಷ್ಣ. ಹರೇ ಹಾಯ್ ಅಕ್ಕರೇ ಮಗಳು ಅಂತಿದ್ದಾರೆ. ರಿಟರ್ನ್ ಮಾಡ್ತೇನೆ ಅಂತಿದ್ದಾರೆ. ಗುಡ್ ಮಾರ್ನಿಂಗ್ ಅವರು. ರಾಜೇಂದ್ರ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಒಬ್ರಿಗೊಬ್ರಿಗೆ ಕನೆಕ್ಟ್ ಆಗಿರಾ? ದೀಪ್ತಿ ಸೂಪರ್ ಸಪೋರ್ಟ್. ಥ್ಯಾಂಕ್ ಯು ದೀಪ್ತಿ ಜಿ ನೈಸ್ ಅಂತಿದ್ದಾರೆ. ದೀಪ್ತಿ ಜಿ ನೈಸ್. ಗುಡ್ ಮಾರ್ನಿಂಗ್ ಲೈಕ್ ಡನ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಗುಡ್ ಮಾರ್ನಿಂಗ್. ಜಾನ್ವಿ ಅವರು ಹರೇ ಕೃಷ್ಣ ಅಂತಿದ್ದಾರೆ. ಈಶ್ವರ್ ಅವರು ಲೈಕ್ ಡನ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಈಶ್ವರ್ ಅವರೇ. ದೀಪ್ತಿ ರಿಟರ್ನ್ ಕೋ ಕಮೆಂಟ್ ಕರ್ನಾ. ದೀಪ್ತಿ ಜಿ ಪ್ಲೀಸ್ ರಿಟರ್ನ್ ಟೀಚ್ ವರ್ಷ. ಗುಡ್ ಮಾರ್ನಿಂಗ್ ಸೂಪರ್ ಅಂತಿದ್ದಾರೆ. ಅಕ್ಕ ಪಿನ್ ಮಾಡಿ ಅಂತಿದ್ದಾರೆ. ಓಕೆ. ಪೂಜಾ ಇಲ್ವಾ? ನೀವು ಪಿನ್ ಮಾಡ್ಲಿಕ್ಕೆ ಅಂದು ಎಲ್ಲಿ ಹೋಗಿದ್ದು ಪೂಜಾ ಅವರೇ? ಗುಡ್ ಮಾರ್ನಿಂಗ್ ಸೂಪರ್. ಅಕ್ಕ ಪಿನ್ ಮಾಡಿ. ಓಕೆ ಮಾಡಿದೆ. ಸೂಪರ್ ಸಪೋರ್ಟ್. ಬಾಯ್ ಎಲ್ರಿಗೂ ಅಂತಿದ್ದಾರೆ ನಮ್ಮ ಆರ್ ಕೆ ಅವರು. ಗುಡ್ ಮಾರ್ನಿಂಗ್ ಸೂಪರ್ ಅಂತಿದ್ದಾರೆ ನಮ್ಮ ಗುಡ್ ಮಾರ್ನಿಂಗ್ ಅವರು. ಜಾನ್ವಿ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಆರ್ ಕೆ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಈಶ್ವರ್ ಅವರು ಸೂಪರ್ ಲೈವ್ ಅಂತಿದ್ದಾರೆ. ಗುಡ್ ಮಾರ್ನಿಂಗ್ ನೋಡಿ. ಗುಡ್ ಮಾರ್ನಿಂಗ್ ಅವರು ಇದ್ದಾರೆ. ಕನೆಕ್ಟ್ ಆಗಿಲ್ಲ ಅಂದರೆ ಆಗಿ. ವೈಶು ಇದ್ದಾರೆ. ಸಿ ಜಿ ಅಕ್ಕ ವಾಚ್ ಅವರ್ ಕಂಪ್ಲೀಟ್ ಆಗಿರಬೇಕು ಏನೋ ಅಕ್ಕ. ಇಲ್ಲ ಅವ್ರು ಮಾಡಿಲ್ಲ, ಅವ್ರು ಏನೋ ಪ್ರಾಬ್ಲಮಲ್ಲಿ ಇರಬೇಕೇನ. ಸೂಪರ್ ಲೈವ್ ಅಂತಿದ್ದಾರೆ. ಹರೇ ರಾಮ್. ವೈಶು ಪಿನ್ ಮಾಡಿದೆ. ಸಿ ಜಿ ಸಾರಿ ಎಲ್ರಿಗೂ. ನನ್ನ ಕಮೆಂಟ್ ಇವತ್ತು ಯಾರಿಗೂ ಕಾಣ್ತಾ ಇರಲಿಲ್ಲ. ಯಾರು ಕಮೆಂಟ್ ನನಗೂ ಕಾಣ್ತಾ ಇರಲಿಲ್ಲ. ಯಾಕೆ ಮಾಡಿಲ್ವಾ ಸಿ ಜಿ? ನೀವು ಲೈವ್ ಮಾಡಿದ್ರಾ?
ಟೀಚ್ ಈಶ್ವರ್ ಜಿ ರಿಟರ್ನ್ ಪ್ಲೀಸ್ ಕಮೆಂಟ್ ಕರ್ನಾ ಅಂತಿದ್ದಾರೆ. ಸೂಪರ್ ಲೈವ್ ಅಂತಿದ್ದಾರೆ. ಗುಡ್ ಲೈವ್ ಸೂಪರ್ ಸೂಪರ್ ಅಂತಿದ್ದಾರೆ. ರಾಧೆ 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 ಅಂತಿದ್ದಾರೆ. ರಾಧೆ ರಾಧೆ ಅಂತಿದ್ದಾರೆ. ಸೂಪರ್ ಸೂಪರ್ ಗುಡ್ ಮಾರ್ನಿಂಗ್ ಅಂತಿದ್ದಾರೆ. ರಾಧೆ ರಾಮ್ ಅಂತಿದ್ದಾರೆ. ಸಿ ಜಿ ಯಾಕೆ ಲೈವ್ ಮಾಡ್ತಿಲ್ಲ? ರಾಧಾ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಸೂಪರ್ ಸಪೋರ್ಟಲ್ಲಿದೆ. ಗುಡ್ ಮಾರ್ನಿಂಗ್ ಅಂತಿದ್ದಾರೆ. ಹರೇ ರಾಮ್ ಅಂತಿದ್ದಾರೆ. ಜಾನ್ವಿ ಅವರು. ರಾಧಾ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಈಶ್ವರ್ ಅವರು ರಿಟರ್ನ್ ಕರೋ ಕಮೆಂಟ್ ಕರ್ನಾ. ಈಶ್ವರ್ ಅವರೇ ರಿಟರ್ನ್ ಕರೋ ಟೀಚ್ ವರ್ಷ. ಸಿ ಜಿ ಅಕ್ಕ ನನಗೆ ಕಾಂತು ನಿಮ್ಮ ಕಮೆಂಟು. ನಾನು ಕೂಡ ಓದಿದೆ ಸಿ ಜಿ. ರಾಧಾ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ನನ್ನ ಕಮೆಂಟ್ ಏನಾಯಿತು? ಯಾಕೆ ಯಾರಿಗೂ ನನ್ನ ಕಮೆಂಟ್ ಕಾಣ್ತಿಲ್ವಾ? ಕಾಂತ ಉಂಟು ಸಿ ಜಿ, ನಾನು ಓದ್ದೆ ಅಲ್ವಾ. ಗುಡ್ ಮಾರ್ನಿಂಗ್ ಸೂಪರ್ ಸಪೋರ್ಟ್. ರಾಧೆ 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 ರಾಧೆ. ನಾನು ಸ್ವಲ್ಪ ಮೇಲೆ ಕೆಳಗೆ ಬಂದೆ, ಹಾಗೆ ಸ್ವಲ್ಪ ಪಾಸ್ ಆಯ್ತೇನ, ಸಾರಿ ಆಯ್ತಾ. ವಯಸ್ಸು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ರಾಧವರು ಸೂಪರ್ ಸಪೋರ್ಟ್. ಆಯ್ ಅಕ್ಕ ಅಂತಿದ್ದಾರೆ. ಲೈಫ್ ಇದ್ದು ರಂಜಕ್ಕ ಲೈಕ್ ಕೊಟ್ರಾ? ಲೈಕ್ ಕೊಡಿ ಅಕ್ಕ. ಗುಡ್ ಮಾರ್ನಿಂಗ್ ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ನೋಡಿ ಎಲ್ಲರೂ ಕನೆಕ್ಟ್ ಆಗಿ. ಲೈಫ್ ಇದ್ದು ರಂಜು ಇದ್ದಾರೆ. ಗುಡ್ ಮಾರ್ನಿಂಗ್ ಅವರಿದ್ದಾರೆ. ದೀಪ್ತಿ ಅವರಿದ್ದಾರೆ. ರಾಧಾ ಅವರಿದ್ದಾರೆ. ಲೈಫ್ ಇದ್ದು ರಂಜು ಲೈಕ್ ಡನ್ ಅಂತಿದ್ದಾರೆ. ಸಿ ಜಿ ಅವರಿದ್ದಾರೆ. ಓಕೆ ಓಕೆ ವೈಶು ಊಟ ಆಯಿತು ಅಂತಿದ್ದಾರೆ. ಈಶ್ವರ್ ಅವರಿದ್ದಾರೆ. ಟೀಚ್ ವರ್ಷ ಗಿಫ್ಟ್ ರಿಟರ್ನ್ ಮಾಡಿ ಪ್ಲೀಸ್. ಟೀಚ್ ವರ್ಷ ಪ್ಲೀಸ್ ರಿಟರ್ನ್ ಈಶ್ವರ್. ಟೀಚ್ ವರ್ಷ ಪ್ಲೀಸ್ ರಿಟರ್ನ್ ಈಶ್ವರ್. ಆರ್ ಕೆ ಅವರು ಗುಡ್ ನೈಟ್. ಜಾನ್ವಿ ಸಿಸ್, ಅರಿನಾ ಸಿಸ್ ಬಾಯ್ ಬಾಯ್. ಹರೇ ಕೃಷ್ಣ ಅಂತಿದ್ದಾರೆ. ಬಾಯ್ ಬಾಯ್ ಆರ್ ಕೆ. ಗುಡ್ ಮಾರ್ನಿಂಗ್ ಪ್ಲೀಸ್ ಅಂತಿದ್ದಾರೆ. ಈಶ್ವರ್ ಅವರ ಟೀಚ್ ವರ್ಷ ಗಿಫ್ಟ್ ರಿಟರ್ನ್ ಮಾಡಿ ಪ್ಲೀಸ್. ಟೀಚ್ ವರ್ಷ ಪ್ಲೀಸ್ ರಿಟರ್ನ್ ಕೀಜಿಯೇ. ಟಿವಿ ಇದ್ದಾರೆ. ಟಿವಿ ಇದ್ದಾರೆ. ಆರ್ ಕೆ ಹಾಯ್ ಎಂತಿದ್ದಾರೆ. ಗುಡ್ ಮಾರ್ನಿಂಗ್ ಜಿ ರಿಟರ್ನ್ ಪ್ಲೀಸ್. ಗುಡ್ ಮಾರ್ನಿಂಗ್ ಜಿ ರಿಟರ್ನ್ ಪ್ಲೀಸ್. ಟೀಚ್ ವರ್ಷ ರಿಟರ್ನ್ ಪ್ಲೀಸ್. ಈಶ್ವರ್. ದೀಪ್ತಿ ಜಿ ಪ್ಲೀಸ್ ರಿಟರ್ನ್. ದೀಪ್ತಿ ಜಿ ಪ್ಲೀಸ್ ರಿಟರ್ನ್. ಸಿ ಜಿ ಸರಳಾ ಪುಟ್ಟ ಸೂಪರ್ ಸಪೋರ್ಟಲ್ಲಿದ್ದಾರೆ. ಜಾನ್ವಿ ಶರಣ್ಯ ಬಾಯಿ ಅಂತಿದ್ದಾರೆ. ಜಾನ್ವಿ ನಿಮ್ಮ ವಿಡಿಯೋ ನೋಡಿಲ್ಲ, ಈಗ ಮಲಗುವಾಗ ನೋಡಿ ಮಲಗ್ತೀನಿ ಆಯ್ತಾ. ರಾಧೆ ರಾಧೆ. ಪ್ಲೀಸ್ ಗುಡ್ ಮಾರ್ನಿಂಗ್ ರಿಟರ್ನ್ ಕೀಜಿಯೇ. ಗುಡ್ ಮಾರ್ನಿಂಗ್ ರಿಟರ್ನ್ ಪ್ಲೀಸ್. ಟೀಚ್ ವರ್ಷ. ಗುಡ್ ಮಾರ್ನಿಂಗ್ ಆಯ್ ಪ್ಲೀಸ್ ಕನೆಕ್ಟ್ ಆಗಿ ಅಂತಿದ್ದಾರೆ. ಜಾನ್ವಿ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ವೈಶು ಗಿಫ್ಟ್ ಕೊಡಿ ಜನರೇ ಅಂತಿದ್ದಾರೆ. ಟಿವಿ ಅತ್ತೆ ಜಾನ್ವಿ ಅತ್ತೆ ಹಾಯ್ ಅಂತಿದ್ದಾರೆ. ರಾಧಾ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ರಾಮ್ ಅಂತಿದ್ದಾರೆ. ರಾಧಾ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಟೀಚ್ ವರ್ಷ ಗಿಫ್ಟ್ ರಿಟರ್ನ್ ಮಾಡಿ ಅಂತಿದ್ದಾರೆ. ಯಾರೆಲ್ಲ ಲೈಕ್ ಕೊಟ್ಟಿಲ್ಲ ಲೈಕನ್ನು ಕೊಡಿ ಅಂತಿದ್ದೇನೆ ನಾನು. ಗಿಫ್ಟ್ ಕೊಡಿ ಜನರೇ ಅಂತಿದ್ದಾರೆ. ರಾಧಾ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಜಾನ್ವಿ ಟಿವಿ ಹಾಯ್ ಅಂತಿದ್ದಾರೆ. ಈಶ್ವರ್ ಅವರು ಸಿ ಜಿ ಎಲ್ಲಿ ಓದಿ ಗಿಫ್ಟ್ ಕೊಡಿ ಜನರೇ ಅಂತಿದ್ದಾರೆ. ಹರೇ ಕೃಷ್ಣ. ರಾಧಾ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಸಿ ಜಿ ಅವರು ಎಲ್ಲಿ ಹೋದರು? ನಮ್ಮ ಸಿ ಜಿ ರಾಧೆ ರಾಧೆ ಅಂತಿದ್ದಾರೆ. ಹರೇ ರಾಮ್ ಅಂತಿದ್ದಾರೆ. ಸೀಸ್ ಅಂತಿದ್ದಾರೆ. ಪೂಜಾ ಅವರು ಇದ್ದಾರೆ. ಥ್ಯಾಂಕ್ ಯು ಪೂಜಾ ಅವರೇ ಇದ್ದೀರಾ. ರಾಧಾ ಮಿಸ್ಸಿಂಗ್ ಮೀ ಬಹುತ್ ವೈ ಅಂತಿದ್ದಾರೆ. ಪ್ರೀತಿ ದೇ ಅಂತಿದ್ದಾರೆ. ಸೂಪರ್ ಸಪೋರ್ಟಲ್ಲಿದ್ದಾರೆ. ರಾಧಾ ಸಿ ಎಚ್ ಅಂತಿದ್ದಾರೆ. ಹರೇ ರಾಮ್ ಅಂತಿದ್ದಾರೆ. ರಾಧಾ ಪೂಜಾ ಅಂತಿದ್ದಾರೆ. ಪೂಜಾ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಟೀಚ್ ವರ್ಷ ಗಿಫ್ಟ್ ಡನ್. ಲೀಲಾ ಕುಟುಂಬ ಅವರು 3 ದಿನದಿಂದ ಬಂದಿಲ್ಲ. ಹೌದು 3 ದಿನದಿಂದ ಬಂದಿಲ್ಲ. ಎಲ್ಲಿ ಹೋದ್ರಿ ಲೀಲಾ ಅವರೇ? ಒಂದು ಕಮೆಂಟ್ ಹಾಕಿ. ಹೇಗಿದ್ದೀರಿ ಲೀಲಾ ಅವರೇ? ಹೇಗಿದ್ದೀರಿ? 3 ದಿನದಿಂದ ಬಂದಿಲ್ಲ. ಎಲ್ಲಿ ನೋಯ್ತಾ ಇದೆ ಟಿವಿ ಹೇಳು ಪ್ಲೀಸ್ ಅಂತಿದ್ದಾರೆ. ನಮ್ಮ ಸಿ ಜಿ ಇದ್ದಾರೆ. ರಾಧಾ ಸೂಪರ್ ಸಪೋರ್ಟಲ್ಲಿದ್ದಾರೆ. ರಾಧಾ ಪೂಜಾ ಅಂತಿದ್ದಾರೆ. ರಾಧೆ ರಾಧೆ. ದೀಪ್ತಿ ಅವರು ಪೂಜಾ ಅಂತಿದ್ದಾರೆ. ಇವರೇ ಜಾನ್ವಿ ಅವರು ಏನಾಯಿತು ಟಿವಿ ಕೈ ನೋವು ಯಾಕೆ? ಟಿವಿ ನಿನ್ನನ್ನು ಎಷ್ಟು ಕೇರ್ ಮಾಡ್ತಾರೆ ಅತ್ತೆ ಎಂದರು ನೋಡು. ಎಷ್ಟು ಕೇರ್ ಮಾಡ್ತಾರೆ ನೋಡಿ ನಿಮ್ಮ ಅತ್ತೆ ಎಂದರು ನೋಡಿ. ಸಿ ಜಿ ಅತ್ತೆ, ಜಾನ್ವಿ ಅತ್ತೆ ಎಲ್ಲರೂ ಇದ್ದಾರೆ. ಸಿ ಜಿ ಟಿವಿ ಅಂತಿದ್ದಾರೆ. ರಾಧಾ ಅಂತಿದ್ದಾರೆ. ಪೂಜಾ ಅವರು. ಲೀಲಾ ಅವರ ಹಾಯ್. ಲೀಲಾ ಕುಟುಂಬ ಅವರೇ ಹಾಯ್. ವೆಲ್ಕಮ್. ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಅನ್ಕೊಡಿ. ಏಕೆ 3 ದಿನದಿಂದ ಇಲ್ಲ, ನಿಮ್ಮ ಸುದ್ದಿ ಇಲ್ಲ. ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ಆರಾಮಾಗಿದ್ದೀರಾ? ರಾಧಾ ಪೂಜಾ ಅಂತಿದ್ದಾರೆ. ಸಿ ಜಿ ಅತ್ತೆ ನಾ ಅಲ್ತಿದ್ದಾನೆ ನಮ್ಮ ಅಲಿಯ ನೋಡಿ. ರಾಧೆ ರಾಧೆ. ಲೈಫ್ ಜಿ ರಿಟರ್ನ್ ಪ್ಲೀಸ್ ಅಂತಿದ್ದಾರೆ. ಟೀಚ್ ವರ್ಷ. ಲೈಫ್ ಜಿ ಪ್ಲೀಸ್ ರಿಟರ್ನ್. ರಾಧಾ ನಿಮ್ಮನ್ನು ಬಿಟ್ಟು ಎಲ್ಲಿ ಹೋಗ್ಲಿ ಸಿಸ್ಟರ್? ಇದ್ದೀರಾ? ಲೈವ್ ಯಾಕೆ ಮಾಡಲ್ಲ? ಅದಕ್ಕೆ ಆನ್ಸರ್ ಕೊಡೋದಿಲ್ಲ ನೀವು. ಪೂಜಾ ಅಂತಿದ್ದಾರೆ. ಪೂಜಾ ಅವರು ರಾಧಾ ಅಂತಿದ್ದಾರೆ. ಜಾನ್ವಿ ಹರೇ ರಾಮ್ ಅಂತಿದ್ದಾರೆ. ರಾಧಾ ಪೂಜಾ ಅಂತಿದ್ದಾರೆ. ವೈಶು ಸೂಪರ್ ಸಪೋರ್ಟಲ್ಲಿದ್ದಾರೆ. ಸಪೋರ್ಟ್ ಫಾರ್ ಪಿನ್ ಐಡಿಗೆ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ. ವೈಶು ಜೈ ಶ್ರೀರಾಮ್ ಅಂತಿದ್ದಾರೆ. ಪೂಜಾ ಎಡಿಟಿಂಗ್. ಅಪ್ಪು ಜಾಯಿನ್ ರಿಟರ್ನ್. ರಾಧೆ ರಾಧೆ.
ಪೂಜಾ ಎಡಿಟಿಂಗ್ ಪ್ಲೀಸ್ ರಿಟರ್ನ್. ದೀಪ್ತಿ ಅವರಿಗೆ ರಿಟರ್ನ್ ಕೊಡಿ. ದೀಪ್ತಿ ಸೂಪರ್ ಸಪೋರ್ಟಲ್ಲಿದ್ದಾರೆ. ಶ್ರೇಷ್ಠ ಕನ್ನಡ ಬ್ಲಾಗ್ಸ್ ಕನ್ನಡ ಚಾನಲ್ ಅವರು ಬಂದರು. ಹಾಯ್ ಶ್ರೇಷ್ಠ ಅವರೇ, ವೆಲ್ಕಮ್. ಬ್ಲೂ ಕೊಡ್ತೀನಿ ಆಯಿತಾ. ಬ್ಲೂ ಮೊನ್ನೆ ರಿಮೂವ್ ಆಗಿದ್ದು, ಸಾರಿ. ಶ್ರೇಷ್ಠ ಅವರೇ ಲೈಕ್ ಕೊಡಿ, ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ. ಅರೇ ರಾಮ್ ಅಂತಿದ್ದಾರೆ. ರಾಧವರು ಸೂಪರ್ ಸಪೋರ್ಟ್ ಟಿ ವಿ ಅವರು ಸಿ ಜಿ ಅತ್ತೆ ಅಂತಿದ್ದಾರೆ. ಲಚ್ಚಮ್ಮ ಎಂಥ ಕೋಪವ ನನ್ನ ಹತ್ರ, ಯಾಕೆ ಬರಲ್ಲ ನನ್ನ ಲೈವ್ಗೆ? ಲಚ್ಚಮ್ಮ ನೀವು ತುಂಬ ಮಿಸ್ ಮಾಡಿಕೊಂಡೆ ನಿಮ್ಮನ್ನು, ಯಾಕೆ ಬಂದಿಲ್ಲ? ದಿನ ನೆನ್ಪು ಮಾಡ್ಕೋತೀನಿ ಲಚ್ಚಮ್ಮ ಎಲ್ಲಿ ಹೋದ್ರು, ನನ್ನ ಮೇಲೆ ಏನಾದರೂ ಕೋಪ ಇದೆಯಾ ಲಚ್ಚಮ್ಮನಿಗೆ ಅಂತ. ಲಚ್ಚಮ್ಮ ಲೈಕ್ ಕೊಡಿ ಆಯಿತಾ ಒಂದು. ರಾಧಾ ಅವರು ಸೂಪರ್ ಸಪೋರ್ಟ್, ಜಾನ್ವಿ ಅವರು ಸೂಪರ್ ಸಪೋರ್ಟ್, ವೈಶು ಅವರು ಸೂಪರ್ ಸಪೋರ್ಟ್. पूजा एडिटिंग आपको ज्वाइन किया है, रिटर्न कीजिए पूजा जी प्लीज़ रिटर्न. दीप्ति ಅವರಿಗೆ ವೈಶು ಸೂಪರ್ ಸಪೋರ್ಟ್. ರಾಧೆ ರಾಜ ಪೂಜಾ ವೈಶು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಜಾನ್ವಿ ಅವರು ಹರೇ ರಾಮ್ ಅಂತಿದ್ದಾರೆ. ವೈಶು ಜೈ ಶ್ರೀರಾಮ್ ಅಂತಿದ್ದಾರೆ. ರಾಧಾ ಸೂಪರ್ ಸಪೋರ್ಟ್ ಇದ್ದಾರೆ. ದೀಪ್ತಿ ಅವರು ಸಿ ಜಿ ಟಿವಿ ಅಂತಿದ್ದಾರೆ. ಹರೇ ಅಂತಿದ್ದಾರೆ. ಕನೆಕ್ಟ್ ಆಗಿ ಕಮೆಂಟ್ ಮಾಡಿ ಅಂತಿದ್ದಾರೆ ನಮ್ಮ ಲೀಲಾ ಅವರು. ರಾಧೆ ಜಾನ್ವಿ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ರಾಧಾ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ರಮ್ಯಾ ಕನ್ನಡ ಬ್ಲಾಗ್ಸ್ ಅವರು ಬಂದರು. ಹಾಯ್ ಅಕ್ಕ, ಹಾಯ್ ರಮ್ಯಾ ಅವರೇ, ವೆಲ್ಕಮ್. ಊಟ ಆಯಿತಾ? ಊಟ ಆಯಿತು ರಮ್ಯಾ ಅವರೇ, ನಿಮ್ದಾಯ್ತಾ? ಲೈಕ್ ಕೊಡಿ, ಒಂದು ಲೈಕ್ ಕೊಡಲಿಲ್ಲ ಅಂದರೆ ಲೈಕ್ ಕೊಡಿ. ಓಕೆ ಸಿಸ್ಟರ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಬ್ಲೂ ಕೊಟ್ಟೆ. ರಮ್ಯಾ ಅವರೇ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ. ರಾಧಾ ಅವರು ಸೂಪರ್ ಸಪೋರ್ಟ್. ಅಲಿಮಯ್ಯ ಯಾಕೆ ಅಲ್ತಿದ್ದೀಯಾ? ಅಲ್ಬೇಡ, ಬಾ ಪಾರ್ಟಿ ಮಾಡೋಣ ಅಂತಿದ್ದಾರೆ. ಲಚ್ಚಮ್ಮ 30 ಲೈಕ್ ಡನ್ ಅಂತಿದ್ದಾರೆ. ದೀಪ್ತಿ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ರಮ್ಯಾ ಅವರು ಲೈಕ್ ಅಂತಿದ್ದಾರೆ. ಓಕೆ ಸಿ ಜೆ ಅತ್ತೆಗೆ ಬರಲ್ಲ ನಾನು ಅಂತಿದ್ದಾರೆ. ದೀಪ್ತಿ ಅವರು ಸೂಪರ್ ಸಪೋರ್ಟ್. ಜಾನ್ವಿ ಅವರು ಹರೇ ಕೃಷ್ಣ ಅಂತಿದ್ದಾರೆ. ರಮ್ಯಾ ಅವರು ಆನ್ ಅಂತಿದ್ದಾರೆ. ಲೈವ್ ಮಾಡೋಕ್ಕೆ ಬೇಜಾರು ಸಿಸ್ಟರ್, ಯಾಕೆ ಬೇಜಾರು? ಮಾಡಿ ಸಿ ಜಿ. ಜೈ ಶ್ರೀರಾಮ್ ಅಂತಿದ್ದಾರೆ. ವೈಶು ಶ್ರೇಷ್ಠ ಅವರು ಸೂಪರ್ ಸಪೋರ್ಟ್. ಜಾನ್ವಿ ಹರೇ ರಾಮ್ ಲೈಫ್ ಇದ್ದರೆ ಸೂಪರ್ ಅಂತಿದ್ದಾರೆ. ವೈಶು ಸೂಪರ್ ಸಪೋರ್ಟಲ್ಲಿದ್ದಾರೆ. ಜಾನ್ವಿ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಆರಾಮಿದ್ದೀನಿ ಮೇಡಮ್ ಅಂತಿದ್ದಾರೆ. ಹೌದಾ? 4 day I want to ತಿರುಪತಿ ಅರಿನಾ. ತಿರುಪತಿ. ಓಕೆ ವೆಂಟ್ ಟು ತಿರುಪತಿ. ಓಕೆ ಥ್ಯಾಂಕ್ ಯು. ತಿರುಪತಿಗೆ ಹೋಗಿ ಬಂದ್ರಾ? ಸೂಪರ್ ಥ್ಯಾಂಕ್ ಯು ಲಚ್ಚಮ್ಮ. ಬಂದ್ರಲ್ವಾ ನನಗೆ ಸಪೋರ್ಟ್ ಮಾಡಲಿಕ್ಕೆ, ಥ್ಯಾಂಕ್ ಯು ಸೋ ಮಚ್. ವೈಶು ಹರೇ ರಾಮ್ ಅಂತಿದ್ದಾರೆ. ಹಂಗೆಲ್ಲ ಹೇಳ್ಬೇಡಿ, ವೈಟಿ ತುಂಬ ಬೇಜಾರಾಗಿರುತ್ತೆ. ನಿನ್ನೆ ಮಿಸ್ ಮಾಡ್ಕೊಳ್ತಿದ್ದೆ ವೈಟಿ. ಯಾಕೆ ಬೇಜಾರು? ನೀವು ಲೈವ್ ಮಾಡಲ್ವಾ? ಮಾಡಿ. ರಾಧೆ ಜೈ ಶ್ರೀರಾಮ್. ವೈಶು ಎಂಥ ಊಟಕ್ಕೆ ಇವತ್ತು? ರಾಧೆ ದೀಪ್ತಿ ಅವರು. ಜಾನ್ವಿ ಅವರೇ ಊಟಕ್ಕೆ ಏನು ಇವತ್ತು? ದೀಪ್ತಿ ಅವರು ಸೂಪರ್ ಸಪೋರ್ಟಲ್ಲ. ಜಾನ್ವಿ ಅವರು ಸೂಪರ್ ಸಪೋರ್ಟು. ರಮ್ಯಾ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಟಿ ವಿ ಸಿ ಜಿ ಅತ್ತೆ ತುಂಬ ನೋವಾಗ್ತಿದೆ. ಏನಾಗಿದೆ ಅಂತ ಗೊತ್ತಿಲ್ಲ, ನೋವಾಗ್ತಿದೆ ಅಂತಾನೆ ಅವನು. ಎಂತಾಯಿತು ಟಿ ವಿ ಏನಾಯಿತು ನಿಮಗೆ? ಹರೇ ರಾಮ್ ಅಂತಿದ್ದಾರೆ. ವೈಶು ಶ್ರೇಷ್ಠ. ಮಕ್ಕಳು ಮಲಗಿದ್ರು. ಮಕ್ಕಳ ಅಪ್ಪ ಊರಿಗೆ ಹೋಗಿದ್ದಾರೆ. ಅದಕ್ಕೆ ಮಕ್ಕಳಿಗೆ ತುಂಬ ಬೇಜಾರು, ಅವ್ರು ಮಲ್ಕೊಂಡ್ರು. ಮಕ್ಕಳದ ಅಪ್ಪ ಊರಿಗೆ ಹೋಗಿದ್ದಾರೆ, ಮಕ್ಕಳಿಗೆ ತುಂಬ ಬೇಜಾರು, ಮಲ್ಕೊಂಡ್ರು. ರಮ್ಯಾ ಅವರು ಸೂಪರ್ ಸಪೋರ್ಟಲ್ಲಿ. ವೈಶು ಶ್ರೀರಾಮ್ ರಮ್ಯಾ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಜೈ ಶ್ರೀರಾಮ್. ರಾಧೆ ದೀಪ್ತಿ ಅವರು ಲೈಫ್ ಇದ್ದು ರಂಜು ಸೂಪರ್ ಸಪೋರ್ಟಲ್ಲಿದ್ದಾರೆ. ಜಾನ್ವಿ ಭಟ್ ಅವರು ಹರಿಗೆ ರಾಮ್ ಅಂತಿದ್ದಾರೆ. ರಮ್ಯಾ ಅವರು ಸೂಪರ್ ಸಪೋರ್ಟ್. ವೈಶು ಸೂಪರ್ ಸಪೋರ್ಟ್. ದೀಪ್ತಿ ಅವರು ರಾಧೆ ರಮ್ಯಾ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಜಾನ್ವಿ ಅವರು ಸೂಪರ್ ಸಪೋರ್ಟ್. ಲಚ್ಚಮ್ಮ ನಿಮ್ಮ ಮೇಲೆ ಕೋಪ ನನಗೆ ಬರಲ್ಲ ಅರಿನಾ ಅಂತಿದ್ದಾರೆ. ಹೌದಾ? ಅದೇ ಅನ್ನೋದು, ನಾನು ಲಚ್ಚಮ್ಮನಿಗೆ ಏನು ಅಂದಿಲ್ಲ. ಯಾಕೆ ಲಚ್ಚಮ್ಮ ಬರಲ್ಲ? ಅದಕ್ಕೆ ನಿಮಗೆ ಆಗ ಅಂದಿದ್ದು ನಮ್ಮ ಮೇಲೆ ಕೋಪವ ಅಂತ ಅಲ್ಲಿ ಮೆಸೇಜ್ ಹಾಕಿದ್ದು ನಿಮಗೆ. ಯಾರ್ದು ಲೈವಲ್ಲಿ? ಪೂಜಾ ಅವರದ್ದು. ವಯಸ್ಸು ಅಂತಿದ್ದಾರೆ, ಆರ್ಟ್ ಕೊಡ್ತಿದ್ದಾರೆ. ರಾಧೆ ದೀಪ್ತಿ ಜಿ, ಥ್ಯಾಂಕ್ ಯು ಜಿ. ನೋವು ಕಡಿಮೆ ಆಗೋದಕ್ಕೆ ಮಾತ್ರ ಕೊಡ್ಲಾ ಟಿ ವಿ ಅಂತಿದ್ದಾರೆ. ರಮ್ಯಾ ಅವರು ಸೂಪರ್ ಸಪೋರ್ಟ್ ಅಲ್ಲಿದೆ. ಜಾನ್ವಿ ಅವರು ಹರೇ ರಾಮ್ ಅಂತಿದ್ದಾರೆ. ವೈಶು ಸೂಪರ್ ಸಪೋರ್ಟ್. ರಮ್ಯಾ ಊಟ ಮಾಡಿದ್ರಾ ನೀವು? ಊಟ ಮಗ ಏನು ಮಾಡ್ತಿದ್ದಾನೆ? ರಮ್ಯಾ ಸಿ ಜಿ ಸೂಪರ್ ಸಪೋರ್ಟಲ್ಲಿದ್ದಾರೆ. ವೈಶು ಸೂಪರ್ ಸಪೋರ್ಟಲ್ಲಿದ್ದಾರೆ. ಶ್ರೇಷ್ಠ ಕನ್ನಡ ಅವರು. ದೀಪ್ತಿ ಸಿಸ್ಟರ್ 901 ಗಿಫ್ಟ್ ಡನ್, ಪ್ಲೀಸ್ ರಿಟರ್ನ್ ಮಾಡಿ. ದೀಪ್ತಿ ಜಿ ಪ್ಲೀಸ್ ರಿಟರ್ನ್ कीजिए ಶ್ರೇಷ್ಠ ಕನ್ನಡ ಚಾನಲ್ दीदी को. ಲಚ್ಚಮ್ಮ ದೀಪ್ತಿ ಗಿಫ್ಟ್ ಡನ್, ರಿಟರ್ನ್ ಮಾಡಿ. ದೀಪ್ತಿ ಪ್ಲೀಸ್ ರಿಟರ್ನ್ ಲಚ್ಚಮ್ಮ ಆ್ಯಂಡ್ ಶ್ರೇಷ್ಠ ಕನ್ನಡ ಬ್ಲಾಗ್ಸ್. ಅತ್ತೆ ಬಾ ಎಂತಿದ್ದಾರೆ. ಬೇಡವಾ? ಹೋಗಬೇಡ. ವಯಸ್ಸು ಏಜಸಕ್ಕ ಎಲ್ಲಿ ಅಂತಿದ್ದಾರೆ. ಏಜಸಕ್ಕ ಭಾರಿ ಬ್ಯುಸಿ ಇದ್ದಾರೆ. ಏಜಸ್ಗೆ ಕಾಲ್ ಮಾಡಿದೆ 8 ಗಂಟೆಗೆ. ಸ್ವಲ್ಪ ಬ್ಯುಸಿಯಲ್ಲಿದ್ದರು. ನಿನ್ನೆ ಪಾರ್ಟಿಗೆ ಹೋಗಿದ್ದರು.
ಇವತ್ತು ಗೊತ್ತಿಲ್ಲ, ಬರ್ತಾರೆ ಇಲ್ವಾ ಗೊತ್ತಿಲ್ಲ. ಬೆಳಿಗ್ಗೆಯಿಂದ ಬರಲಿಲ್ಲ ಅವರು, ನೋಡ್ಬೇಕು ಅವರನ್ನು. ಬರದಿದ್ದರೆ ನಾಳೆ ಉಂಟು ಅವರಿಗೆ. ರಮ್ಯಾ ಅವರು ಸ್ವಲ್ಪ ಸಪೋರ್ಟಲ್ಲಿದ್ದಾರೆ. ಹೋಗಿ ಮಲ್ಕೋ, ಬೇಜಾರಿಲ್ಲ, ಹೋಗುತ್ತೆ, ಬೇಜಾರೆಲ್ಲ ಹೋಗುತ್ತೆ ಅಂತಿದ್ದಾರೆ. ಹರೇ ರಾಮ್ ಅಂತಿದ್ದಾರೆ. ಪ್ಲೀಸ್ ಕನೆಕ್ಟ್ ಆಗಿ ಅಂತಿದ್ದಾರೆ. ನಮ್ಮ ಲೀಲಾ ಕುಟುಂಬ ಅವರಿದ್ದಾರೆ, ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ. ಜಾನ್ವಿ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಸೂಪರ್ ಸಪೋರ್ಟ್ ಓಕೆ. ಅಲಿಮಯ್ಯ ಬಾಯಿ ಎಂತಿದ್ದಾರೆ. ಲಚ್ಚಮ್ಮ ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಲಚ್ಚಮ್ಮ ಸೂಪರ್ ಸಪೋರ್ಟ್. ಥ್ಯಾಂಕ್ ಯು. ರಾಧಾ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಸಿ ಜಿ ಓಕೆ ಬಾಯ್, ಲೈವ್ ಆನ್ ಮಾಡ್ತೀನಿ ನಾನು. ಓಕೆ ಮಾಡಿ. ಕಂಗ್ರ್ಯಾಚುಲೇಷನ್. ಈಶ್ವರ್ ಗಿಫ್ಟ್ ಕೊಡಿ, ಎಂತಕ್ಕೂ ಹೆದರ್ಕೋಬಾರ್ದು. ಹೌದು ಫುಲ್ ಪಾರ್ಟಿ ಅಂತಿದ್ದಾರೆ. ನೀವು ಲೈವ್ ಚೆನ್ನಾಗಾಗಲಿ ಓಕೆನಾ? ಓಕೆ ಥ್ಯಾಂಕ್ ಯು ನಚ್ಚಮ್ಮ. ಸೂಪರ್ ಥ್ಯಾಂಕ್ ಯು ಜಾನ್ವಿ. ಎಂತಕ್ಕೆ ಹೆದರ್ಕೋಬೇಡಿ ಆಯಿತಾ. ಲಚ್ಚಮ್ಮ ಸೂಪರ್ ಸಪೋರ್ಟಲ್ಲಿದ್ದಾರೆ. ಜಾನ್ವಿ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಏನು ಹೆದರ್ಕೋಬೇಡಿ ಸಿ ಜಿ ಅವರೇ, ಧೈರ್ಯದಿಂದ ಮಾಡಬೇಕು ಲೈವ್. ಎಂತಕ್ಕೋ ಬ್ಯಾಡ್ ಕಮೆಂಟಿಗೆ ಅದಕ್ಕೆ ಇದಕ್ಕೆಲ್ಲ ಹೆದರ್ಕೊಂಡ್ರೆ ಜೀವನದಲ್ಲಿ ಮುಂದೆ ಹೋಗ್ಲಿ ಸಾಧ್ಯ ಇಲ್ಲ. ಟೀಚ್ ವಾಟ್ಸ ಡನ್ ಅಂತಿದ್ದಾರೆ ರಾಜೇಂದ್ರ ಪ್ರಧಾರ್ ಅವರು. ಜಾನ್ವಿ ಅವರು ಹರೇ ರಾಮ್ ಅಂತಿದ್ದಾರೆ. ಜಾನ್ವಿ ಸಿಸಿ ಎಂತ ಊಟಕ್ಕೆ ಇವತ್ತು? ವೈಶು ಏನು ಮಾಡಿದ್ದಿ ಊಟಕ್ಕೆ? ಲಚ್ಚಮ್ಮ ವಿಡಿಯೋಕ್ಕೆ ಜಾಯಿನ್ ಕಿಯಾ ಹೈ ವಿತ್ ಕಮೆಂಟ್ ಅಂತಿದ್ದಾರೆ. ಜಾನ್ವಿ ಹರೇ ರಾಮ್ ಅಂತಿದ್ದಾರೆ. ಥ್ಯಾಂಕ್ ಯು ಸೂಪರ್ ಸಪೋರ್ಟಲ್ಲಿದ್ದಾರೆ. ಲಚ್ಚಮ್ಮ ಸೂಪರ್ ಹರಿನಾ ಸೂಪರ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಜಾನ್ವಿ ಅವರು ಸೂಪರ್ ಸಪೋರ್ಟ್. ಲೀಲಾ ಶ್ರೇಷ್ಠ ಗಿಫ್ಟ್ ಕೊಡಿ, ರಿಟರ್ನ್ ಮಾಡಿಕೊಡುವೆ ಅಂತಿದ್ದಾರೆ ನಮ್ಮ ಲೀಲಾ ಕುಟುಂಬ ಅವರು. ರಾಜೇಂದ್ರ ಪ್ರಧಾನ್ ಸೂಪರ್ ಸಪೋರ್ಟಲ್ಲಿದ್ದಾರೆ. ರಿಟರ್ನ್ ಡನ್ ಅಂತಿದ್ದಾರೆ. ದೀಪ್ತಿ ಅವರು. ಜಾನ್ವಿ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ರಾಜೇಂದ್ರ ಅವರು ನೈಸ್ ಅಂತಿದ್ದಾರೆ. ಜಾನ್ವಿ ಅವರು ಹರೇ ಕೃಷ್ಣ ಅಂತಿದ್ದಾರೆ. ಲಚ್ಚಮ್ಮ ಸೂಪರ್ ಅಂತಿದ್ದಾರೆ. ಲೀಲಾ ಗಿಫ್ಟ್ ಡನ್ ಅಂತಿದ್ದಾರೆ. ಈಶ್ವರ್ ಅವರು. ಲೀಲಾ ಅವರೇ ಗಿಫ್ಟ್ ಡನ್. ಈಶ್ವರ್ ಅವರು ನೋಡಿ ಅವರಿಗೆ ರಿಟರ್ನ್ ಕೊಡಿ. ಲಚ್ಚಮ್ಮ ಸೂಪರ್ ಅಂತಿದ್ದಾರೆ. ಥ್ಯಾಂಕ್ ಯು ಶ್ರೇಷ್ಠ ಕನ್ನಡ ಅಂತಿದ್ದಾರೆ ನಮ್ಮ ದೀಪ್ತಿ ಅವರು. ಸೂಪರ್. ಪೂಜಾ ಎಡಿಟಿಂಗ್ ಪ್ಲೀಸ್ ರಿಟರ್ನ್ ಕೀಜಿಯೇ. ಪೂಜಾ ಎಡಿಟಿಂಗ್ ಇದ್ದೀರಾ? ಪ್ಲೀಸ್ ರಿಟರ್ನ್ ಮಾಡಿ. ದೀಪ್ತಿ ಅವರಿಗೆ ಸೂಪರ್ ಸಪೋರ್ಟಲ್ಲಿದ್ದಾರೆ. ಲಚ್ಚಮ್ಮ ಅವರು ಥ್ಯಾಂಕ್ ಯು. ದೀಪ್ತಿ ರಾಧೆ ಅಂತಿದ್ದಾರೆ. ಕ್ಯಾಬೇಜ್ ಪಲ್ಯ, ನುಗ್ಗೆಕಾಯಿ ಸಾಂಬಾರು ಅಷ್ಟೇ. ಹೌದಾ? ಅಷ್ಟೇಯಾ? ಅಷ್ಟು ಸಾಕಪ್ಪ, ಅದಕ್ಕಿಂತ ಹೆಚ್ಚೇನು ಮಾಡಿ ಅವರೇ. ರಾಧಾ ಅವರು ಸೂಪರ್ ಇವತ್ತು ಹಬ್ಬ ಅಲ್ವಾ, ಅದಕ್ಕೆ ಜಾಸ್ತಿ ಅಲ್ವಾ. ಜಾನ್ವಿ ಹರೇ ರಾಮ್ ಅಂತಿದ್ದಾರೆ. ಹೇಮಂತ್ ಗೌಡ ಅವರು ಬಂದರು. ಹೇಮಂತ್ ಅವರೇ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ ಹೇಮಂತ್ ಅವರೇ. ವೆಲ್ಕಮ್ ನಿಮಗೆ. ಊಟ ಉಣಸಾಂಡೆ. ಲೀಲಾ ಸಿಸ್ಟರ್ ಗಿಫ್ಟ್ ರಿಟರ್ನ್ ಡನ್. ರಿಟರ್ನ್ ಮಾಡಿ. ಲೀಲಾ ಅವರೇ ಶ್ರೇಷ್ಠ ಕನ್ನಡ ಬ್ಲಾಗ್ಸ್ ಅವರಿಗೆ ರಿಟರ್ನ್ ಕೊಡಿ. ಶ್ರೇಷ್ಠ ಕನ್ನಡ ಚಾನಲ್ ಅವರಿಗೆ ಮತ್ತು ಈಶ್ವರ್ ಅವರಿಗೆ ರಿಟರ್ನ್ ಕೊಡಿ. ಹರೇ ರಾಮ್ ಅಂತಿದ್ದಾರೆ. ದೀಪ್ತಿ ಅವರು ರಾಧೆ. ಜಾನ್ವಿ ಅವರು ಹರೇ ರಾಮ್ ಅಂತಿದ್ದಾರೆ. ಸೂಪರ್ ಸಪೋರ್ಟಲ್ಲಿದ್ದಾರೆ ನಮ್ಮ ಲಚ್ಚಮ್ಮ. ದೀಪ್ತಿ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ರಾಜೇಂದ್ರ ಅವರು ಬಾಯ್ ಅಂತಿದ್ದಾರೆ. ಬಾಯ್ ರಾಜೇಂದ್ರ ಅವರೇ, ಗುಡ್ ನೈಟ್ ನಿಮಗೆ, ಚೆನ್ನಾಗಿ ನಿದ್ದೆ ಬರಲಿ. ಲಚ್ಚಮ್ಮ ಸೂಪರ್ ಸಪೋರ್ಟಲ್ಲಿದ್ದಾರೆ. ಜಾನ್ವಿ ಯು ಅಂತಿದ್ದಾರೆ. ರಾಧೆ ಸೂಪರ್ ಸಪೋರ್ಟ್. ರಾಧೆ. ಥ್ಯಾಂಕ್ ಯು ಜಾನ್ವಿ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಐ ಲವ್ ಯು ಡಾರ್ಲಿಂಗ್. ಯಾರಿಗೂ ಗೊತ್ತಿಲ್ಲ ಯಾರಿವರು. ಇವರು ಯಾರು? ಮಂಗಮಯ ಒಬ್ಬ ಬ್ರೈನ್ ಮಂದ ಒಬ್ಬ. ಜಾನ್ವಿ ಅವರು ಹರೇ ರಾಮ್ ಹೇಮಂತ್ ಅಂತಿದ್ದಾರೆ. ಲಚ್ಚಮ್ಮ ಅವರು ಶ್ರೇಷ್ಠ ಕಮೆಂಟ್ ಹಾಕಿ ಅಂತಿದ್ದಾರೆ. ದೀಪ ಅವರು ರಾಧೆ ಅಂತಿದ್ದಾರೆ. ಜಾನ್ವಿ ಹರೇ ರಾಮ್ ಅಂತಿದ್ದಾರೆ. ಲಚ್ಚಮ್ಮ ಸೂಪರ್ ಅಂತಿದ್ದಾರೆ. ದೀಪ್ತಿ ರಾಧೆ ಅಂತಿದ್ದಾರೆ. ಐ ಲವ್ ಯು ಹರಿನಕ್ಕ. ಅದು ಮಂಗ ಬಂದ. ಕೋತಿ ಮಂಕಿ ಒಬ್ಬ ಬಂದ. ಅವನು ಸ್ವಲ್ಪ ಮೆಸೇಜ್ ಹಾಕ್ಲಿ, ಅವನನ್ನು ಹೈಡಿಗೆ ನೂಕಿ ಬಿಡ್ತೀನಿ. ರಾಧೆ ಸೂಪರ್. ಹರಿನಕ್ಕ ಓಕ. ನನಗೆ ಕೆಟ್ಟ ಕೋಪ ಬರುತ್ತೆ ಅಂಥವ್ರು ಎದುರಿಗೆ ಸಿಕ್ಕಿದ್ರೆ. ಅಂದರೆ ನನ್ನ ಕಾಲಲ್ಲಿದ್ದ ಚಪ್ಪಲೆಲ್ಲ ಹುಡಿ ಆಗ್ತದೆ. ಹಾಗೆ ನಂಗೆ ಅಂಥದ್ದು ಎಲ್ಲ ಹೇಳಿದ್ರು ತುಂಬ. ಇನ್ನೊಮ್ಮೆ ಬರಬೇಕು ಅವನಿಗೆ, ಚಾಟಿ ಏಟು ಇರುತ್ತೆ. ರಾಧೆ ಸೂಪರ್ ಲೈಫ್ ಇದ್ದು ರಂಜು. ರಾಧೆ ಸೂಪರ್. ಒಂದೇ ಮೆಸೇಜ್ ಬಂದಿದ್ದು, ಸುಮ್ಮನಿದ್ದೇನೆ. ಮದುವೆ ಮನೆ ಉಪ್ಪಿನಕಾಯಿ ವಿಡಿಯೋಗೆ ಕಮೆಂಟ್ ಮಾಡಿದ್ದೀನಿ, ಪ್ಲೀಸ್ ರಿಟರ್ನ್ ಮಾಡಿ. ಹೌದಾ? ಮದುವೆ ಮನೆ ಉಪ್ಪಿನಕಾಯಿಗೆ ಕಮೆಂಟ್ ಮಾಡಿದಾರಂತೆ, ನೋಡಿ ರಿಟರ್ನ್ ಕೊಡಿ. ಲೈಫ್ ಇದ್ದು ನನ್ನ ಸೂಪರ್ ಸಪೋರ್ಟ್. ರಾಧೆ. ಲಚ್ಚಮ್ಮ ಎಂತ ಕೆಲ ಕಟ್ತಿದ್ದೀರಾ? ಅವನು ಐ ಲೈವ್ ಅಂತಿದ್ದಕ್ಕ ನನ್ನ ಎದುರಿಗೆ ಬಂದಿದ್ರೆ ಒಂದು ಚಪ್ಪಲಲ್ಲಿ ಕೊಟ್ಟರೆ ಎಂತ ಗೊತ್ತಾ, ಅವನು ಇದು
34 30 ಎಷ್ಟು ಉಂಟಲ್ವ ಅದು ಎಲ್ಲ ಕೆಳಗೆ ಹಾಕಬೇಕು. ಅಷ್ಟು ನನ್ನ ಚಪ್ಪಲ್ ಕಿತ್ತು ಹೋಗ್ಬೇಕಾ ಹಾಗೆ ಬಡಿತೀನಿ. ಸೂಪರ್ ಸಪೋರ್ಟ್ ಲಚ್ಚಮ್ಮ, ಸೂಪರ್ ಸಪೋರ್ಟ್. ನಾನು ಡೋಂಟ್ ಕೇರ್, ಐ ಡೋಂಟ್ ಕೇರ್. ಹೋಗ ನೀನು. ದೀಪ್ತಿ ರಾಧೆ ರಾಧೆ. ಜಾನ್ವಿ ಸೂಪರ್ ಸೂಪರ್ ರಾಧೆ ರಾಧೆ. ಸೂಪರ್ ಸೂಪರ್ ಹರೇ ರಾಮ್. ಶ್ರೇಷ್ಠ ಸೂಪರ್ ಸೂಪರ್. ನನ್ನ ಫ್ಯಾಮಿಲಿ ಅಂದರೆ ಇವರೇ. ಹರೇ ರಾಮ್ ಅವನು ಒಂದೇ ಮೆಸೇಜ್ ಹಾಕಿದ್ದು, ಅವ್ನು ಹಾಕಿಲ್ಲ ಮತ್ತೆ. ರಾಧೆ 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 ರಾಧೆ. ಲೈಫ್ ಹರಿನಕ್ಕ ಹರಿನಕ್ಕ. ಯಾವಾಗಲೂ ಬೆಂಕಿ ನಾನು. ನನಗೆ ನನ್ನ ಇದ್ರ ಕಡೆ ಬಂದು ಐ ಲವ್ ಯು ಅಂದಿದ್ರೆ ಈಗ ಅವನನ್ನು ಪೊರಕೆ ಎಲ್ಲ ಪುಡಿ ಪುಡಿ ಮಾಡ್ತಿದ್ದೆ. ದೀಪ್ತಿ ಥ್ಯಾಂಕ್ ಯು ಅತ್ತೇ. ಊಟ ಆಯಿತು ಎಲ್ಲ ಆದಮೇಲೆ ಈಗ ಊಟ ಆಯ್ತಾ ಅಂತ ಕೇಳ್ತಾ ಇದ್ದಾನೆ ಇವನು. ಎಂತ ಟಿವಿ. ಓಕೆ ಮಾ ಅರಿನಾ ಬಾಯ್, ಸಿ ಯು ಟುಮಾರೋ. ಐ ಆಮ್ ಓಕೆ ಓಕೆ ಲಚ್ಚಮ್ಮ, ಥ್ಯಾಂಕ್ ಯು ಸೋ ಮಚ್. ಹರೇ ರಾಮ್ ಹರೇ ರಾಮ್. ದೀಪ್ತಿ ರಾಧೆ ರಾಧೆ ರಾಮ್ ನಾಮ್. ಎಲ್ಲಿ ಹೋದ? ಒಂದೇ ಹಾಕಿದ್ದಲ್ವ ಮೆಸೇಜ್ ಅವನು. ವರ್ಷು ಅತ್ತೆ ಅಂತಿದ್ದಾರೆ. ಅತ್ತೆ ಏನು ಟಿವಿ? ಯಾರೋ ಒಬ್ಬ ಐ ಲವ್ ಯು ಅಂತ ಹಾಕಿದ. ನೋ ಹೆಂಗ್ರಿ ಅರಿನಿ. ನೋ ನೋ ಐ ಲವ್ ಯು ಅಂತ ಹಾಕಿದ ಲಚ್ಚಮ್ಮ ಅವರೇ. ಒಬ್ಬ ಯಾರಂತ ಗೊತ್ತಿಲ್ಲ. ಅದಕ್ಕೆ ಅವನಿಗೆ ಅಂದಿದ್ದು ಎದುರು ಬರಬೇಕು ನನ್ನ ಎದುರು ಒಮ್ಮೆ. ಪೊರ್ಕೆ ಎಲ್ಲ ಚಪ್ಪಲು ಕಿತ್ತೋಗ್ಬೇಕು ತನಕ ಹೊಡಿತೀನಿ ನಾನು ಖಂಡಿತ ಹಾಗೆ ಮಾಡುವವಳೆ. ನಾನು ಸುಮ್ಮನೆ ಇರುವವಳಲ್ಲ, ನಾನು ಜೋರಿದ್ದೀನಿ. ವಯಸ್ಸು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಸೂಪರ್ ಸೂಪರ್ ಅಂತಿದ್ದಾರೆ. ಜಾನ್ವಿ ಹರೇ ರಾಮ್ ಅಂತಿದ್ದಾರೆ. ಹಂಗಾದ್ರೆ ಏನು ಅಂತ ಹೇಳಿ ಅಕ್ಕ ಅವನಿಗೆ. ಯಾವುದು ವಯಸ್ಸು? ಬೇಜಾರಾದರೆ ಸಾರಿ ಅಂತಿದ್ದಾರೆ. ಟಿವಿ ಹರೇ ರಾಮ್. ಟಿವಿ ಬಂದಿಯಾ? ಜಾನ್ವಿ ಭಟ್ರು ಹರೇ ರಾಮ್. ಜಾನ್ವಿ ಮತ್ತು ಜಾನ್ವಿಪು ಕೂಡ ಐ ಲವ್ ಯು ಅಂತಿದ್ದಾರೆ ನನಗೆ. ಯಾರು ಅವನದು ಹೆಸರು ಕೂಡ ನೋಡಿಲ್ಲ. ಕತ್ತೆ ಮಗ ಅವನು. ಎಲ್ಲಿದ್ದಾನೆ ಅವನು? ಕೋತಿ ಮಂಗ. ಇನ್ನೊಮ್ಮೆ ಬಂದರೆ ಐಡಲ್ಲಿ ಹಾಕಿಬಿಡಿ ಆಯಿತಾ ಕೋತಿ ಮಂಗನನ್ನು. ಬ್ರೈನ್ ಮಷಿನ್ಗೆ. ಓ ಮಗನೇ ಬಂದೆ ಮಗನೇ. ಹಾಯ್ ಸಿಸ್ ಅಂತಿದ್ದಾರೆ ಎನ್ ಬಿ ಆರ್ ಅವರು. ಐ ವೈಶು ಲೈಕ್ ಡನ್ ಅಂತಿದ್ದಾರೆ ಎನ್ ಬಿ ಆರ್ ಅವರು. ಯಾರೋ ಅವನು, ಯಾರೋ ಕತ್ತೆ ಮಗ, ನಾಯಿ ಮಗ, ಕತ್ತೆ ಮಗ ಅಂತಾರಲ್ವ ಅದು. ನೀರ್ಬೇಕಾ? ಐ ಲವ್ ಯು ಅಂತೆ. ನನಗೆ ಯಾರು ಸಿಗಲಿಲ್ಲ ಲವ್ ಮಾಡಲಿಕ್ಕೆ. ಎನ್ ಬಿ ಆರ್ ಅವರು ಟಿ ವಿ ಅವರು ಅಂತಿದ್ದಾರೆ. ಪ್ಲೀಸ್ ಕಮೆಂಟ್ ಹಾಕಿ ಗಿಫ್ಟ್ ಕೊಡಿ ಅಂತಿದ್ದಾರೆ. ಶ್ರೇಷ್ಠ ಅವರು ಕೊಟ್ಟಿದ್ದಾರೆ ನೋಡಿ, ಕೊಡಿ ಅವರಿಗೆ. ಜಾನ್ವಿ ಹರೇ ರಾಮ್ ಅಂತಿದ್ದಾರೆ. ಟಿವಿ ಓಕೆ ಅಂತಿದ್ದಾರೆ. ಹರೇ ಕೃಷ್ಣ ಅಂತಿದ್ದಾರೆ. ನನ್ನ ಮಗ ಎದ್ದ, ಅದಕ್ಕೆ ಬಂದೆ ಇಲ್ಲಿಗೆ. ಟಿವಿ ಏನಾಯ್ತು ಹೇಳಿ ಈಗ? ನಿನ್ನ ಹತ್ರ ನಾನು ಬೇಜಾರಾಗಿದ್ದೀನಿ. ಕಿಚ್ಚ ಬಾಸ್ ಅವರು ಬಂದರು. ಕಿಚ್ಚ ಬಾಸ್ ಅವರೇ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕನ್ನು ಕೊಡಿ ಆಯಿತಾ? ಲೈಕ್ ಕೊಡಿ ಒಂದು ನನಗೆ. ಹರೇ ರಾಮ್ ಅಂತಿದ್ದಾರೆ. ರಂಜು ಥ್ಯಾಂಕ್ ಯು ಅಂತಿದ್ದಾರೆ. ಯುವರ್ ರಿಟರ್ನ್ ಈಸ್ ನಾಟ್ ಶೋಯಿಂಗ್ ಯುವರ್ ನೇಮ್ ಅಂತಿದ್ದಾರೆ ದೀಪ್ತಿ ಅವರು. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಅರೇ ಕಿಚ್ಚ ಅಂತಿದ್ದಾರೆ. ಎಂತ ಆಯ್ತಾ ಟಿವಿ ನಿನಗೆ? ಎಂತಾದರೂ ಇದಾಯ್ತಾ? ಎಂತಾದರೂ ಕಡಿತಾ? ಹರೇ ರಾಮ್ ಅಂತ. ಎನ್ ಬಿ ಆರ್ ನೆಕ್ಸ್ಟ್ ಮಾತಾಡಿ ಮಾರ್ರೆ. ಎನ್ ಬಿ ಆರ್ ನೆಕ್ಸ್ಟ್ ಮಾತಾಡಿ ಅಂತಿದ್ದಾರೆ. ರಾಧೆ 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 ರಾಧೆ. ಯಾಕೆ ಟಿವಿ? ಜಾನ್ವಿ ಹರೇ ಕಿಚ್ಚ ಬಾಸ್ ಏನಾಯಿತು? ಜಾನ್ವಿ ಸೂಪರ್ ಸಪೋರ್ಟ್. ನಿಫ್ತಿ ಅವರು ರಾಧೆ ರಾಧೆ. ಕಿಚ್ಚ ಬಾಸ್ ಡನ್ ಥ್ಯಾಂಕ್ ಯು. ಜಾನ್ವಿ ಹರೇ ರಾಮ್. ಶ್ರೇಷ್ಠ ಕೊಡಿ ರಿಟರ್ನ್ ಮಾಡ್ತೀನಿ. ಶ್ರೀಶಾ ಗಿಫ್ಟ್ ಕೊಡಿ ಅಂತಿದ್ದಾರೆ. ವಶು ಯಪ್ಪ ಅಕ್ಕೋ ನಾನು ಹೋಗಿ ಮಲಗ್ತೀನಿ. ಯಾಕೆ ವಶು? ಓಕೆ ರಂಜು ಅಂತಿದ್ದಾರೆ. ವಶು ಓಡಿ ಅಕ್ಕ ಟಿವಿಗೆ, ಓಡಿ ಅಕ್ಕ ಟಿವಿಗೆ ಅಂತಿದ್ದಾರೆ. ಎಂತಾಯಿತು ವಶು? ನೀನು ತಮಾಷೆ ಮಾಡ್ತಾ ಇದ್ದಲ್ಲ ನನ್ನ ಹತ್ರ ಅಂತಿದ್ದಾರೆ. ಹರೇ ರಾಮ್ ಅಂತ ಎನ್ ಬಿ ಅವರು ಟಿವಿ ಅಂತಿದ್ದಾರೆ. ಟಿವಿ ಕಿಚ್ಚ ಸಾರಿ ಅಂತಿದ್ದಾರೆ. ಹರೇ ಕೃಷ್ಣ ಅಂತಿದ್ದಾರೆ. ವೈಶು ಸೂಪರ್ ಸಪೋರ್ಟಲ್ಲಿದ್ದಾರೆ. ಹರೇ ಕೃಷ್ಣ ಯಾಕೆ ಹೇಳು ಮತ್ತೆ ಅಂತಿದ್ದಾರೆ. ಎನ್ ಬಿ ಆರ್ ಅವರು ಏನಾಯಿತು ಟಿವಿ? ಏನಾಯಿತು?
ವಯಸ್ಸು ಸೂಪರ್ ಸಪೋರ್ಟಲ್ಲಿದ್ದಾರೆ. ಲೈಫ್ ಇದ್ ರಂಜು NBR ಎಂತಿದ್ದಾರೆ. अनिनाजी पूजा एडिटिंग नहीं दिया, अनसब कर दो. दीप्ति जी आपको गिफ्ट नहीं मिला है ना पूजा दीदी का, अनसब कर दो. कल मिलेगा तो मिलेगा, नहीं तो आपको नहीं मिला तो अनसब कर दो. वॉइस सुपर सपोर्ट अलिदारे का रिटर्न नहीं मिला है. हाँ पूजा दीदी का रिटर्न नहीं मिला है ना. मैं बोला था 10-20 बार बोला मैंने पूजा दीदी को, नहीं दिया ना, अनसब कर दो. ರಾಧೆ 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 ಜಾನ್ವಿ ಅವರು. ಟಿ ವಿಗಳು ನೋಡೋಕ್ಕಾಗ್ತಿಲ್ಲ, ಟಿ ವಿ ಎದ್ದು ನೋಡು. ಎಂತಾಯ್ತಂತೆ ಅವನಿಗೆ? ದೀಪ್ತಿ ಆಯಿ ಅಂತಿದ್ದಾರೆ. ಜಾನ್ವಿ ರಾಧೆ 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 ರಾಧೆ. ಟಿ ವಿ ಸುಮ್ಮನೆ ರಗಳೆ ಮಾಡಿದ್ದು ಅಲ್ವಾ? ಟಿ ವಿ ಯಾಕೆ ಸುಮ್ಮನೆ ರಗಳೆ ಮಾಡ್ತೀಯಾ? ಟಿ ವಿ ಎಂತಾಯಿತು ನಿನಗೆ? ವೈಶು ಸಾರಿ ಅಂತಿದ್ದಾರೆ. ಏನು ರಾಧೆ ನೈ ಮಿಲಾ ಹೈ, ನೈ ಮಿಲಾ ತೋ ಅನ್ಸಬ್ ಕರ್ದು, अनसब करो. हरे कृष्णा. मैं 10-20 बार बोला उनको कर दो, दीप्ति जी को रिटर्न कर दो ऐसा 10-20 बार बोला मैंने. वो नहीं करती तो मेरे को ये नहीं, आप अनसब कर दो, नहीं मिला तो. ಯಾರು ಎಲ್ಲಿ ಹೋದ್ರಿ? ಅಯ್ಯೋ ಲೈಫ್ ಇದ್ದು ರಂಜು ಸೂಪರ್. ಲೈಫ್ ಇದ್ದು ರಂಜು ಊಟ ಮಾಡಿದ್ದೀರಾ? ಇವರೆಲ್ಲ ಎಲ್ಲಿ ಹೋದ್ರು? ನನ್ನ ಹತ್ರ ಮಾತಾಡಬೇಡ. ಟಿ ವಿ ನೀನು ಏನಾಯಿತು ಹೇಳುವವರಿಗೆ? ಏನಾಯಿತು ಟಿ ವಿ ನಿನಗೆ? ಟಿ ವಿ ಏನಾಯಿತು? ಟಿ ವಿ ಟಿ ವಿ ಏನಾಯಿತು ನಿನಗೆ? ಅರೆ ರಾಮ್ ಜಾನ್ವಿ ಅವರು. ಲೈಫ್ ಇದ್ದು ರಂಜು ಸೂಪರ್ ಸಪೋರ್ಟು. ಶ್ರೇಷ್ಠ ಕನ್ನಡ ಸೂಪರ್. ಅತ್ತೆ ಯಾರೋ ನನ್ನಿಂದ ಬೇಜಾರು ಮಾಡ್ಕೋಬೇಡಿ ಪ್ಲೀಸ್. ಬೇಜಾರಿಲ್ಲ ಟಿ ವಿ. ಏನಾಯಿತು ನಿನಗೆ? ನೀವು ಅತ್ತೆ ಅಂತ ಎಷ್ಟು ಪ್ರೀತಿಯಿಂದ ಕರಿತೀಯಾ? ಏನಾಯ್ತು ಅಂತ ಹೇಳ್ಬಾರ್ದ ನಮಗೆ? ಜಾನ್ವಿ ಹರೇ ರಾಮ್ ಅಂತಿದ್ದಾರೆ. ಎಲ್ಲರೂ ಏನಾಯಿತು ಅಂತ ಕೇಳ್ತಿದ್ದಾರೆ. ಅದಕ್ಕೆ ಆನ್ಸರ್ ಕೊಡು ಟಿ ವಿ. ಯಾವ ಅತ್ತೆಗೋ ಬೇಜಾರಿಲ್ಲ, ನೀನು ಕೊಡು ಆನ್ಸರ್. ನಿಮ್ಮನ್ನಿಷ್ಟು ಚೆನ್ನಾಗಿ ಅಲಿ ಅಂತ ಒಪ್ಪಿಕೊಂಡಿದ್ದಾರೆ ಎಲ್ಲರೂ. ನೋಡು ಸೂಪರ್ ಲೈವ್ ಅಂತಿದ್ದಾರೆ ಈಶ್ವರ್ ಅವರು. ಥ್ಯಾಂಕ್ ಯು ಸೋ ಮಚ್. ಏನಾಯಿತು ಟಿ ವಿ? ನಿಮ್ಮ ಅತ್ತೆ ಅಂದರು ಯಾರು ಬೇಜಾರು ಮಾಡ್ಕೊಳ್ಳಲ್ಲ. ನೀ ಏನು? ನನಗೆ ತುಂಬ ಬೇಜಾರಾಯಿತು. ಏನಾಯಿತು ಕಿಚ್ಚ ಬ್ರದರ್? ಏನಾಯಿತು? ಏನು ವಿಷಯ? ಹರೇ ರಾಮ್ ಅಂತಿದ್ದಾರೆ ಜಾನ್ವಿ ಅವರು. ಹರೇ ರಾಮ್. ಏನು ಟಿ ವಿ? ಕಿಚ್ಚ ಬ್ರದರ್ ನಿಮಗೆ ಯಾಕೆ ಬೇಜಾರಾಯಿತು? ನೀವೆಲ್ಲ ಬೇಜಾರು ಮಾಡಿಕೊಂಡು ಯಾಕೆ ಬೇಜಾರು ಮಾಡ್ಕೋತೀರಾ? ಮಾಡಬೇಡಿ ಬೇಜಾರು, ಎಂಜಾಯ್ ಆಗಿ ಇರಬೇಕು. ಟಿ ವಿ ಕಿಚ್ಚ ಬಾಸ್ ಅವರಿಗೆ ಏನಾಯ್ತು? ಇಬ್ಬರಿಗೆ ಯಾಕೆ ಬೇಜಾರಾಯಿತು? ಏನು ವಿಷಯ? ಏನಾಯಿತು ಹೇಳಿದ್ದಕ್ಕೆ ಇಲ್ಲ ಅತ್ತೆಯರಿಗೆ ಬೇಜಾರಾಗುತ್ತೆ. ಹೌದು, ನೀವೇನಂತ ಅತ್ತೆ ವೈಟಿಗೆ ಬರೋಲ್ಲ ಇನ್ನು ಮುಂದೆ, ಸಾರಿ. ಓಕೆ, ಏನಾಯ್ತಂತ ಹೇಳಲ್ವಾ ನಮಗೆ? ರೂಪಾ ಅವರು ಹಾಯ್ ಅಂತಿದ್ದಾರೆ. ರೂಪಾ ವರ್ಲ್ಡ್ ಅವರು ಹಾಯ್ ವೆಲ್ಕಮ್. ಲೈಕ್ ಕೊಟ್ಟರೆ ಲೈಕ್, ಕೊಟ್ಟಿಲ್ಲ ಅಂದರೆ ಲೈಕ್ ಅನ್ಕೊಡಿ. ಸೂಪರ್ ಸಪೋರ್ಟ್ ಲೈಕ್ ಡನ್ ಅಂತಿದ್ದಾರೆ ರೂಪಸ್ ವರ್ಲ್ಡ್ ಅವರು. ಥ್ಯಾಂಕ್ ಯು ಸೋ ಮಚ್. ಲೈಫ್ ಇದ್ದು ರಂಜು ಸೂಪರ್ ಸಪೋರ್ಟ್ ಅಲ್ಲದೆ ಏನಂತ ಹೇಳ್ತಾನೆ ಇಲ್ಲ, ಅಳ್ತಾ ಇದ್ದಾನೆ. ಎಂತಾಯ್ತಾ ಟಿ ವಿ? ಏನು ಯಾರಾದರೂ ಏನಾದರೂ ಅಂದ್ರ ನಿನಗೆ? ಹೇಳು, ನನ್ನ ಹತ್ರ ಹೇಳು, ನಾನು ಎದುರಲ್ಲ. ಏನು ಯಾರು ಏನಾದರೂ ಅಂದ್ರ? ಏನಾಯಿತು? ಹಾಯ್ ಅಕ್ಕ, ಹಾಯ್ ಪಲ್ಲವಿ ಕನಸವರೇ, ಹಾಯ್ ವೆಲ್ಕಮ್. ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಅನ್ಕೊಡಿ. ಲೈಫ್ ಇದ್ದು ರಂಜು ಸೂಪರ್ ಸಪೋರ್ಟ್. ರಂಜು ನಿನ್ನ ವಿಡಿಯೋ ನೋಡಿದ್ದೀನಿ. ರೂಪಾ ಅವರೇ ನನ್ನ ವಿಡಿಯೋ ನೋಡಿಲ್ವಾ? ಯಾಕೆ ವೈಟಿಗೆ ಬರಲ್ಲ ಅದನ್ನು ಹೇಳು. ಹೌದು, ಲೈಫ್ ಇದ್ದು ರಂಜು ಟಿ ವಿ ನಿಮ್ಮಿಂದ ನನಗೆ ತುಂಬ ಹೆಲ್ಪ್ ಆಗಿದೆ, ಇಲ್ಲ ಇಲ್ಲ, ತುಂಬ ಹೆಲ್ಪ್ ಮಾಡಿದ್ಯಾ ನೀನು ಕೂಡ. ವಯಸ್ಸು ಸೂಪರ್ ಸಪೋರ್ಟ್. ಥ್ಯಾಂಕ್ ಯು NBR ಅಂತಿದ್ದಾರೆ. ಸೂಪರ್ ಸಪೋರ್ಟಲ್ಲಿದೆ ರೂಪಸ್ ಅವಳು. ವಯಸ್ಸು ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಜಾನ್ವಿ ಅವರು ಹರೇ ಕೃಷ್ಣ ಅಂತಿದ್ದಾರೆ. ಶ್ರೇಷ್ಠ ಅವರು ಸೂಪರ್ ಸಪೋರ್ಟ್. ವಯಸ್ಸು ಸೂಪರ್ ಸಪೋರ್ಟ್. ರೂಪಾ ಅವರು ಸೂಪರ್ ಸಪೋರ್ಟ್. ಹೇಳೋಕ್ಕೆ ಆಗ್ತಿಲ್ಲ, ಆಗಲ್ಲತ್ತೆ ಎಂತ ಹೇಳ ನಮಗೆ? ಎಂತಾಯಿತು? ನೀವು ಅತ್ತೆ ಕರಿತೀಯಲ್ವ ಇಷ್ಟು ಚೆನ್ನಾಗಿ ನಮ್ಮನ್ನು. ನಿಮಗೆ ಅತ್ತೆ ಮೇಲೆ ಪ್ರೀತಿ, ಅತ್ತೆ ಅಂದ್ರ ಮೇಲೆ ಪ್ರೀತಿ ಇದ್ದರೆ ನೀನು ನಮಗೆ ಏನಾಯ್ತಂತ ಹೇಳಬೇಕು ಅಷ್ಟೇ. ಭೂತಾಯಿ ಹೌದು ಭಟ್ರೆ, ಭೂತಾಯಿ ಮಾಡಿದ್ದೇನೆ ನೋಡಿ. ಭಟ್ರೆ ನೀವು ನೋಡಿದ್ರ ಭೂತಾಯಿ? ಜಾನ್ವಿ ಭಟ್ರೆ ನೀವು ಕಣ್ಣು ಮೇಲೆ ಮಾಡಿ ಭೂತಾಯಿನೂ ಅದು ಆಡಿಯೋ ಮಾತ್ರ ಕೇಳಬೇಕಿತ್ತು, ಭೂತಾಯಿಯನ್ನು ನೋಡಬಾರ್ದಿತ್ತು. ರೂಪಾ ಅವರು DR ಅಂತಿದ್ದಾರೆ. ವೈಶು ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ರೂಪಾ ಅವರೇ, ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್.
ಕಿಚ್ಚ ಸಿಂಗ್ ಕಿಚ್ಚ ಬ್ರದರ್ ಕೂಡ ಬೇಜಾರಾದರು ನಿಮ್ಮ ಕಡೆಯಿಂದ. ಯಾಕೆ, ಏನಾಯಿತು ನಿಮಗೆ ಇಬ್ಬರಿಗೆ? ಲೈಫ್ ಇದ್ರಂಜ್ ಸೂಪರ್ ಸಪೋರ್ಟಲ್ಲಿದ್ದಾರೆ. ಜಾನ್ವಿ ಅವರು ಹರೇ ಕೃಷ್ಣ ಅಂತ, ರೂಪ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಶ್ರೇಷ್ಠ ಅವರು ಸೂಪರ್ ಸಪೋರ್ಟ್, ವೈಶ್ಯ ಸೂಪರ್ ಸಪೋರ್ಟ್, ಜಾನ್ವಿ ಸೂಪರ್ ಸಪೋರ್ಟ್, ರೂಪ ಅವರು ಸೂಪರ್ ಸಪೋರ್ಟ್. ಥ್ಯಾಂಕ್ ಯು. NBR ಅವರು ನಿಮಗೂ ಥ್ಯಾಂಕ್ ಯು ಸಪೋರ್ಟ್ ಮಾಡಿದ್ದಕ್ಕೆ ರಂಜು ಅಂತಿದ್ದಾರೆ. ಸೂಪರ್ ಸಪೋರ್ಟಲ್ಲಿದ್ದಾರೆ. ವೈಶ್ಯು ಟಿವಿ ಎಲ್ಲಿದ್ದಿ, ಬಾ ಮುಂದೆ ಬಾ. ವಯಸ್ಸು ಸೂಪರ್ ಸಪೋರ್ಟ್, ಜಾನ್ವಿ ಸೂಪರ್ ಸಪೋರ್ಟ್, ರೂಪ ಸೂಪರ್ ಸಪೋರ್ಟ್. ಪಲ್ಲವಿ ಕನಸು ಅಕ್ಕ ಊಟ ಆಯ್ತಾ ಅಂತಿದ್ದಾರೆ. ನಂದು ಪಲ್ಲವಿ ಆಯಿತು, ನಿಮ್ದು ಆಯ್ತಾ ಪಲ್ಲವಿ ಕನಸು ಅವರೇ? ಊಟ ಆಯ್ತಾ ನಿಮ್ಮದು? ಏನು ಊಟಕ್ಕೆ ಇವತ್ತು ಸ್ಪೆಷಲ್ ಏನಿತ್ತು? ಹರೇ ರಾಮ್ ಅಂತಿದ್ದಾರೆ. ಸೂಪರ್ ಸಪೋರ್ಟ್ ಜಾನ್ವಿ ಅವರು ಸೂಪರ್ ಸಪೋರ್ಟ್, ರೂಪ ಅವರು ಸೂಪರ್ ಸಪೋರ್ಟ್. ಹರೇ ರಾಮ್ ಅಂತಿದ್ದಾರೆ. ಸಿಸ್ ಲೈವ್ ಮಾಡ್ತಿಲ್ವಾ ಟಿವಿ ಅದಕ್ಕೆ ಬೇಜಾರ? ಸಿಸ್ ಲೈವ್ ಮಾಡ್ತಿಲ್ವಾ ಟಿವಿ ಅದಕ್ಕೆ ಬೇಜಾರ? ಹೌದಾ, ಯಾರು ಲೈವ್ ಮಾಡ್ತಿಲ್ಲ? NBR ಅಂತಿದ್ದಾರೆ. ಸೂಪರ್ ಸಪೋರ್ಟಲ್ಲಿದ್ದಾರೆ. ಯಾರು ಲೈವ್ ಮಾಡ್ತಿಲ್ಲ ಅಂತ ಬೇಜಾರು ಅವರಿಗೆ? ಸೂಪರ್ ಸಪೋರ್ಟಲ್ಲಿದೆ. ಲೈಫ್ ಇದ್ದು ಸೂಪರ್ ಸಪೋರ್ಟ್. ವೈಶು ರಾಜುಮಾ ನಿಂದು ಗುಲಾಬಿ ಟ್ರೆಂಡ್ ಇನ್ನೂ ಮುಗಿದಿಲ್ವಾ ಅಂತಿದ್ದಾರೆ. ವೈಶು ರಾಜುಮಾ ನಿಂದು ಜಿಬಿಲಿ ಟ್ರೆಂಡ್ ಎಂತದ? ಶ್ರೇಷ್ಠ ಸೂಪರ್ ಸಪೋರ್ಟಲ್ಲಿದ್ದಾರೆ. ರೂಪ ಅವರು ಸೂಪರ್ ಸಪೋರ್ಟ್, ಜಾನ್ವಿ ಅವರು ಸೂಪರ್, NBR ಅವರು ರಂಜು ನೈಟ್ ಬಾ ಓಕೆ ಅಂತಿದ್ದಾರೆ. ಸೂಪರ್ ಸಪೋರ್ಟ್. ಓಕೆ ಬಾಯ್ ಅಕ್ಕ, ನಾನು ಟಿವಿ ಹತ್ರ ಮಾತಾಡಲ್ಲ. ಅವೇನೇನಾಯ್ತು ಇಲ್ವೋ ಅವರಿಗೆ? ಟಿವಿ ಎಂತಾಯ್ತಾ ನೋಡು, ಇಷ್ಟು ಪ್ರೀತಿಯಿಂದ ಎಲ್ಲರೂ ಕೇಳ್ತಿದ್ದಾರೆ ನಿನಗೆ, ಎಂತಾಯಿತು ನಿನಗೆ? ನೋ ವೈಶು ಇನ್ನೂ ಇದೆ ಅಂತಿದ್ದಾರೆ. ವೈಶು ರಂಜುಮಾ ನಿಂದು ಇನ್ನೂ ಇದೆ ಅಂತೆ ನೋಡಿ. ಹೇಳಿ ಟಿವಿ ಕೊಡಿ, ಆನ್ಸರ್ ಕೊಡಿ. ವೈಶು ಸೂಪರ್ ಸಪೋರ್ಟು. ಟಿವಿ ಹೋದ್ರಾ? ಓ ಟಿವಿ ಬೇರೆ ವಿಡಿಯೋ ಹಾಕು ಮಾರೈತಿ. ಸಪೋರ್ಟ್ ಮಾಡಿ ಎಲ್ಲರೂ ಪ್ಲೀಸ್ ಅಂತಿದ್ದಾರೆ. ಪಲ್ಲವಿ ಕನಸು ಅವರಿದ್ದಾರೆ ನೋಡಿ. ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ. ಟಿವಿ ಹೋದ. NBR ಟೈಮ್ ಎಂತ ಅಂತಿದ್ದಾರೆ. ಲೈಫ್ ಇದ್ರಂಜ್ ಹರೇ ರಾಮ್. ಏಜಸ್ ಅವ್ರು ಬಂದರು ನೋಡಿ, ಏಜಸ್ ಅವ್ರು ಬಂದರು. ದಾರಿ ಬಿಡಿ ಏಜಸ್ ಅವ್ರು ಬಂದರು. ರಂಜು ವೈಶು ಹಾಯ್ ಏಜಸ್ ಅವರೇ, ಒಂದು ಲೈಕ್ ಕೊಡಿ. ಈಗ ಕೇಳಿದ್ದು ಏಜಸ್ ಅವ್ರು ಯಾಕೆ ಬಂದಿಲ್ಲ ಅಂತ. ಏಜಸ್ ಅವ್ರು ಬಂದರು. ವೈಶು ಇಲ್ಲೋ ಟಿವಿಗೆ ಯಾಕೆ ಬೇಜಾರು? ವೈಶು ಯಾಕೆ, ಯಾರಿಗಾದ್ರೂ ಗೊತ್ತಿದ್ರೆ ಇಲ್ಲ ಆನಂದಿಗೆ. ಜಾನ್ವಿ ಹರೇ ರಾಮ್ ಅಂತಿದ್ದಾರೆ. ಹರೇ ರಾಮ್ ನಮ್ಮ ಮನೆಯ ಹಸುಗಳು ವಿಡಿಯೋಗೆ ಕಮೆಂಟ್ ಮಾಡಿದ್ದೀನಿ, ಪ್ಲೀಸ್ ರಿಟರ್ನ್ ಮಾಡಿ. ರೂಪಾ ಸಿಸ್ಟರ್ ನಿಮ್ಮ ಮನೆಯ ಹಸುಗಳಿಗೆ ಕಮೆಂಟ್ ಮಾಡಿದ್ದಾರೆ ಶ್ರೇಷ್ಠ ಅವರೇ, ಪ್ಲೀಸ್ ರಿಟರ್ನ್ ಕೊಡಿ. ಇವರೇ ಯಾರು? ರೂಪ ಅವರೇ. ಏಜಸ್ ಊಟ ಆಯ್ತಾ ಅಂತಿದ್ದಾರೆ. ಏಜಸ್ ಊಟ ಆಯಿತು, ನಿಮ್ದಾಯ್ತಾ? ಸಪೋರ್ಟ್ ಮಾಡಿ ಮತ್ತೆ ಆನ್ಸರ್ ಮಾಡಬೇಡಿ ಪ್ಲೀಸ್ ಅಂತಿದ್ದಾರೆ. ವೈಶು ಏಜಸ್ ಅಕ್ಕ ನನ್ನ ಮೆಸೇಜು ನೋಡಿಲ್ವಾ ಅಂತ. ಸೂಪರ್ ಸಪೋರ್ಟ್. ವೈಶು ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು. ಟಿವಿ ಅತ್ತೆ ಇದ್ದೇನೆ ಅಂತಿದ್ದಾರೆ. ಟಿವಿ ಎಂತಾಯ್ತಾ? ಬೇಗ ನನಗೆ ಆನ್ಸರ್ ಕೊಡು ಅಕ್ಕ. 2 ಅನ್ಸಬ್ಸ್ಕ್ರೈಬ್ ಆಗಿದ್ದಾರೆ ಅಕ್ಕ ನಿನ್ನೆ. ಹೌದಾ, ಆಗುತ್ತೆ ಪಲ್ಲವಿ ಅವರು, ಅದು ಆಗುತ್ತಾನೇ ಇರ್ತದೆ. ಈಗ ಅದೇ ಒಂದು ಕಾಯಿಲೆ ಆಗಿ ಹೋಗಿದೆ ಅನ್ಸಬ್ ಆಗೋದು. ಅದೊಂದು ದೊಡ್ಡ ಕಾಯಿಲೆ ಈಗ, ಅನ್ಸಬ್ ಆಗುವ ಕಾಯಿಲೆ. ಯಾವ ಮೆಸೇಜ್ ರಂಜು ಅಂತಿದ್ದಾರೆ. ವೈಶು ರಂಜು ನೇಮ್ ಹೇಗೆ ಹೈಲೈಟ್ ಮಾಡೋದು ಲೈವಲ್ಲಿ ಎಲ್ಕೊಂಡು? NBR ಸಾರಿ ಅಂತಿದ್ದಾರೆ. ಎಂತಾಯ್ತು? ಏಜಸ್ ಅಕ್ಕ ಅಂತ ಜಾನ್ವಿ. ಏಜಸ್ ಅಕ್ಕ ಹಾಯ್ ಅಂತಿದ್ದಾರೆ ಜಾನ್ವಿ ಅವರನ್ನು ಏಜಸ್ ಅವರು ಕೇಳಿದರು. ಜಾನ್ವಿ ಅವ್ರು ಯಾಕೆ ಬಂದಿಲ್ಲ? ಜಾನ್ವಿ ಅವರು ನನ್ನ ಮೇಲೆ ಕೋಪ ಹಾಕಿದ್ದಾರೆ ಅಂದೆ. ವೈಶುದ್ದು ನನಗೂ ಗೊತ್ತಾಗಿಲ್ಲ ಅಂತಿದ್ದಾರೆ. ಸೂಪರ್ ಸಪೋರ್ಟಲ್ಲಿ ವೈಶು. ಇನ್ಸ್ಟಾದಲ್ಲಿ ರಂಜು ಅಂತಿದ್ದಾರೆ. ರಾಮ್ ಅಂತಿದ್ದಾರೆ. ಪಲ್ಲವಿ ಜಾನ್ವಿ ಪ್ಲೀಸ್ ಸಪೋರ್ಟ್ ಮಾಡಿ ಸಿಸ್ ಮಾಡಲಿಕ್ಕೆ ಅಂದರು ಪ್ಲೀಸ್. ಜಾನ್ವಿ ಅವರಿಗೆ ಕೊಡಿ ಪಲ್ಲವಿ ಅವರೇ, ಅವರು ಖಂಡಿತ ರಿಟರ್ನ್ ಕೊಡ್ತಾರೆ. ಊಟ ಆಯ್ತಾ ಅಂತಿದ್ದಾರೆ NB ಅವರು. ಊಟ ಆಯಿತು. ಏನಾಯಿತು? ಟಿವಿ ಏನಾಯಿತು? ಹಾಯ್ ಜಾನ್ವಿ ಸೀಸು. ಮತ್ತೆ ನಿನ್ನ ನೇಮ್ ಹೈಲೈಟ್ ಮಾಡ್ತಿದ್ದೀಯಾ ಈಗ, ಅದು ಹೇಗೆ? ವೈಶು ಎಲ್ಲೋ? ಜಾನ್ವಿ ಪಲ್ಲವಿ ಆಲ್ರೆಡಿ ಕನೆಕ್ಟೆಡ್. ಟಿವಿ ಆಲ್ ಆಫ್ ಯು ಬಾಯ್. ಟಿವಿ ಏನಾಯ್ತಾ? ನೀನು ನಮಗೆ ರೆಸ್ಪೆಕ್ಟ್ ಕೊಟ್ಟಿಲ್ಲ ಅಲ್ವಾ? ಟಿವಿ ನೀವು ಅತ್ತೆ ಅಂತ ಇದು ಮಾಡ್ತೀಯಾ? ಒಂದು ರೆಸ್ಪೆಕ್ಟ್ ಕೊಟ್ಟಿಲ್ಲ ಅಲ್ವಾ ನೀವು? ಅಲ್ವಾ, ಒಂದು ರೆಸ್ಪೆಕ್ಟ್ ಇಲ್ವಾ ನಮಗೆ? ಹಾಗಾದರೆ ಕೇಳಿದ್ದಕ್ಕೆ ಆನ್ಸರ್ ಕೊಡಬೇಕಂತ ರೆಸ್ಪೆಕ್ಟ್ ಇಲ್ವಾ ನಿಮಗೆ? ಪಲ್ಲವಿ ಸಿಸ್ಟರ್ 401 ಗಿಫ್ಟ್ ಡನ್. ಪ್ಲೀಸ್ ರಿಟರ್ನ್ ಮಾಡಿ ನಮ್ಮ ಶ್ರೇಷ್ಠ ಅವರಿಗೆ. ನೋಡಿ ಪಲ್ಲವಿ ಡನ್ ಅಂತೆ ನೋಡಿ, ನಿಮಗೆ ರಿಟರ್ನ್ ಕೊಡಿ ಅವರಿಗೆ.
ಕಿಚ್ಚ ಬಾಸ್ ಅವರು ಎಂಥದೋ ಟೆನ್ಷನಲ್ಲಿದ್ದಾರೆ ಪಾಪ ಅವರಿಗೆ. ಮಾಡಿದ್ಯಾ ನನಗೆ ಕಾಣಿಸ್ತಿದೆ ಅಂತಿದ್ದಾರೆ. ಜಾನ್ವಿ ಟಿವಿ 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 ಅಂತಿದ್ದಾರೆ. ಇದು ಎಂಥ ಮಾರೇದಿ ಮಿರಾಕಲ್ ಅಂತಿದ್ದಾರೆ. ಜಾನ್ವಿ ಅವರೇ ವೈಶು ಅಂತ ವೈಟ್ ಕಲರ್ ಹೈಲೈಟ್ ಆಗಿದೆ ಹೌದಾ? ಅರೆ ರಾಮ್ ನಿಜ ಇಲ್ಲ ನನಗೆ ಬರಲಿಲ್ಲ ಅಂತಿದ್ದಾರೆ. ಲೈಫ್ ಇದ್ರಂಜು ಹೌದಾ? ಸ್ಕ್ರೀನ್ಶಾಟು ತಗೋ ಬೇಗ ಅಂತಿದ್ದಾರೆ. ಅಕ್ಕ ನಾನು ಎಂತ ನೆನಪಿಂದ ಮತ್ತೆ ಸ್ಕ್ರೀನ್ಶಾಟ್ ಮಾಡ್ಕೊಂಡು ಹೋಗಿ ಸಬ್ ಮಾಡಿ ಬರ್ತೀನಿ ಗೊತ್ತಾ? ಅಬೌಟ್ ಯುವರ್ ಸಬ್. ಓಕೆ ಓಕೆ ಓಕೆ, ಸ್ಕ್ರೀನ್ಶಾಟ್ ತಗೋತೀನಿ ಇನ್ಸ್ಟಾ. ಹರೇ ರಾಮ್ ಬೆಸ್ಟ್ ತಮ್ಮ ಬಂದ. ಬೆಸ್ಟ್ ತಮ್ಮ ನಿಂಗೇನಾದರೂ ಗೊತ್ತಾ ನಮ್ಮ ಟಿ ವಿ ಎಂತಕ್ಕೂ ಅಲ್ತಿದ್ದಾರೆ? ಎಂತಾಯ್ತು ಅವರಿಗೆ? ನಿಮ್ಗೇನಾದರೂ ಗೊತ್ತಾ ಅದ್ರ ಬಗ್ಗೆ? ಬೆಸ್ಟ್ ತಮ್ಮ ಹಾಯ್ ತಮ್ಮ. ಹಾಯ್ ರಂಜು, ಹಾಯ್ ವೈಶು. ರೆಸ್ಪೆಕ್ಟ್ ಇಲ್ಲ, ಬರೀ ರೆಸ್ಪೆಕ್ಟ್. ಹೌದು ಕೊಡಿ. ಸರಿ ಯಜಿಸಕ್ಕಗೆ ಇನ್ಸ್ಟಾ ಚೆಕ್ ಮಾಡಿ ಅಂತ ಹೇಳು. ರಂಜು ನೀನು ಯಜಿಸಕ್ಕನ ಹತ್ರ ಕೋಪವಾ? ನಮ್ಮ ಅಕ್ಕ ಬೆಂಕಿ ಜೈ ಅಂತಿದ್ದಾರೆ ಬೆಸ್ಟು. ಸುಮ್ಮನೆ ಅತ್ತೆ ಅಂತ ಕರೆಯುವುದು ಟಿ ವಿ ನಮ್ಮನ್ನು. ಹೌದು, ರೆಸ್ಪೆಕ್ಟ್ ಇಲ್ಲ ಅವನಿಗೆ ನಮ್ಮ ಮೇಲೆ. ಹಾಯ್ ಬೆಸ್ಟ್ ಯಜಸ್ ಅಂತಿದ್ದಾರೆ. ಯಜಸಕ್ಕ ಅಂತಿದ್ದಾರೆ. ವೈಶು ಯಜಸಕ್ಕ ರೆಸ್ಟ್ ಮಾಡು ಅಲ್ವಾ ಅಂತಿದ್ದಾರೆ. ಮಾಡು ಅಲ್ವಾ ಅಂತಿದ್ದಾರೆ. ರೇಜಿಸ್ ರೆಸ್ಟ್ ಮಾಡಬೇಡ, ನನಗೆ ಕಮೆಂಟ್ ಹಾಕು 50. ಹರೇ ಕೃಷ್ಣ ಜಾನಿ. ರೇಜಿಸಕ್ಕ ಕ್ವಶನ್ ಕೇಳಿ ಬೆಸ್ಟ್ ತಮ್ಮ. ವಶು ಅಕ್ಕ ಹಾಯ್ ಎಲ್ಲೋ ಅಂತಿದ್ದಾರೆ. ಓಕೆ ಬೆಸ್ಟ್ ಆಗ್ತೀನಿ ಅಂತಿದ್ದಾರೆ. ಶ್ರೇಷ್ಠ ಪಲ್ಲವಿ ಸಿಸ್ಟರ್ ಗಿಫ್ಟ್ ರಿಟರ್ನ್ ಮಾಡಿ. ಪಲ್ಲವಿ ರಿಟರ್ನ್ ಮಾಡಿ ಕೊಡ್ಲಿಕ್ಕೆ ಹೋದ್ರೇನು ಅವರು? ಬೆಸ್ಟು ಅಂದಿದ್ದಾರೆ. ಬೆಸ್ಟ್ ಅದೇ ಹೆಸರು ಹೇಳೋದು ನೋಡಿ. ಬೆಸ್ಟ್ ಬ್ರೂ ಕ್ರೀಮು ಕಂಡುಹಿಡಿದ ದೇಶ ಯಾವುದು? ಬೆಸ್ಟ್ ಬ್ರೂ ಕ್ರೀಮ್ ಕಂಡುಹಿಡಿದ ದೇಶ ಯಾವುದು? ಚೀನಾ. ಹಾಯ್ ಬೆಸ್ಟು, ಊಟ ಆಯ್ತಾ ಬೆಸ್ಟು? ಅದು ಏನು ಗೊತ್ತಿಲ್ಲ ಅಕ್ಕ. ಹೌದಾ? ಲೈಫ್ ಇದು ಯಜಸಕ್ಕ. ವೈಶು ಹೇಳಿದ್ದೀನಿ ಸಂಜೆ. ರಂಜು ಜೈ ಶ್ರೀರಾಮ್. ವೈಶು ಯಜಸಕ್ಕ ಬ್ಯುಸಿ ಇದ್ದಾರಂತೆ, ನೋಡ್ತಾರೆ ಅಂತೆ. ಶ್ರೇಷ್ಠ ಅಕ್ಕ ಮಧ್ಯಾಹ್ನ ನೋಡಿ ಕುಂಭಮೇಳ ವಿಡಿಯೋಗೆ ಮತ್ತೆ ಥ್ಯಾಂಕ್ ಯು ಅಂತಿದ್ದಾರೆ. ಕೊಟ್ಟಿದ್ದಾರಂತೆ ನೋಡಿ. ಹರೇ ರಾಮ್. ವೈಶು ಹರಿಣಕ್ಕ ಏನಾಯಿತು? ಟಿ ವಿ ಎಲ್ಲಿ ಓಡಿ ಹೋದ? ಜಾನ್ವಿ ಅಕ್ಕ ನಾನು ಏಜಸ್ ಕ್ವಶನ್ ರೈಟ್ ಕೊಡ್ತೀನಿ ಅಕ್ಕ ಅಂತಿದ್ದಾರೆ. ಕೋಪ ಎಂತಕ್ಕೆ ಹಬ್ಬ ಇಲ್ಲ ಅಂತಿದ್ದಾರೆ. ಥ್ಯಾಂಕ್ ಯು ಪಲ್ಲವಿ ಸಿಸ್ಟರ್ ಅಂತಿದ್ದಾರೆ. ನೈಸ್ ಬೆಸ್ಟ್ ಅವರು. कांति जी, हाय कांति जी, वेलकम जी, लाइक दीजिए कांति जी. हरे राम कांति जी, राधे राधे. हरे राम जान्वी लाइफ इद ರಂಜು. ಥ್ಯಾಂಕ್ ಯು ಸೋ ಮಚ್. ಟೈಮ್ ಪಾಸ್ಗೆ ಕೊಟ್ರಿ. ರಂಜು ಅಕ್ಕ ಹಾಯ್ ಎಲ್ಲೋ ಬೆಸ್ಟು. ಹರೇ ರಾಮ್ ಕಾಂತಿ ಜಿ ಸೂಪರ್ ಸಪೋರ್ಟ್ ಬೆಸ್ಟ್. ಹಾಯ್ ಸೂಪರ್ ಸಪೋರ್ಟ್. ಪಲ್ಲವಿ 65 ಸಬ್ ನಾನು ಮಾಡಿರೋದು. ಶ್ರೇಷ್ಠಕ್ಕ ನೀವು 658 ಮಾಡಿರೋದಾ ಅಂತಿದ್ದಾರೆ. ಹ್ಯಾಪಿ ರಾಮನವಮಿ ಅಂತಿದ್ದಾರೆ ಎಲ್ರಿಗೂ. ಓಕೆ ನೈಸ್. ಸ್ವಲ್ಪ ಹೋಗ್ತೀನಿ ನಾನು ಮೇಲೆ. ಟಿ ವಿ ಹೋದ ಅಲ್ವಾ? ಸಪೋರ್ಟ್ ಮಾಡಿ 400 ಮಾಡ್ತೀನಿ ಪ್ಲೀಸ್ ಅಂತಿದ್ದಾರೆ ಪಲ್ಲವಿ ಕನಸೋರು. ಲೈಫ್ ಇದ್ರೆ ಸೂಪರ್ ಸಪೋರ್ಟ್ ಬೆಸ್ಟ್. ವೈಶು ಅಕ್ಕ ನಿಮ್ಮ ಎಗ್ ರೆಸಿಪಿ ಬರಲ್ಲ, ಯಾವಾಗ ಬರೋದು ಅಕ್ಕ? ಅದು 1 ತಿಂಗಳ ಮೇಲೆ ಬರೋದು ಎಗ್ ರೆಸಿಪಿ. ಅವರು ಬೇಗ ಮಾಡೋದಿಲ್ಲ ಎಗ್ ರೆಸಿಪಿ. ಕಾಂತಿ ಓ ಅಂತಿದ್ದಾರೆ. ಜೋ ಗಿಫ್ಟ್ ಬೇಕಾದವರು ಸಂಪರ್ಕಿಸಿ. ಗಿಫ್ಟ್ चाहिए तो बेस्ट ब्रदर को कनेक्ट हो जाओ. बेस्ट चाहिए तो बेस्ट ब्रदर को कनेक्ट हो जाओ. ಬೆಸ್ಟು ವೆಡ್ನೆಸ್ಡೇ ಮಾಡ್ತೀನಿ ಇರು. ಎಗ್ ಸಾಂಬಾರು ಹೇಗೆ ಮಾಡೋದದು ನಂಗೆ ಗೊತ್ತಾಗಿಲ್ಲ. ಎಗ್ ಕರಿ ಮಾಡ್ತಾರೆ ನಮ್ಮ ಕಡೆ.
ಲೈಫ್ ಇದ್ರಂಜು ಕೊಡಿ ಕೊಡಿ ತಿನ್ನುವ. ಏಜಸ್ ಎಲ್ಲಿ ಹೋದ್ರಪ್ಪ? ಈ ಏಜಸ್ ಅವರು ಎಲ್ಲಿ ಹೋದ್ರಪ್ಪ? ಕಾಂತಿ ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ ನಮ್ಮ ಕಾಂತಿ. ಬೆಳೆದಿಂಗಲಕ್ಕ ಬೆಂಕಿ. ನೀವು ಒಂದು ಎಗ್ ರೆಸಿಪಿ ಮಾಡಿ ಅಕ್ಕ. ಮಾಡಿದ್ದೀನಿ ನೋಡಿ ಇದೆ. ನಾಳೆ ಒಂದು ಡೈಲಿ ಬ್ಲಾಗ್ ಹಾಕ್ತೀನಿ, ನಾಳೆ ಅಲ್ಲ ನಾಡ್ದು. ನನ್ನ ವಿಡಿಯೋ ನೋಡಲ್ಲ ನೀನು ಮತ್ತೆಂತ? ವೈಶು ನನ್ನ ವಿಡಿಯೋ ನೋಡಿಲ್ಲ. ವೈಶು ನನ್ನ ಮೀನು ಸಾರಿದ್ದು ನೋಡಿಲ್ಲ. ಲೈಫ್ ಇದ್ದು ರಂಜು ನನ್ನ ವಿಡಿಯೋ ನೋಡಿಲ್ಲ. ಓಕೆ ಬೆಸ್ಟು ಹಾಕಿದ್ದೀನಿ, 100% ಆನ್ಸರ್ ಕರೆಕ್ಟ್ ಇರಬೇಕು. ಲೈಫ್ ಇದ್ದು ರಂಜು ನನ್ನ ವಿಡಿಯೋ ನೋಡಿಲ್ಲ. ಯಾಕೆ ನೋಡಿಲ್ಲ? ಲೈಕ್ ಕೊಡೋದಿದ್ದವರೆಲ್ಲ ಹೋಗಿ ಲೈಕ್ ಕೊಟ್ಟು ಬನ್ನಿ ಅಲ್ವಾ. ಯಾಕೆ ನನ್ನ ಮೇಲೆ ಕೋಪ ಇದ್ದರೆ ಬೈದು ಬಿಡಿ. ಇಲ್ಲ, ಇವತ್ತಿದ್ದು ವಿಡಿಯೋ ಯಾವುದು ವಿಡಿಯೋ ಗೊತ್ತಾ? ಇವತ್ತು ಮೀನು ಸಾರಿದ್ದು ವಿಡಿಯೋ ಹಾಕಿದ್ದೀನಿ ನೋಡು. ವೈಶು ವಿಡಿಯೋ ಅಪ್ಲೋಡು ಮಾಡಿದ ಮೇಲೆ ಡಿಲೀಟ್ ಮಾಡಿ ಆಯ್ತಾ ಅಕ್ಕ? ಯಾಕೆ ಯಾಕೆ ಬೆಸ್ಟು ಡಿಲೀಟ್ ಮಾಡಬಾರ್ದು? ಶ್ರೇಷ್ಠ ಕನ್ನಡ ಕಾಂತಿ ಸಿಸ್ಟರ್ 923 ಗಿಫ್ಟ್ ಡನ್ ರಿಟರ್ನ್ ಪ್ಲೀಸ್. ಕಾಂತಿಜಿ ಪ್ಲೀಸ್ ರಿಟರ್ನ್. ಕಾಂತಿಜಿ ಪ್ಲೀಸ್ ರಿಟರ್ನ್ ಶ್ರೇಷ್ಠ ಕನ್ನಡ. ಇವತ್ತು ನೋಡಿಲ್ಲಕ್ಕ, ನೋಡ್ತೀನಿ. ಅರಿನಕ್ಕ ನನ್ನ ವಿಡಿಯೋ ನೋಡಿಲ್ಲ. ಯಾಕೆ ನೋಡಿಲ್ಲ? ನೋಡ್ತೀನಿ ಇವತ್ತು ನನ್ನ ವಿಡಿಯೋ ನೋಡ್ತೀನಿ ರಂಜು. ಆಯ್ತಾ? ಯಾವುದು ವಿಡಿಯೋ ರಂಜು ನಿಂದು? ಯಾವಾಗ ಹಾಕಿದ್ದಿ ನೀನು? ಎಲ್ಲ ಹಾಕಿದ್ದೆಲ್ಲ ನೋಡ್ಕೊಂಡು ಬಂದಿದ್ದೇನೆ 2 ಸರ್ತಿ. ಇದು ಶಾರ್ಟ್ ವಿಡಿಯೋ ಎಷ್ಟು ಸರ್ತಿ ನೋಡಿದ್ದೇನೆ ಅಂತ ನಂಗೆ ಗೊತ್ತಿಲ್ಲ. ಅಕ್ಕ ಪಿಸ್ ದಾದಾ ಪಿಸ್ ಕರಿ, ಬೂತಾಯಿ ಮೀನು ಕರಿ, ಮೆಂಗ್ಳೂರು ಸ್ಟೈಲ್. ರಂಜಕ್ಕ ನನ್ನ ವಿಡಿಯೋ ನೋಡಲ್ಲ ಯಾಕೆ? ಲಾಸ್ಟ್ ಟೈಮು ವೈಶು ವಿಡಿಯೋ ಎಡಿಟಿಂಗ್ ಆದಮೇಲೆ ಡಿಲೀಟ್ ಆಯಿತು, ಅದಕ್ಕೆ ಫೋನ್ ಡಿಲೀಟ್ ಮಾಡಿದೆ. ಅದು ನಿಮ್ಮದೇ ಡೈಲಾಗ್ ಅಕ್ಕ. ಹೌದಾ? ನಾನು ನೋಡಿದೆ ಗೊತ್ತಾ ರಂಜು. ನಾನು ನಿಮ್ಮ ವಿಡಿಯೋ ಬಂದ ಕೂಡಲೇ ನೋಡ್ತೀನಿ. ನಿಮ್ಮದು ಕೂರ್ಗ ಅವ್ರದ್ದು ವೈಶು ಇದ್ದು ಶೋ ಆಗುತ್ತೆ ನನಗೆ, ನೋಡ್ತೀನಿ. ನನ್ನ ವಿಡಿಯೋ ನೋಡೋದಿಲ್ಲ ನೀವು ಅಲ್ವಾ? ಈ ಸಲ ಹಂಗೆ ಮಾಡಲ್ಲ ಬೆಸ್ಟು ಗೊತ್ತಾಯ್ತಾ ಅಲ್ಲ ಅಂತಿದ್ದಾರೆ. ಈ ಸಲ ಸಾಂಬಾರು ಅಂದರೆ ಸಾಂಬಾರು ನೋಡಿ ವಹಿಸಿದ್ದು. ಸಾಂಬಾರು ಚೆನ್ನಾಗಿಲ್ಲ ಅಂದರೆ ಬೆಸ್ಟಿಗೆ 2 ಬಡಿಯೋದು. ಅಯ್ಯೋ ವೈಶು ಅಲ್ವಾ? ವೈಶು ಬೆಸ್ಟು ನೀನು ಸಾಂಬಾರು ಟೇಸ್ಟ್ ಮಾಡ್ಲಿಕ್ಕೆ ಹೋಗೈತಾ? ಬೆಸ್ಟಮ್ಮ ನೀನು ಸಾಂಬಾರು ಟೇಸ್ಟ್ ಮಾಡಿ ಮತ್ತೆ ನನಗೆ ಹೇಳು, ನಾನು ಸಾಂಬಾರು ಟೇಸ್ಟ್ ಮಾಡ್ತೀನಿ. ವೈಶು ಅಕ್ಕ ನನ್ನ ವಿಡಿಯೋ ನೋಡಲ್ಲ ಯಾಕೆ? ಬೆಳದಿಂಗಲಕ್ಕ ನಿಮ್ಮ ವಿಡಿಯೋ ಆ್ಯಂಡ್ ಶಾರ್ಟ್ ನೋಡಿ ಕಮೆಂಟ್ ಹಾಕಿದ್ದೀನಿ ಅಕ್ಕ. ಹೌದಾ? ಥ್ಯಾಂಕ್ ಯು. ಹೌದೌದು ಬೆಸ್ಟ್ ತಮ್ಮ, ನೀನು ಹಾಕಿದ್ದಿ. ಥ್ಯಾಂಕ್ ಯು ಬೆಸ್ಟ್ ತಮ್ಮ. ಅರ್ಧಂಬರ್ಧ ನೋಡಿದರೆ ಗೊತ್ತಾಗುತ್ತೆ ನನಗೆ. ರಂಜಕ್ಕೋ ನಂದಿ ನೋಡಿ ಜಿಲೇಬಿ ಟ್ರೆಂಡಿಂಗ್ ನೋಡಿ ಸಾಕಾಯಿತು ಅಕ್ಕ. ಎಲ್ಲಿ ನೋಡಿ ಕಮೆಂಟ್ ಮಾಡಿದ್ದೀನಿ ನಾನು. ಫಿಶ್ ಇದ್ದು ಒಂದೇ ಬಾಕಿ, ಅದೇ ಫಿಶ್ ಇದ್ದು ನೋಡಿ ಆಯ್ತಾ ಅಕ್ಕ. ನನಗೆ ಯಾಕೆ ಬೈಬೇಡಿ. ನೀನು ತಮ್ಮ ಅಲ್ವಾ ನಂದು ಬೆಸ್ಟ್ ತಮ್ಮ? ನೀನು ಸ್ವೀಟ್ ತಮ್ಮ ಅಲ್ವಾ ನಂದು ಬೆಸ್ಟು? ಹಾಯ್ ಅಕ್ಕ. ನಾನು ಹಾಗೆ ಯಾರ ಹತ್ರನೂ ಮಾತಾಡಲ್ಲ. ನನ್ನ ತಮ್ಮ ಬೆಸ್ಟ್ ತಮ್ಮ ಅಂದರೆ ನಂದು ತುಂಬ ಸ್ವೀಟ್ ತಮ್ಮ. ನನಗೆ ವೈಟಿ ಸ್ಟಾರ್ಟ್ ಆದ ದಿನದಿಂದ ನನಗೆ ಒಂದು ತಮ್ಮ ತುಂಬ ಚೆನ್ನಾಗಿ ಇದು ಮಾಡ್ತಾನೆ, ಅವನು ಸಪೋರ್ಟ್ ಇದ್ದಾನೆ. ಹಾಯ್ ಅಕ್ಕ, ಗುಡ್ ನೈಟ್. ನಿದ್ರೆ ಬರ್ಕೊಂಡು ಹೋಲಿಕ್ತಾರೆ ಸುಖೇಶನ್ನ ಇದ್ದ ಮುಟ್ಟ ನಾನೇ ಪೋಯ್ದರು. ನೀವು ಉಣಸ್ಮಲ್ತ ಪೋಯಿನ ಸೀದಾ ಉಣಸ್ಮಲ್ಪರ ಪೋಯಿನ ಸುಖೇಶ್ ಬ್ರದರ್. ನಾನೇ ದೂರ ಪೋದಿತ್ತಾರೆ. ಒಂಜಿ 2 ಮೆಸೇಜ್ ಮಾಡಿದ್ದಾರೆ ಸೀದಾ ಪೋಯಿರತ್ತೆ. ಜನರೇ ನಾನು ಚೂರು ಸ್ವಾರ್ಟ್ ಮಾಡ್ತೀನಿ ನೋಡಿ ಜನರೇ. ಓಕೆ ಜನರೇ, ವೈಶು ಜನರೇ ಸೂಪರ್ ಸಪೋರ್ಟಲ್ಲಿದ್ದಾರೆ. ಮಿಸ್ಟರ್ ಭೀಮಾ ಅವರು ಬಂದರು. ಸಿಸ್ ಹ್ಯಾಪಿ ರಾಮ್ ನವಮಿ ಅಂತಿದ್ದಾರೆ. ಮಿಸ್ಟರ್ ಭೀಮಾ ಅವರೇ ವಿಡಿಯೋ ನೋಡ್ತೀರಲ್ವಾ? ಥ್ಯಾಂಕ್ ಯು ಸೋ ಮಚ್. ನಿಮ್ಮದು ಕೂಡ ನೋಡ್ತಾ ಇದ್ದೀನಿ. ವಿಡಿಯೋ ಹಾಕಿ, ಚೆನ್ನಾಗೇ ಇದ್ದದ್ದು ಎಲ್ಲ ವಿಡಿಯೋ ಹಾಕಿ ಮಿಸ್ಟರ್ ಭೀಮಾ ಅವರೇ. ನೋಡ್ತಾ ಇದ್ದೀನಿ ನಾನು, ನಂದು ವಿಡಿಯೋ ನೋಡ್ತಾ ಇದ್ದೀರಿ. ಇವತ್ತು ಫಿಶ್ ಕರಿದು ಹಾಕಿದ್ದೀನಿ ನೋಡಿ ಭೀಮಾ ಅವರೇ ಆಯ್ತಾ? ಮಿಸ್ಟರ್ ಭೀಮಾ ಅವರೇ ಹರೇ ರಾಮ್ ಬೆಸ್ಟ್ ನೈಸ್. ಒಂದು ಚೆನ್ನಾಗಿ ಇದು ಹಾಕಿದ್ರು, ಸಾಂಗಿಗೆ ಆ್ಯಕ್ಟ್ ಮಾಡಿದ್ದು ರೀಲ್ಸ್ ಮಾಡಿದ್ರಲ್ವ, ತುಂಬ ಚೆನ್ನಾಗಿತ್ತು ಭೀಮಾ ಅವರೇ. ಹರೇ ಕೃಷ್ಣ. ಏಜಸ್ ಅವರು ರಂಜು ಊಟ ಆಯ್ತಾ ಅಂತಿದ್ದಾರೆ.
ಟಿವಿ ಹೋದ ಯಾಕೆ ಅಂತ ಗೊತ್ತಲ್ಲ. ಊಟ ಆಯ್ತಾ ಅಕ್ಕ? ಊಟ ಆಯ್ತು ಭೀಮಾ ಅವರೇ, ನಿಮ್ದಾಯ್ತಾ? ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕೆ. ಆಯ್ತಾ ಭೀಮಾ ಅವರೇ, ಥ್ಯಾಂಕ್ ಯು ಸೋ ಮಚ್. ನಿಮಗೂ ನಾನು ಸಪೋರ್ಟ್ ಕೊಡ್ತೀನಿ, ವಿಡಿಯೋ ನೋಡ್ತಿದ್ದೀನಿ. ಜೈ ಶ್ರೀರಾಮ್ ಅಂತಿದ್ದಾರೆ. ಲೈಫ್ ಇದ್ರೆ ವೈಶು ನೋಡಿದ್ದೀನಿ ಬಿಡು ಅಂತಿದ್ದಾರೆ. ನೋಡ್ತೀನಿ ಬಿಡು ಅಂತಿದ್ದಾರೆ. ಜಸ್ ವೈಶು ಊಟ ಆಯ್ತಾ ಅಂತಿದ್ದಾರೆ. ಲೈಫ್ ಇದ್ದು ರಂಜು ಮತ್ತು ವೈಶು ನನ್ನ ವಿಡಿಯೋ ನೋಡಿಲ್ಲ, ನೋಡಿ. ವೈಶು ಊಟ ಆಯ್ತಾ ಅಂತಿದ್ದಾರೆ. ಬೆಸ್ಟು ಅಕ್ಕ, ಲೈವ್ ಡನ್. ಈಗ ಕೊಟ್ಟದ್ದ ನೀನು? ಅಯ್ಯೋ ದೇವ, ಕೋತಿ ಥರ ಮಾಡೋದು ಈಗ ಕೊಡೋದು ಎಂಥದ್ದು? ಆಗ ಬಂದಿತ್ತು, ನೀನೇ ಕೊಡೋದಿಲ್ಲ ನನಗೆ ಲೈಕ್ ಅಲ್ವಾ? ಕಮೆಂಟ್ ಮಾಡ್ತೀನಿ, ರಿಪ್ಲೈ ಮಾಡು ಅಂತಿದ್ದಾರೆ. ಜಾನ್ವಿ ಅರೇ ರಾಮ್ ಅಂತಿದ್ದಾರೆ. ಜಾನ್ವಿ ಸಿಸ್ ಊಟ ಆಯ್ತಾ ಅಂತಿದ್ದಾರೆ ಏಜಸ್ ಅವರು. ಲೈಫ್ ಇದ್ದು ರಂಜು ಇಲ್ಲ ಏಜಸ್ ಅಕ್ಕ, ನೀವು ಮಾಡಿದ್ರಾ ಅಂತಿದ್ದಾರೆ. ಹರೇ ರಾಮ್ ಅಂತಿದ್ದಾರೆ ಜಾನ್ವಿ ಅವರು. ಹರೇ ರಾಮ್ ಅಂತಿದ್ದಾರೆ. ವೈಶು ರಂಜು ಅಕ್ಕ ಇದು ಮೋಸ, ನಾನು ಹೇಳ್ದೆ ಮೇಲೆ ನೋಡು, ರೆಸ್ಪೆಕ್ಟ್ ಇಲ್ಲ, ಅನ್ರೆಸ್ಪೆಕ್ಟ್. ಹೌದು ಏಜಸ್ ಅಕ್ಕ, ಲೈವ್ ಯಾವಾಗ ಸ್ಟಾರ್ಟ್ ಮಾಡೋದಕ್ಕ ಅಂತಿದ್ದಾರೆ. ಹಾಂ ಆಯಿತು ರಂಜು. ಏಜಸ್ ಅಕ್ಕ ಆಯಿತು, ನಿಮ್ದಾಯ್ತಾ ಅಂತಿದ್ದಾರೆ. ಜಾನ್ವಿ ಅವರು ಆಗಿದ್ದೆ ಸಿಸ್ ಅಕ್ಕ ಅಂತಿದ್ದಾರೆ. ಏಜಸ್ ಲೈವ್ ಇಲ್ಲ ಇನ್ನು ಅಂತಿದ್ದಾರೆ. ಅವರು ಸಾಂಗಲ್ಲಿ ಸಿಂಗರಲ್ಲಿ ಬ್ಯುಸಿಯಾಗಿದ್ದಾರೆ. ಏಜಸ್ ಅವರು ತುಂಬ ಚೆನ್ನಾಗಿ ಆಡ್ತಾರೆ, ನೋಡಿ ಲೈವ್. ಓಕೆ ಅಕ್ಕ ಅಂತಿದ್ದಾರೆ. ಏಜಸ್ ಅಕ್ಕ ಮತ್ತೆ ಬೆಳೆದಿಂಗಲಕ್ಕ 2 ಜನ ಸೇರಿ ಮಲ್ಟಿ ಲೈವ್ ಮಾಡಿ ಅಕ್ಕ. ಬೆಳೆದಿಂಗಲ್ ಪಲ್ಲೆ ಪಣಂದಿಲ್ಲೇರು ಭೂತಾಯಿ ಪಲ್ಲೆ ಭೂತಾಯಿ తీయరా ಜಾನ್ವಿ పోయారత భూతాయింతు ఓడ్చవే భూతాయి నుంచి మిత్తు మల్తದು ಆಡಿಯೋಕೆ ಎಲ್ಲ ಆತೆ ಭೂತಾಯಿಂತು ಓಡ್ಚಿ ಭಟ್ರ ಇರ್ ಭಟ್ರತೆ ಭೂತಾಯ್ತು ಓಡ್ಚಿ ನಮ್ಮ ಭೂತಾಯಿ ತಿನ್ಪಿಣಗು. ನಾಳೆ ನಾನು ಸಂಡಿಗೆ ಎದ್ದು ವಿಡಿಯೋ ಹಾಕ್ತೀನಿ ನೋಡಿ ಜನರೇ. ಹೌದಾ, ನಾನು ಕೂಡ ಸಂಡಿಗೆ ಮಾಡ್ತೀನಿ ನೋಡಿ. ವೈಶು ಲೈವ್ ಶಾರ್ಟ್ ಎಲ್ಲಿ ನೋಡಿ ಕಮೆಂಟ್ ಮಾಡಿದ್ದೀನಿ. ಲಾಂಗ್ ವಿಡಿಯೋ ಗೊತ್ತಾಗಲ್ಲ ನಿನಗೆ ಅಂತಿದ್ದಾರೆ. ಜೈ ತುಳುನಾಡು ಜಟಿಶ್ ಪಾಸ್ ಸೌಜನ್ಯ. ಓಕೆ ಸುಕೇಶ್ ಬ್ರದರ್. ಊಟ ಉಣಸಾಂಡೆ ಇರ್ನಾ ದಾದ ಸ್ಪೆಷಲಿನಿ ಸುಕೇಶ್ ಬ್ರದರ್. ಹರೇ ಮಾಡಿ ಸುಕೇಶ್ ಬ್ರದರ್, ನನ್ನ ವಿಡಿಯೋ ನೋಡಿ ಸಬ್ ಮಾಡಿ. ಬೇಡ ಸಬ್ ಮಲ್ಪ್ಲೇವೆ ಸುಕೇಶ್ ಅನ್ನ ವಿಡಿಯೋ ತುಲೇವೆ. ಬೇಡ ಏಜಸ್ ಅಂತಿದ್ದಾರೆ. ಊಟ ಆಯ್ತಕ್ಕ ಅಂತಿದ್ದಾರೆ. ಊಟ ಆಯ್ತು. ಹೌದಾ, ಊಟ ಆಯ್ತಾ ನಿಮ್ದು? ಎಂತ ಸ್ಪೆಷಲ್ ಭೀಮಾ ಅವರೇ? ರಾಮ್ ಅಂತಿದ್ದಾರೆ. ಓಕೆ ರಂಜು ಆಲ್ ಇನ್ಫೆಕ್ಷನ್ ಬೆಸ್ಟ್ ಅಮ್ಮ. ಯಾ ಅಕ್ಕ? ಓಕೆ ಅಕ್ಕ ಅಂತಿದ್ದಾರೆ. ಜಾನಿ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ವೈಶು ಇವತ್ತು ನಾನ್ ವೆಜ್ ತಿನ್ಬಾರ್ದು ಜನರೇ ಅಂತಿದ್ದಾರೆ. 1 ವಾರ ಮುಂಚೆ ಭೂತಾಯದು ಬೆಂಗಳೂರು. ಹಾಗಾದರೆ ಬೆಸ್ಟ್. ನಾಳೆ ಊಟಕ್ಕೆ ಸಂಡಿಗೆ ಗ್ಯಾರಂಟಿ. ವೈಶು ಎಲ್ರಿಗೂ ಹೇಳು, ಅಲ್ಲಿ ನೋಡ್ತೀನಿ. ಅಯ್ಯೋ ದೇವ. ಅರೆ ವೈಶು, ನಾನು ಏಜಸ್ ಅಕ್ಕ ಪರ್ಸನಲ್ ಲೈವ್ ಮಾಡೋಣ, ಬ್ಯುಸಿ ಇದ್ದೀವಿ ಜನರೇ. ಅರೆ ರಾಮ್ ವೈಶು ಎಲ್ಲ ಆನ್ ಸೈಡ್ ಮಾರೈತಿ. ಅರೆ ರಾಮ್ ಬೆಸ್ಟ್. ಯಾಕೆ ಅಕ್ಕ ಸಂಡಿಗೆ? ರಂಜ್ ಹರೇ ಕೃಷ್ಣ. ಭೀಮಾ ಬ್ರದರ್ ಡನ್. ಭೀಮಾ ಬ್ರದರ್ ಇದ್ದೀರಾ? ಶ್ರೇಷ್ಠ ಅವರು ಕೊಟ್ಟಿದ್ದಾರೆ ನೋಡಿ. ವೈಶು ಇದು ಸಂಡಿಗೆ ಬರುತ್ತೆ ವಿಡಿಯೋ ನೋಡಿ ನಾಳೆ ಸಂಡಿಗೆ. ಯಾರು ಕೂಡ ಏನು ಕಾಯಬೇಡಿ, ವೈಶಿದ್ದು ಸಂಡಿಗೆ ಬರುತ್ತೆ ನೋಡಿ. ಉಪ್ಪಿನಕಾಯಿ ಮಾಡಿ ಅಕ್ಕ. ಉಪ್ಪಿನಕಾಯಿ ಇದು ಮಿಡಿ ಬರ್ಬೇಕಲ್ವಾ? ಉಪ್ಪಿನಕಾಯಿ ಮಾಡ್ತೀನಿ ಆಯ್ತಾ? ಬೆಸ್ಟು ಮಾಡಿ ಹಾಕ್ತೀನಿ. ಮತ್ತೆ ದಿನ ಹಾಕೊಂಡು ಊಟ ಮಾಡಿದ ಗೋಬಿ ಅಂತಿದ್ದಾರೆ. ಹೌದಾ, ಗೋಬಿಯಾ? ಒಣಸದ್ ಗೋಬಿಯೇ? ಹರೇ ಕೃಷ್ಣ ಅಂತಿದ್ದಾರೆ. ಶ್ರೇಷ್ಠ ಬ್ರದರ್ ಗೋಬಿ ಏರಿಗ ಅಂದೆ. ಅದು ಅಮ್ಮ ಮಾಡಿರೋದು ನೋಡಿ ಎಲ್ಲ ಸುಮ್ಮನೆ ಆಗಿದೆ ಅಂತ ಬರೀ ಕಮೆಂಟ್ ಹಾಕ್ಬೇಡಿ ಜನರೇ. ಫುಲ್ ವಿಡಿಯೋ ನೋಡಿ. ಚೆನ್ನಾಗಿದೆ ಅಂತ ಕಮೆಂಟ್ ಹಾಕದೆ ಮತ್ತೆ ಏನು ಮಾಡೋದು? ಫುಲ್ ವಿಡಿಯೋ ನೋಡಿ ಕಮೆಂಟ್ ಆಗೋದು ಚೆನ್ನಾಗಿದೆ ಅಂತೆ. ತಿಂದಿಲ್ಲ ಅಲ್ವಾ? ತಿಂದು ನೋಡಿದ್ರೆ ಗೊತ್ತಾಗುತ್ತೆ ಅದು ಹೇಗಿರುತ್ತೆ. ಹೌದು, ಫುಲ್ ವಿಡಿಯೋ ನೋಡಿ ಕಮೆಂಟ್ ಹಾಕಿ. ಜಾನ್ವಿ ಅವರು ನೋಡ್ತಾರೆ ನಂದು. ವೈಶು ಆಗಲ್ಲ ಹೋಗು ಅಂತಿದ್ದಾರೆ. ಲೈಫ್ ಇತ್ತಿರಂಜಿ ನನ್ನ ಭೂತಾಯಿ ನೋಡು ಅಲ್ಲಿ ಹೋಗಿ. ಅರೆ ರಾಮ್ ಅಂತಿದ್ದಾರೆ. ಭೂತಾಯಿದು ನೋಡಿ ಹೋಗು.
ಹರೇ ಕೃಷ್ಣ. ರಾಮ್ ರಾಮ್. ಇದು ಈಗ ನೋಡ್ಬೇಡ ಆಯ್ತಾ, ಮತ್ತೆ ಹೋಗು. ಇದು ಕಾಯಿ ಸೀಸನ್. ಉಪ್ಪಿನಕಾಯಿ ಮಾಡಿ ಅಕ್ಕ. ನಮಗೆ ಮುಂಬೈಯಲ್ಲಿ ಸಿಗಲ್ಲ ಇವರೇ ಉಪ್ಪಿನಕಾಯಿ. ಬೆಸ್ಟ್ ತಮ್ಮ. ಹರೇ ಕೃಷ್ಣ. ಯಾನ್ ನಾನ್ ವೆಜ್ ಅಕ್ಕ. ಒಂದೇ ಇರಿ ನಾನ್ ವೆಜ್ಜಾ? ಎಂಚಿನ ನಾನ್ ವೆಜ್? ಮೀನಾ? ಮೀನು ಮಲ್ದರೆ ಕೋರಿ ಮಲ್ದರೆ. ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ. ಏಜಸಕ್ಕ ಸಂಡಿಗೆ ಅನ್ನೋದು ಬಿಟ್ಟು ಸಂಡಿಗೆ ಅಂದಿದ್ದು ಅಡ್ಜಸ್ಟ್ ಮಾಡ್ಕೊಳ್ಳಿ ಜನರೇ ಅಂತಿದ್ದಾರೆ. ಲೈಫ್ ಇದ್ದು ನಂಜು ನಗಡ್ತಿದ್ದಾರೆ. ಬರಬೇಕು ವೈಶು ತುಳು ಮಾಲ್ಗೆ ಅಂತಿದ್ದಾರೆ. ಲೂಲು ಮಾಲಿಗೆ? ಅದು ಯಾವುದು ಲೂಲು ಮಾಲ್ ಅಂತ? ಮಸ್ತ್ ಬರ್ತೀನಿ ಅದಕ್ಕೆ ರಂಜು. ಗುಡ್ ಲೈವ್ ಅಂತಿದ್ದಾರೆ. ಕೂರ್ಗ ಅವರು ಬಂದರು. ಗುಡ್ ಲೈವ್. ಥ್ಯಾಂಕ್ ಯು ಕೂರ್ಗ ಅವರೇ. ಜಾನ್ವಿ ಅವರು ಗುಡ್ ಲೈವ್. ಥ್ಯಾಂಕ್ ಯು. ಸುಕೇಶ್ ಅವರು ಗುಡ್ ನೈಟ್ ಅಕ್ಕ. ಗುಡ್ ನೈಟ್ ಸುಕೇಶ್ ಬ್ರದರ್. ಗುಡ್ ನೈಟ್. ಊಟ ಮಾಡಿದ್ರಾ? ಓಕೆ ಮಲ್ಕೊಲಿ. ಓಕೆ ಬಾಯ್. ಅರೆ ರಾಮ್ ಅಂತಿದ್ದಾರೆ. ಜಿಸ್ ಅವರು ಪರವಾಗಿಲ್ಲ, ಒಟ್ಟಿಗೆ ಹೋಗುವ. ಉಪ್ಪಿನಕಾಯಿ ಮಾಡುತ್ತಾರೆ ಅಕ್ಕ. ನಮ್ಮ ಮನೆಯಲ್ಲಿ ಉಪ್ಪಿನಕಾಯಿ ಮಾಡ್ತಾರೆ ಅಕ್ಕ. ಹೌದಾ? ವಿಡಿಯೋ ಮಾಡಿ ಹಾಕು ನೋಡುವ. ನಾನು ಕೂಡ ಅದೇ ನೋಡಿ ಮಾಡ್ತೀನಿ. ವೈಶು ಅಂತಿದ್ದಾರೆ. ಫುಲ್ ವಿಡಿಯೋ ನೋಡಿ. ಇಲ್ಲ ಅಕ್ಕ, ನೋಡುವುದೇ ಇಲ್ಲ. ನಾನು ನೋಡ್ತೀನಿ ವೈಶು, ನಾನು ಆಗಲ್ಲ ಮಾಡಲ್ಲ. ಟಿವಿ ಅಯ್ಯೋ ಟಿವಿ ಬೆಸ್ಟು. ಟಿವಿ ಬಂದ ಬೆಸ್ಟು ಅಂತಿದ್ದಾನೆ. ಅತ್ತೇನು ಕರೀದಿಲ್ಲ ಈಗ. ಅತ್ತೆ ಓದ್ಲು ಟಿವಿದು. ಜಾನ್ವಿ ಟಿವಿದ್ದು ಅತ್ತೆ ಹೋದ್ರು. ಅತ್ತೆ ಅಂದ್ರೆ ಇಲ್ಲ ಟಿವಿಗೆ. ಈಗ ಬೆಸ್ಟ್ ಆಗಿದ್ದಾರೆ. ಥ್ಯಾಂಕ್ ಯು ರಂಜುಮಾ. ಥ್ಯಾಂಕ್ ಯು ಅಕ್ಕ. ಫಿಶ್ ಉಪ್ಪಿನಕಾಯಿ ಮಾಡ್ತಾರೆ. ಫಿಶ್ದು ಉಪ್ಪಿನಕಾಯಿ ಮಾಡ್ತಾರೆ, ಆದರೆ ನಾನು ಮಾಡಲ್ಲ, ನನಗಾಗಲ್ಲ. ಹರೇ ಕೃಷ್ಣ. ಟಿವಿ ಇಬ್ರು ಆಯ್ ಎಲ್ಲೋ ಅಂತಿದ್ದಾರೆ. ವೈಶು ನೆಕ್ಸ್ಟ್ ನಿಮ್ಮ ಮನೆ ಬೆಲ್. ಜಾನ್ವಿ ರಾಮ್ ಹರೇ ರಾಮ್. ಆಲ್ವೇಸ್ ವೆಲ್ಕಮ್ ರಂಜು. ಏಜೇಶ್ ಅಕ್ಕ ನನ್ನ ಹಾಕಿದ್ದೀನಿ ನೋಡಿ ಉಪ್ಪಿನಕಾಯಿ ವಿಡಿಯೋ ಅಂತಿದ್ದಾರೆ. ಹೌದೌದು ಹಾಕಿದ್ದಾರೆ ವೈಶು ಅವರು ಹಾಕಿದ್ದೀರಿ. ನಾನು ನೋಡಿದ್ದೀನಿ ವೈಶು ಉಪ್ಪಿನಕಾಯಿ ಹಾಕಿದ್ದು ನೋಡಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ. ಅಲ್ಲಿ ನೀರು ಬಂತು ಉಪ್ಪಿನಕಾಯಿ ನೋಡಿ. ಗಿಫ್ಟ್ ಬೇಕಾದವರು ಸಂಪರ್ಕಿಸಿ. ನಮ್ಮ ವೇಷ್ಟಮ್ಮನ ಅಂತಿದ್ದಾರೆ ನೋಡಿ. ನಾವು ಕಾಣಲ್ಲ ಇವರಿಗೆ. ಬೆಸ್ಟ್ ಬ್ರೂ ಮಾತ್ರ ಕಾಣೋದು ಟಿವಿಗೆ. ಲೈಕ್ ಅಂತಿದ್ದಾರೆ. ಹೇಮಲೋಕ ಅವರು ಅಕ್ಕ ಮಲಗ್ತೀನಿ ಅಂತಿದ್ದಾರೆ. ಮಲಗಬೇಡ ವೈಶು, ಸ್ವಲ್ಪ ಮಾತಾಡುವ, ನೋಡುವ, ಸುಖ ಕಷ್ಟ ಮಾತಾಡುವ ಬನ್ನಿ. ವೈಶು ಕೊಕೊನೆಟ್ ಪುಡ್ಡಿಂಗ್ ವಿಡಿಯೋ ನೋಡ್ದಾ? ಅರೆ ರಾಮ್. ರಂಜು ಗುಡ್ ನೈಟ್ ಅಂತಿದ್ದಾರೆ. ಬೆಸ್ಟ್ ಬಂದ ಇವರೇ ವೈಶು ಟಿವಿ ಬಂದ. ವೈಶು ಬಾಯ್ ಗುಡ್ ನೈಟ್ ಅಂತಿದ್ದಾರೆ. ಜಾನ್ವಿ ಅವರೇ ಕೃಷ್ಣ. ರಂಜು ನೋಡಲ್ಲ ಸಿಜಿ ನೋಡಿ ಮಲಗ್ತೀನಿ. ಈಗ ನೋಡಿ ಮಲಗ್ತೀನಿ. ಆಯಿತು ವೈಶು ನನ್ನ ವಿಡಿಯೋ ನೋಡಿ ಮಲಗಾಯ್ತಾ? ನನ್ನ ವಿಡಿಯೋ ಕಮೆಂಟ್ ಬಂದಿಲ್ಲ ಅಂದರೆ ಮತ್ತೆ ನಾನು ನಿನಗೆ ವಿಡಿಯೋ ನೋಡೋದಿಲ್ಲ ನಾಳೆ. ಜಾನ್ವಿ ಅಕ್ಕ ನೀವು ಅಡುಗೆ ರೆಸಿಪಿ ವಿಡಿಯೋ ಮಾಡಿ ಅಕ್ಕ. ಹೌದು ಜಾನ್ವಿ ಅವರೇ, ನನಗೊಂದು ವಿಡಿಯೋ ಮಾಡಿ ಹಾಕಿ ನಿಮ್ಮ ರಸಮ್ ಇದ್ದು. ಜಾನ್ವಿ ಹೋದ್ರಾ? ನಿಮಗೆ ಬೇಗ ಎಚ್ಚರ ಆಗಲ್ಲ ಅಕ್ಕ, ಅದಕ್ಕೆ ಬೇಗ ಮಲಗ್ತೀನಿ. ಓಕೆ ಮಲಗು ವೈಶು, ಮಲಗಾಯ್ತಾ? ವೈಶು ಇರು ಸ್ವಲ್ಪ ಹೊತ್ತು. ಹೌದು ಜಾನ್ವಿ ಅವರೇ ಸೂಪರ್. ಜಾನ್ವಿ ಅಕ್ಕ ಬಂದ್ರು ಅಡುಗೆ ಸೂಪರ್ ಮಾಡಿ ಅಕ್ಕ ಭಟ್ರು. ಹೌದು ಜಾನ್ವಿ ಭಟ್ರೆ, ನಮ್ಗೆ ಒಂದು ಇದು ರಸಮ್ ಇದ್ದು ಪೌಡ್ರ್ ಮಾಡಿ ತೋರಿಸಿ. ವೈಶು ನೋಡ್ತೀನಿ ಇರು ಅಂತಿದ್ದಾರೆ. ಜಾನ್ವಿ ಹರೇ ಕೃಷ್ಣ ಅಂತಿದ್ದಾರೆ. ವೈಶು ರಂಜು ರಿಟರ್ನ್ ಕಿಯಾ ಆಯ್ತು ಕನೋ ಅಂತಿದ್ದಾರೆ. ಅಯ್ಯೋ ದೇವರೇ. ಪಂಚಕೋಟಿನ್ ನಾಳೆ ಸಿಗುವ. ನಿಮಗೆಲ್ಲ ವಿಡಿಯೋ ನೋಡಿ ಮಲಗ್ತೀನಿ. ಆಯಿತು ಹೋಗು ಬಾಯ್ ಟೇಕ್ ಕೇರ್ ಅಂತಿದ್ದಾರೆ. ವೈಶು ಬಾಯ್ ಗುಡ್ ನೈಟ್ ಅಂತಿದ್ದಾರೆ. ನನಗೆ ಇಲ್ಲ, ನನಗೆ ವೈಶು ಅಂತೂ ನನಗೆ ಗುಡ್ ನೈಟ್ ಅನ್ನೋದೇ ಇಲ್ಲ. ಹರೇ ರಾಮ್ ಅಂತಿದ್ದಾರೆ. ಜಾನ್ವಿ ಅವರೇ ಭೂತಾಯಿ ನೋಡಿ ಬಂದ್ರಾ? ನಮ್ಮದು ವಿಡಿಯೋ ನೋಡಿ ಕಮೆಂಟ್ ಹಾಕಿ ಬಂದ್ರಲ್ವಾ? ಥ್ಯಾಂಕ್ ಯು. ಜಾನ್ವಿ ಅವರದ್ದು ನೋಡಿ ಈಗ ಬಾಕಿ ಇದೆ, ನೋಡಬೇಕು. ಜಾನ್ವಿ ಅಕ್ಕ ರಸಮ್ ಸಾಂಬಾರು ಮಾಡಿ ಅಕ್ಕ.
ಜಾನ್ವಿ ಸಿಸ್, ನೀವೊಂದು ಬೇರೆ ಚಾನಲ್ ಮಾಡಿ, ಒಂದು ರಸಮ್ ಇದ್ದೆ ನಿಮ್ಮದು, ರಸಮ್ ಇದ್ದು ಊಟದ್ದು ಜಾನ್ವಿ ಅವ್ರದ್ದು. ನಾವು ಒಂದು ಸರಿ ತಿಂದು ನೋಡ್ತೀವಿ ಅದನ್ನು. ತುಂಬ ಜನ ಲೈಕ್ ಕೊಡದೆ ಹೋದರು. ನನಗೆ ಬೇಜಾರು ಏನಿಲ್ಲ, ಖುಷಿ ಖುಷಿ ಏನಿಲ್ಲ, ಬೇಜಾರು ಏನಿಲ್ಲ, ಖುಷಿ ಅಷ್ಟೇ. ಇನ್ಯಾರು ಎಲ್ಲಿ ಹೋದ್ರಿ? ಎಲ್ಲ ಹೋಗಿದ್ದೇನಾ ಅಕ್ಕ ಅಂತಿದ್ದಾರೆ ನೋಡಿ. ನಮ್ಮ ರಂಜು 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 ವಯಸ್ಸು ಹೋದ್ಲು, ಬಿನ್ನು ತೆಗಿವ ರಂಜಕ್ಕ. ಜಾನ್ವಿ ಸಿಸ್ ಎಂತ ಗುಡ್ ನೈಟ್ ಮಾಡಿದ್ರ ನೀವು ಕೂಡ? ಬೇಸ್ತಮ್ಮ ಎಲ್ಲಿ ಹೋದಿ? ಟಿವಿ ಎಂತಕ್ಕ ಬೇಜಾರಲ್ಲಿದ್ದ, ಏನಾಯ್ತು ಏನೋ ದೇವ್ರೇ ಗತಿ. ಎಂತ ಮಾರೇರ ಎಲ್ಲಿ ಹೋದ್ರಿ? ಗಂಟೆ ಎಷ್ಟಾಯಿತು? 11 ಆಯಿತು. 11ವರೆಗೆ ನಾನು ಕೂಡ ಮಲಗಬೇಕು. 4 ಮೆಂಬರ್ಸ್ ಇದ್ದಾರೆ, ಐಡಲ್ಲಿದ್ದಾರೆ. ನನ್ನ ಮೇಲೆ ಕೋಪ ಇದ್ದರೆ ಮೆಸೇಜ್ ಮಾಡಬೇಕು, ಕೋಪ ಇಲ್ಲ ಅಂದರೆ ಮಾಡಿ. ರಂಜು ದೀದಿ ಎಲ್ಲಿ ಹೋದಿ? ರಂಜು ದೀದಿ ಎಲ್ಲಿ ಓದಿ? 2 ಮೆಂಬರ್ಸ್ ಇದ್ದೀರಾ? ರಾಮ್ 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 ದೀದಿ, ರಾಮ್ ರಾಮ್ ಜೀ, ರಾಮ್ ರಾಮ್ ಜೀ. ಥ್ಯಾಂಕ್ ಯು ಜಾನ್ವಿ. ಏಜೆ ಸರ್ ಓಕೆ ಗುಡ್ ನೈಟ್ ಅಂದೆ. ಎಂತ ಏಜೆ ಅವರೇ ಬಂದು ಸೀದಾ ಹೋಗುದು? ಒಂದು 10 ಕಮೆಂಟ್ ಹಾಕಿ ಹೋಗಿ ನೋಡುವ. ಏಜಸ್ ಅವರೇ 10 ಕಮೆಂಟ್ ಸೆಂಡಿಂಗ್ ದ ಕಮೆಂಟ್. ಜಾನ್ವಿ ಅವರೇ ಥ್ಯಾಂಕ್ ಯು. ಅಕ್ಕ ಊಟ ತಗೊಂಡು ಬಂದೆ. ಓಕೆ ಊಟ ಮಾಡು ರಂಜು, ಊಟ ಮಾಡಾಯ್ತಾ? ಊಟ ಮಾಡಬೇಕು ಎಲ್ಲರೂ. ತುಂಬ ಸೆಕೆ ಮಾರ್ರೆ ಇಲ್ಲಿ, ಗಂಟಲಿ ಗೊತ್ತಾಗಲ್ಲ, ತುಂಬ ಅಂದರೆ ತುಂಬ ಸೆಕೆ. ನಾನು ಕೂಡ ಊರಿಗೆ ಬರುವವಳು ಇವತ್ತು. ನನ್ನ ಇವರು ಎಲ್ಲ ಊರಿಗೆ ಹೋಗಿದ್ರು. ನನಗೆ ಇಲ್ಲ, ದೊಡ್ಡ ಫಂಕ್ಷನ್ ಆಗ್ತುಂಟು ನಮ್ಮ ಮನೆಯಲ್ಲಿ. ನನ್ನ ಹಸ್ಬೆಂಡ್ ಮನೆಯಲ್ಲಿ ತುಂಬ ದೊಡ್ಡ ಫಂಕ್ಷನ್ ಆಗ್ತುಂಟು. ಈಗ ನಾನು ಇಲ್ಲಿದ್ದೀನಿ ನೋಡಿ, ನನ್ನನ್ನು ಕರ್ಕೊಂಡು ಹೋಗಲಿಲ್ಲ ಅವರು. ಏಜಸ್ ರಿಟರ್ನ್ ಕರೋ, ಕಮೆಂಟ್ ಕರ್ನಾ, ರಿಟರ್ನ್ ಕರೋ ಏಜಸ್ ಅವರೇ, ರಿಟರ್ನ್ ಮಾಡಿ ನೋಡಿ. ಟೀಚ್ ವರ್ಷ ಏಜಸ್ ಜಾಯಿನ್ ಅಂತಿದ್ದಾರೆ. ಟೀಚ್ ವರ್ಷ ಏಜಸ್ ಅವರು ಹೋಗಿದ್ದಂದರೆ ಹೋಗಿದ್ದೆ. ಜೈ ಜೈ ಅಯ್ಯೋ ಬಾ ದೇವ ಪರಮಾತ್ಮ. ನಾಳೆ ಬೇಗ ಇರಬೇಕು, ಮಕ್ಕಳಿಗೆ ಸ್ಕೂಲಿಗೆ ಬಿಡಬೇಕು. ಅಯ್ಯೋ ಒಂದು 10, 11ವರೆ ತನಕ ಇರ್ತೀನಿ ಅಂತ ಇರೋದು ನಾನು. ತನಕ ಇರ್ತೀನಿ. ಹರೇ ಕೃಷ್ಣ ಅಂದಿದ್ದಾರೆ. 5 ಮೆಂಬರ್ಸ್ ಇದ್ದೀರಾ? ಯಾಕೆ ಐಡಲ್ಲಿ ಕೂತ್ಕೊಂಡು ಚೆನ್ನಾಗಿ ನೋಡ್ತಾ ಇದ್ದೀರಿ? ನೋಡಬೇಡಿ, ಬನ್ನಿ. ಹರೇ ರಾಮ್ 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 ರಾಮ್, ಹರೇ ಕೃಷ್ಣ 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 ರಾಮ್ 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 ರಾಮ್. ಥ್ಯಾಂಕ್ ಯು ಜಾನ್ವಿ ಅವರೇ. ನೋಡಿ 4 ಮೆಂಬರ್ಸ್ ಇದ್ದೀರಾ, ಐಡಲ್ಲಿ ಕೂತ್ಕೊಂಡು ಇಂಕಿ ನೋಡ್ತಾ ಇದ್ದಾರೆ. ಎಂತ ಇಂಕಿ ನೋಡೋದಂತ ನನಗೆ ಗೊತ್ತಾಗಲ್ಲ. ಬನ್ನಿ ಬನ್ನಿ, ಇಂಕಿ ನೋಡಬೇಡಿ. ಅಯ್ಯೋ ದೇವ ಪರಮಾತ್ಮ, ನನ್ನ ಮಕ್ಕಳು ಮಲಕ್ಕೊಂಡ್ರು. 37 ಲೈಕ್ ಅಂತೆ. ಯಾರೂ ಲೈಕ್ ಕೊಟ್ಟೇ ಇಲ್ಲ. ನಾನು ಮಾತಾಡುವಲ್ಲಿ ಬ್ಯುಸಿ, ಲೈಕ್ ಹೇಳಲಿಕ್ಕೆ ನೆನಪಿಲ್ಲ. ಎಂತಕ್ಕೆ ಜನರೇ ನೀವು ಲೈಕ್ ಕೊಡದೆ ನನಗೆ ಇದು ಮಾಡ್ತೀರಾ? ನಾನು ಇಷ್ಟು ಚೆನ್ನಾಗಿ ನಿಮಗೆ ಸಪೋರ್ಟ್ ಮಾಡ್ತೀನಿ. ಥ್ಯಾಂಕ್ ಯು ಜಾನ್ವಿ ಸಿಸ್, ಥ್ಯಾಂಕ್ ಯು ಸೋ ಮಚ್ ಸಿಸ್.
ನಮ್ಮ ದೇವ ಪರಮಾತ್ಮ. ನಾನು ಕೂಡ ಕತ್ಲಿಗೆ ಬಂದು. ಅಯ್ಯೋ ಮಗ ಮಲ್ಕೊಂಡ. ಥ್ಯಾಂಕ್ ಯು ಜಾನ್ವಿ ಅವರೇ, ಥ್ಯಾಂಕ್ ಯು. ಎಲ್ಲಿ ಹೋಗಿದ್ದೀರಿ ಜಾನ್ವಿ ಅವರೇ ನೀವು? ನೋಡಲಿಕ್ಕೆಲ್ಲ ನಿಮ್ಮನ್ನು ತುಂಬ ಮಿಸ್ ಮಾಡಿಕೊಂಡೆ ನಾನು ದಿನ. ಅಯ್ಯೋ ದೇವ ಪರಮಾತ್ಮ, ಸೆಕೆಯಾ 11 ಗಂಟೆನೂ ಆಗಲಿಲ್ವಾ? ಹೈಡಲ್ಲಿದ್ದವರು ಬೇಗ ಬಂದು ಸಪೋರ್ಟ್ ಮಾಡಿ ಮಗ. ಎಲ್ಲರೂ ಮನ್ನಿ ಮಗ ಆಚೆ ಹೋಗ್ಬಿಟ್ಟ. ಅಯ್ಯೋ ದೇವ, ಅಯ್ಯವ ದೇವ. ಜಾನ್ವಿ ಅವರು ಸಪೋರ್ಟಲ್ಲಿದ್ದಾರೆ. ಲೈಫ್ ಇದ್ದು ರಂಜಿ ಎಲ್ಲಿ ಹೋದ್ರು? ಬೆಸ್ಟ್ ತಮ್ಮ ಫಾಸ್ಟ್ ಹೋದ. ಕೂರ್ಗ ಅವ್ರು ಗುಡ್ ಲೈವ್ ಅಂತಿದ್ದಾರೆ. ಕೂರ್ಗ ಅವರೇ ವಿಡಿಯೋ ನೋಡ್ತೀನಿ ಆಯಿತಾ? ಸಪೋರ್ಟ್ ಅಕ್ಕ ಅಂತಿದ್ದಾರೆ. ಥ್ಯಾಂಕ್ ಯು ಕೂರ್ಗ ಅವರೇ, ವಿಡಿಯೋ ನೋಡ್ತೀನಿ ಆಯಿತಾ ನಿಮ್ಮದು? ಬೆಸ್ಟ್ ತಮ್ಮ ಬಂದ. ಬೆಸ್ಟ್ ತಮ್ಮನ್ನು ಕೂತ್ಕೊಂಡು ನೋಡ್ತಿದ್ನೇ ನಾವಲ್ಲಿ. ಮಗನಿಗೆ ರಜೆ ಇಲ್ಲ ಸಿಸ್, ಸ್ಕೂಲ್ ಸ್ಟಾರ್ಟ್ ಆಗಿದೆ. ಸಾರಿ ಅಕ್ಕ, ಹೊರಗಡೆ ಹೋಗಿದೆ. ಓಕೆ ಓಕೆ, ಪರವಾಗಿಲ್ಲ ಕೂರ್ಗವರೇ, ಹೋಗ್ಲಿಕ್ಕೆ ಇರುತ್ತಲ್ವಾ? ಅದಕ್ಕೆಲ್ಲ ಸಾರಿ ಎಂತಕ್ಕೆ? ಹೋಗ್ಲಿಕ್ಕೆ ಇರುತ್ತೆ, ಹೋಗಬೇಕು. ಲೈಫ್ ಅಂದರೆ ವೈಟಿ ಅಲ್ಲ. ಸೂಪರ್ ಸಪೋರ್ಟ್, ಅದಕ್ಕೆ ಸಾರಿ ಅನ್ನಬಾರ್ದು, ತಪ್ಪದು ಸಾರಿ ಅನ್ನಬಾರ್ದು. ವೈಟಿ ಜೀವನ ಅಲ್ಲ, ನಮಗೆ ಜೀವನ, ನಮ್ಮದು ಜೀವನ ಫಸ್ಟ್ ಮೊದಲು ನೋಡಬೇಕಲ್ವಾ? ಸೆಕೆ ಜೋರಲ್ವಾ? ತುಂಬ ಸೆಕೆ ಜಾನ್ವಿ ಅವರೇ. ಮಕ್ಕಳಿಗೆ ಅಂದರೆ ಈಗ ಓಕೆ ಅಕ್ಕ, ನಮ್ಮ ಫಿಶ್ ಕರಿ ನೋಡ್ತೀನಿ. ಓಕೆ ಓಕೆ, ಖಂಡಿತ ಇರು. ಏನು ಬೇಕು ಅಕ್ಕ? ಎಂತ ಗೊತ್ತಾ, ಎಂತ ಬೆಸ್ತಮ್ಮ ಇದ್ದಾನೆ ಅಂತಿದ್ದಷ್ಟೇ. ಸೆಕೆ ಅಂದರೆ ತುಂಬ ಸೆಕೆ. ಸ್ಕೂಲಿಗೆ ಮಧ್ಯಾಹ್ನ 12 ಗಂಟೆಗೆ ಬಿಡಬೇಕಂತ ಸರ್ಕಾರದಿಂದ ಆರ್ಡ್ರ್ ಬಂದಿದೆ ಅವರಿಗೆ. ಇದು ಬಂದಿದೆ, ಎಂತ ಗೊತ್ತಾ, 12 ಗಂಟೆಗೆ ಕ್ಲೋಸ್ ಮಾಡಬೇಕು ಸ್ಕೂಲು. ಬಿಸಿಲು ಹೆಚ್ಚಾಗ್ತಿದೆ ಮುಂಬೈಯಲ್ಲಿ ಅಂತ ಇದರಲ್ಲಿ ಸರ್ಕಾರದಿಂದ ಇದು ನೋಟಿಸ್ ಬಂದಿದೆ ಸ್ಕೂಲಿಗೆ. ಅದಕ್ಕೆ ಇವತ್ತು ಮೆಸೇಜ್ ಹಾಕಿದ್ರು, ಎಲ್ಲರೂ ಇಲ್ಲದ್ರೆ ದೊಡ್ಡ ಮಗನಿಗೆ 3 ಗಂಟೆ ತನಕ ಇತ್ತು, ಇಲ್ಲ ಎಲ್ಲರೂ 12 ಗಂಟೆಗೆ ಮಕ್ಕಳನ್ನು ಕರ್ಕೊಂಡು ಹೋಗ್ಬೇಕಂತ ಮೆಸೇಜ್ ಬಂದಿದೆ. ತುಂಬ ಅಂದರೆ ತುಂಬನೇ ಬಿಸಿಲು. ಅರೇ ರಾಮ್ ತೇಜಸ್ಸಕ್ಕ, ನಿಮ್ಮ ಎಲ್ಲ ಲೇಟೆಸ್ಟ್ ಶಾರ್ಟ್ ವಿಡಿಯೋ ನೋಡಿ ಕಮೆಂಟ್ ಮಾಡಿ ಆಗಿದೆ ಅಕ್ಕ ಅಂತಿದ್ದಾರೆ. ನಾನು ಇವತ್ತೊಂದು ಶಾರ್ಟ್ ವಿಡಿಯೋ ಹಾಕಿದ್ದೀನಿ ಗೊತ್ತಾ, ಒಂದು 5 ನಿಮಿಷಕ್ಕೆ 400 ಆಗಿದೆ. ಮತ್ತೇನಾಗಿದೆ ಅಂತ ಗೊತ್ತಿಲ್ಲ, ನೋಡಿಲ್ಲ ನಾನು. ಬೆಸ್ಟ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಹರೇ ಕೃಷ್ಣ ಬೆಸ್ಟ್ ಸಮ ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಜಾನ್ವಿ ಅವರೇ. ಕೂರ್ಗ ಅವರು ಥ್ಯಾಂಕ್ ಯು ಅವರೇ, ಥ್ಯಾಂಕ್ ಯು. ಬೆಳದಿಂಗಲು ಅಕ್ಕ, ಹೆಪ್ಪಿ ಇಲ್ವಾ ಅಕ್ಕ? ಹೆಪ್ಪಿ ಬಂದು ಹೋದರು. ಹಾಲಿಡೇ ಇಲ್ವಾ ಅಕ್ಕ? ಇಲ್ಲ, ಹಾಲಿಡೇ ಮೇ ತಿಂಗಳಿಗೆ ಇರೋದು. ಅತ್ತೆ ಒಣಸಾಂಡದ ಆದಾಂಡು ಎಂಕ್ ಒಣಸಾಂಡು ಟಿವಿ ಇತ್ತಾಂಡಲ್ಲ ಪಲ್ಲೆ ಏರ್ಲೆ ಜೇರಿ ಎಂಕುಲೆಪ್ಪುಂಡು ಪಲ್ಲೆ ವರ ತುಕ ಟಿವಿ ಇವಾಗಾದರೂ ನಮ್ಗೆ ಏನಾಯ್ತಂತೆ ಅನ್ನು ಯಾರಿಲ್ಲ ನೋಡಿ. ನಾನು ಮತ್ತೆ ಜಾನ್ವಿ ಮತ್ತೆ ಯಾರೂ ಇಲ್ಲ ನೋಡಿ. ಟಿವಿ ನನ್ನ ಹತ್ರ ಹೇಳು ಎಂತಾಯಿತು. ಹಾಗೆಯೇ ಎಕ್ಸಾಮ್ ಆದಮೇಲೆ 15 ಡೇ ಚುಟ್ಟಿ ಇರುತ್ತೆ, ರಜೆ ಇರುತ್ತೆ. 15 ಡೇ ಆದಮೇಲೆ ಏಪ್ರಿಲ್ 1 ತಿಂಗಳು ಫುಲ್ಲು ಸ್ಕೂಲ್ ಇರುತ್ತೆ. ಕೂರ್ಗು ಹರೇ ರಾಮ್ ಜಾನ್ವಿ ಅವರು. ಶ್ವೇತಾ ಶ್ರೇಯಸ್ ಅವರು ಬಂದರು. ಹಾಯ್ ಸಿಸ್ಟರ್, ಹಾಯ್, ವೆಲ್ಕಮ್. ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ. ಜಾನ್ವಿ ಹರೇ ಕೃಷ್ಣ ಲೈಕ್ ಡನ್ ಅಂತಿದ್ದಾರೆ. ಥ್ಯಾಂಕ್ ಯು ಶ್ವೇತಾ ಶ್ರೇಯಸ್ ಅವರೇ. ಊಟ ಆಯ್ತಾ ಅಕ್ಕ? ಬೆಸ್ಟ್ ಟುಡೇ ಶಾರ್ಟ್ 498 ವ್ಯೂಸ್ ಇದೆ ಅಕ್ಕ. ಹೌದಾ? ಇವಾಗಷ್ಟೇ 10 ನಿಮಿಷಕ್ಕೆ ಅಷ್ಟು ವ್ಯೂಸ್ ಬಂದಿದೆ ನನಗೆ. ವೈಟಿಯಲ್ಲಿ 580 ವ್ಯೂಸ್ ಇದೆ, 600 ಇದೆ ವೈಟಿಯಲ್ಲಿ 600 ತೋರ್ತಿದೆ. ಬೆಸ್ಟ್ ತಮ್ಮ ಸೂಪರ್ ಸಪೋರ್ಟಲ್ಲಿದ್ದಾರೆ. ಊಟ ಆಯಿತು ಸಿಸ್ಟರ್, ನಿಮ್ದಾಯ್ತಾ? ಬೆಸ್ಟ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಜಾನ್ವಿ ಅವರು ಹರೇ ರಾಮ್ ಅಂತಿದ್ದಾರೆ. ಬೆಸ್ಟ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಟಿವಿ ಇದೆಯಾ ಅತ್ತೆ? ನೆಟ್ವರ್ಕ್ ಡಮಾರ್ ಇಲ್ಲ ಬಾ. ಹರೇ ಕೃಷ್ಣ, ನೆಟ್ವರ್ಕ್ ಡಮಾರ
ಇಷ್ಟು ಇವರೇ ಟಿವಿ ಏನಾಯ್ತು ಅಂತ ಇವಾಗ ಕೂರ್ಗ ಅವ್ರು ಸೂಪರ್ ಸಪೋರ್ಟ್ ಗುಡ್ ಲೈವ್ ಅಂತಿದ್ದಾರೆ. ಶ್ವೇತಾ ಶ್ರೇಷ್ಠ ಸೂಪರ್ ಸಪೋರ್ಟು ಜಾನ್ವಿ ಅತ್ತೆ ವನಸಾಂಡ ಏನಂದುಲ್ಲೇರ ಹರೇ ಕೃಷ್ಣ. ಟಿವಿ ಇವಾಗಲಾದರೂ ಹೇಳೋಣ ಏನಾಯ್ತು ಟಿವಿ ಟಿವಿ ಓ ಟಿವಿ ಅತ್ತೆ ಅಂತ ಪ್ರೀತಿಯಿಂದ ಕರೀತೀಯಾ? ಸೂಪರ್ ಸಪೋರ್ಟ್ ವನಸಾಂಡ ಅತ್ತೆ ಅಂತಿದ್ದಾರೆ. ಬೇಜಾರಾಗಿಲ್ಲ ಹೇಳಿ, ನೀನು ಏನು ಅಂದಿಲ್ಲ ಅಂದರೆ ಬೇಜಾರಾಗುತ್ತೆ. ಏನಾದರೂ ಅಂದಿದ್ರೆ ಬೇಜಾರಾಗಲ್ಲ. ನೆಟ್ವರ್ಕ್ ಇದೆ, ಏನಾಗಲ್ಲ. ಜಾನ್ವಿ ಅತ್ತೆ ವನಸಾಂಡ ಶಾರ್ಟು ನೋಡಿ ಅದಕ್ಕೂ ನಾನು ಅವಾಗಲೇ ಪರ್ಮಿಷನ್ ಕಮೆಂಟ್ ಲೈಕ್ ಮಾಡಿದ್ದೇನೆ ಅಕ್ಕ. ಹೌದಾ, ಗುಡ್ ಲೈವ್ ಬೆಸ್ಟ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ನನಗೆ 3000 ವಾಚ್ ಅವರ್ ಬೇಕು, ಕೊಡ್ತೀರಾ ಯಾರಾದರೂ? ಆಗಲೇ ಆಯಿತು ಊಟ ಟಿವಿ ಅಂತಿದ್ದಾರೆ. ಬೆಸ್ಟ್ ಸೂಪರ್ ಸಪೋರ್ಟಲ್ಲಿದ್ದಾರೆ. ಟಿವಿ ಏನಾಯ್ತಾ? ಹರೇ ಕೃಷ್ಣ. ನಾನು ಇನ್ನು ಕೇಳೋದಿಲ್ಲ, ನೀನು ಹೇಳಲ್ಲಲ್ವ, ನಿಮಗೆ ಮನಸ್ಸಿದ್ರೆ ಹೇಳು ಅಷ್ಟೇ. ಓಕೆ, ಹರೇ ಕೃಷ್ಣ. ಹೈ ಅಮ್ಮ ದೇವ ಪರಮಾತ್ಮ. ಓ, ನಮ್ಮ ಸ್ವಾತಿ ಅಕ್ಕ ಬಂದರು, ಸ್ವಾತಿ ಬ್ಲಾಗರ್ ಅವರು. ಹಾಯ್ ಸ್ವಾತಿ ಅವರೇ, ವೆಲ್ಕಮ್. ಲೈಕ್ ಕೊಟ್ರಾ? ಥ್ಯಾಂಕ್ ಯು. ಜಾನ್ವಿ ಅತ್ತೆ ಒಣಸಾಂಡ ಸೂಪರ್ ಸ್ವಾತಿ ಲೈಕ್ ಡನ್, ಥ್ಯಾಂಕ್ ಯು. ಜಾನಿ ಅವರೇ ಥ್ಯಾಂಕ್ ಯು. ಸೂಪರ್ ಅಂದಿದ್ದಾರೆ ನಮ್ಮ ಸ್ವಾತಿ ಅವರು. ಅತ್ತೆ ನೆಟ್ವರ್ಕ್ ಗೋವಿಂದ ಇಲ್ಲ ಮಾರಾಯ, ನೆಟ್ವರ್ಕ್ ಇದೆ. ಎಲ್ಲಿ ಹೋಗಿತ್ತು ನೆಟ್ವರ್ಕು? ರಾಮ್. ಸೂಪರ್. ನನಗೆ ಸುತ್ತ ಇಲ್ಲ ಇಲ್ಲಿ. ಶ್ವೇತಾ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಶ್ವೇತಾ ಶ್ರೇಯಸ್ ಅವರು, ಸ್ವಾತಿ ಅವರು ಸೂಪರ್ ಸಪೋರ್ಟ್ ಬೆಸ್ಟ್ ಅವರು. ನೈಸ್ ಕೊಕೊನೆಟ್ ಟ್ರೀ ಅಂತಿದ್ದಾರೆ. ಮಾಡಿದ್ದೀನಿ, ನೀವು ಮಾಡಿದ್ದೀರಾ ಅಕ್ಕ ಅಂತಿದ್ದಾರೆ. ಕೊಕೊನೆಟ್ ಹೌದೌದು, ಕೊಕೊನೆಟ್ ಟ್ರೀ ಮಾಡಿದ್ದ ಅದು ಮುಂಬೈ ಇತ್ತು. ಬೆಸ್ಟ್ ಸೂಪರ್ ಸಪೋರ್ಟಲ್ಲಿದೆ, ಮುಂಬೈದದು. ಮುಂಬೈಯಲ್ಲಿ ಮೊನ್ನೆ ಹೋಗಿದ್ದೆಲ್ಲ, ಅಲ್ಲಿ ತೆಗ್ದಿದ್ದು. ಗುಡ್ ಲೈವ್. ಜೈ ಶ್ರೀರಾಮ್. ಸ್ವಾತಿ ಬ್ಲಾಗರ್ ಜೈ ರಾಮ್, ಥ್ಯಾಂಕ್ ಯು. ಸಪೋರ್ಟಲ್ಲಿದ್ದಾರೆ ಶ್ವೇತಾ ಅವರು, ಥ್ಯಾಂಕ್ ಯು. ಅಯ್ಯೋ ಮದೇವ, ನಿದ್ದೆ ಬರ್ತಾ ಉಂಟು. ಜೈ ಶ್ರೀರಾಮ್. ಸ್ವಲ್ಪ ಬಂದೆ ಅಂತ ಹೋಗುದಿಲ್ಲ ಆಯಿತಾ, ಮಾತಾಡಿಯೇ ಹೋಗುದು ಇವತ್ತು, ಏನೇ ಆಗಲಿ. ಮಕ್ಕಳಿಗೆ ಇವತ್ತು ಆನ್ಸರ್ ಕೊಟ್ಟು ಸಾಕಾಯ್ತು ಗೊತ್ತಾ ನನಗೆ. ಮಕ್ಕಳಿಗೆ ಬೆಳಿಗ್ಗೆಯಿಂದ ಆನ್ಸರ್ ಕೊಟ್ಟು ನಾನು ಸುಸ್ತಾಗಿ ಹೋಗಿದ್ದೇನೆ ಇವತ್ತು. ಸಣ್ಣ ಮಗನಿಗೆ ದೊಡ್ಡ ಮಗನಿಗೆ ಆನ್ಸರ್ ಕೊಟ್ಟು ಸಾಕಾಯ್ತು ನನಗೆ ಇವತ್ತು. ಸಪೋರ್ಟಲ್ಲಿದ್ದಾರೆ. ಬೆಸ್ಟ್ ತಮ್ಮ ಸೂಪರ್ ಸಪೋರ್ಟಲ್ಲಿದ್ದಾರೆ. ಅಕ್ಕ ನಮ್ಮ ಊರು ಲಾಂಗ್ ಕೊಕೊನೆಟ್ ಟ್ರೀ ಇದೆ ಅಕ್ಕ. ಹೌದು, ಇದು ಸಂದು ಕೊಕೊನೆಟ್ ಟ್ರೀ. ನನ್ನ ಮನೆಯಲ್ಲಿ ಇಲ್ವಾ? ನಾನೇನು ಮುಂಬೈಯಲ್ಲೇ ಹುಟ್ಟಿ ಬೆಳೆದಿದ್ದ ಅಲ್ವಾ? ನಾನು ಕೂಡ ಊರಿನಲ್ಲೇ ಹುಟ್ಟಿ ಬೆಳೆದು ಮುಂಬೈಗೆ ಬಂದಿದ್ದು. ನನ್ನ ತಾಯ್ನಾಡು ಕರ್ನಾಟಕ, ನನ್ನ ಮದರ್ ಟನ್ ಕರ್ನಾಟಕ, ಕನ್ನಡ ಲ್ಯಾಂಗ್ವೇಜ್, ತುಳು ಲ್ಯಾಂಗ್ವೇಜ್, ನನ್ನ ಮದರ್ ಟನ್ ತುಳು. ಸೂಪರ್ ಸಪೋರ್ಟ್. ಅಯ್ಯೋ ಭಗವ. ಶ್ವೇತಾ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಶ್ವೇತಾ ಅವರೇ ಥ್ಯಾಂಕ್ ಯು ಸೋ ಮಚ್. ನೋಡಿ, ಕನೆಕ್ಟ್ ಆಗಿ ಒಬ್ರಿಗೊಬ್ರು. ಶ್ವೇತಾ ಅವರಿದ್ದಾರೆ ನೋಡಿ, ಅವರಿಗೆ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ. ಶ್ವೇತಾ ಡನ್ ನೋಡಿ, ನಮ್ಮ ಅವರು ಕೊಟ್ಟಿದ್ದಾರೆ. ಶ್ವೇತಾ ಅವರಿಗೆ ರಿಟರ್ನ್ ಕೊಡಿ ಆಯ್ತಾ, ಕೂರ್ಗ ಅವರಿಗೆ ಯುಗಾದಿ ವಿಡಿಯೋಗೆ ಹಾಕಿದ್ದಾರಂತೆ ನೋಡಿ, ಕೊಡಿ. ಬೆಸ್ಟ್ ಅಮ್ಮ ಓದಿಯಾ? ಓಕೆ ಸಿಸ್ಟರ್ ಅಂತಿದ್ದಾರೆ. ಬೆಸ್ಟ್ ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು. ಗುಡ್ ಲೈವ್. ಬೆಸ್ಟು ಎಂತಾಯಿತು ನಮ್ಮ ಟಿವಿಗೆ ಏನಾಯಿತು? ಊರಿಗೂ ಸೂಪರ್ ಸಪೋರ್ಟ್. ಥ್ಯಾಂಕ್ ಯು. ಅಣ್ಣ
ಅಪ್ಪ ಆ ಕಡೆ ಹೋಗ್ಬೇಡ ಬೆಟ್ಟ. ಸೂಪರ್ 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 ಸಪೋರ್ಟ್ ಬೆಸ್ಟ್ ಸೂಪರ್ ಸೂಪರ್ ಬೆಸ್ಟ್ ಈಸ್ ಬೆಸ್ಟ್ ಆಲ್ವೇಸ್ ಬೆಸ್ಟ್. ಹೌದು ಬೆಸ್ಟ್ ತಮ್ಮ ಬೆಸ್ಟ್ ಆಲ್ವೇಸ್. ಟಿವಿ ಕೂಡ ಒಳ್ಳೆಯವನೇ, ಅವನು ಎಂತಕ್ಕೆ ಬೇಜಾರಲ್ಲಿದ್ದಾನಂತ ಗೊತ್ತಿಲ್ಲ. ಟಿವಿ ಏನೋ ಆನ್ಸರೇ ಕೊಡಲ್ಲ ಟಿವಿ. ಕೂರ್ಗು ಗುಡ್ ಲೈವ್. ಥ್ಯಾಂಕ್ ಯು ಕೂರ್ಗ ಅವರೇ, ಥ್ಯಾಂಕ್ ಯು ಸೋ ಮಚ್. ನೈಸ್ ನೈಸ್. ಕೂರ್ಗ ಅವ್ರದ್ದು ಮಶ್ರೂಮ್ ಇದ್ದು ನೋಡುವಾಗನೇ ಬಾಯಲ್ಲಿ ನೀರು ಬಂತು ನನಗೆ. ಮಶ್ರೂಮ್ ಇದೆ ನನ್ನ ಹತ್ರ, ನೋಡಿ ನಿಮ್ಮದು ನೋಡಿ ಅದನ್ನು ನೋಡಿ ಟ್ರೈ ಮಾಡಬೇಕಂತ ಇದ್ದೀನಿ. ನೋಡ್ತೀನಿ ಇವತ್ತು. ಸೂಪರ್ ಸಪೋರ್ಟಲ್ಲಿದ್ದಾರೆ, ಮಶ್ರೂಮ್ ತಂದಿದ್ದೀನಿ. ಶ್ವೇತಾ ಶ್ರೇಯಸ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಸೂಪರ್ ಸಪೋರ್ಟ್. ಬೆಂಗಲದಿಂಗಲಕ್ಕ ನಿಮಗೆ ಕೊಕೊನಟ್ ಟ್ರೀ ಹತ್ತೋಕ್ಕೆ ಬರುತ್ತೆ. ನನಗೆ ಕೊಕೊನಟ್ ಟ್ರೀ ಹತ್ತೋಕ್ಕೆ ಬರಲ್ಲ. ನನಗೆ ಪೆರಳೆ ಹಣ್ಣಿದೆ ಅಲ್ವಾ, ಅದರ ಟ್ರೀ ಹತ್ತಲಿಕ್ಕೆ ಬರುತ್ತೆ. ಮಾವಿನ ಮರ ಹತ್ತಲಿಕ್ಕೆ ಬರುತ್ತೆ, ನನಗೆ ಕೊಕೊನಟ್ ಟ್ರೀ ಹತ್ತಲಿಕ್ಕೆ ಬರಲ್ಲ. ಟ್ರೈ ಮಾಡಿ. ಗೀ ರೈಸ್ ಸೂಪರ್ ಕಾಂಬಿನೇಷನ್. ಹೌದಾ, ನನ್ನ ಹತ್ರ ಇದೆ. ನನ್ನ ಹತ್ರ ಮಶ್ರೂಮ್ ಹೇಗೆ ಮಾಡೋದಂತ ನೋಡ್ತಾ ಇದ್ದೀನಿ. ನೋಡುವ, ನಿಮ್ಮ ವಿಡಿಯೋ ನೋಡಿ ಒಮ್ಮೆ ಟ್ರೈ ಮಾಡಿ ವಿಡಿಯೋ ಹಾಕ್ತೀನಿ ನೋಡುವ. ಫ್ರೆಶ್ ಕ್ರೀಮ್ ಎಲ್ಲ ಯೂಸ್ ಮಾಡಿಲ್ಲ ಅಲ್ವಾ ನೀವು? ನೋಡಿಲ್ಲ ನಾನು, ಅದೆಲ್ಲ ನಾನು ಯೂಸ್ ಮಾಡಲ್ಲ. ಅದಕ್ಕೆ ನಾನು ಓನ್ಲಿ ಮನೆಯಲ್ಲಿ ಮಾಡಿದ್ದು. ಓಕೆ ಅಕ್ಕ ಅಂದಿದ್ದಾರೆ. ಶ್ವೇತಾ ಶ್ರೇ ಸೂಪರ್ ಸಪೋರ್ಟ್. ಸೂಪರ್ ಸಪೋರ್ಟು ಶ್ವೇತಾ ಅವರು, ಥ್ಯಾಂಕ್ ಯು. ಕೂರ್ಗ ಅವರು ಓಕೆ ಅಕ್ಕ ಅಂತಿದ್ದಾರೆ. ಇಲ್ಲ ಕ್ರೀಮ್ ಯೂಸ್ ಮಾಡಲ್ಲ, ನಾನು ಕೂಡ ಯೂಸ್ ಮಾಡಲ್ಲ ಅಂದಿದ್ದು. ನಾನು ಅದೆಲ್ಲ ಯೂಸ್ ಮಾಡಲ್ಲ. ನಾನು ಹೊರಗಿದ್ದು ಏನು ಯೂಸ್ ಮಾಡಲ್ಲ ಹೆಚ್ಚಾಗಿ. ಮಕ್ಳು ತಿಂತಾರಲ್ವ, ಅವ್ರಿಗೆ ಅದೆಲ್ಲ ಕೊಡಬಾರ್ದಂತ. ಮಕ್ಕಳೆಲ್ಲ ನಮಗೂ ಕೂಡ ಹೆಲ್ತ್ ಚೆನ್ನಾಗಿದ್ರೇ ಮಕ್ಕಳನ್ನು ನೋಡುವ ಸಾಧ್ಯತೆ ಅಷ್ಟೇ. ನಮ್ಮದು ಹೆಲ್ತ್ ಚೆನ್ನಾಗಿಲ್ಲ ಅಂದರೆ ಮಕ್ಕಳು. ಸೂಪರ್ ಸಪೋರ್ಟ್. ಥ್ಯಾಂಕ್ ಯು ಶ್ವೇತಾ ಅವರೇ, ಥ್ಯಾಂಕ್ ಯು ಸೋ ಮಚ್. ಸೂಪರ್ 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 ಸೂಪರ್, ಥ್ಯಾಂಕ್ ಯು. ಟಿವಿ ವೈಟಿ ಎಸ್ಟರ್ಡೇ ಸೌಮ್ಯ ಅಕ್ಕ ಲೈವ್ನಲ್ಲಿ ಹತ್ತಿದ್ದ ಆ್ಯಂಡ್ ಅವರು ಅವನಿಗೆ ಚಾರ್ಜ್ ಮಾಡಿದ್ರು, ಕ್ಲಾಸ್ ತಗೊಂಡ್ರು ಅಕ್ಕ. ಟಿವಿ 17 ಎಸ್ಟರ್ಡೇ ಸೌಮ್ಯ ಅಕ್ಕನ ಲೈವಲ್ಲಿ ಹತ್ತಿದ್ದ. ಯಾಕೆ ಹತ್ತಿದ್ದ ಆ್ಯಂಡ್ ನಾನು ಅವನಿಗೆ ಚಾರ್ಜ್ ಮಾಡಿದ್ರು, ಕ್ಲಾಸ್ ತಗೊಂಡ್ರು ಅಕ್ಕ. ಎಂತಕ್ಕೆ? ಅವರ ಅಣ್ಣ ಕ್ಲಾಸ್ ತಗೊಂಡಿದ್ದಾರೆ ಅಕ್ಕ. ಅವರ ಅಣ್ಣ? ಯಾರ ಅಣ್ಣ ಕ್ಲಾಸ್ ತಗೊಂಡಿದ್ದು? ಬೆಸ್ಟು ಟಿವಿ ಅಣ್ಣ. ಸೂಪರ್ ಸಪೋರ್ಟ್, ಗುಡ್ ಲೈವ್, ನೈಸ್ ಸಿಸ್ಟರ್ ಅಂತಿದ್ದಾರೆ. ಎಂಥದ ಬೆಸ್ಟು ನಿಂದು? ಏನದು? ಸೂಪರ್ ಸಪೋರ್ಟಲ್ಲಿದ್ದಾರೆ, ಥ್ಯಾಂಕ್ ಯು. 5 ಮೆಂಬರ್ಸ್ ಇದ್ದೀರಾ, ಕೂತ್ಕೊಂಡು ನೋಡ್ತಾ ಇರಿ. ಕುರ್ಚಿ ಹಾಕಿದ್ದೀನಿ ಅಲ್ಲಿ, ಬನ್ನಿ. ಯಾಕೆ ಕುರ್ಚಿ ಹಾಕಿಲ್ಲ ನಾನು? ಬನ್ನಿ, ಕೆಳಗಡೆ ಬಂದು ಮೆಸೇಜ್ ಹಾಕಿ ಹೋಗಿ. ನೋಡೋದು ಬೇಡ ಆಯಿತಾ? ಬನ್ನಿ. ಸೂಪರ್ ಸಪೋರ್ಟಲ್ಲಿದ್ದಾರೆ ಶ್ವೇತಾ ಅವರು, ಬೆಸ್ಟ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಎಂತ ಯಾರು ಬೈದಿದ್ದು? ಬೆಸ್ಟ್ ತಮ್ಮ. ಸೂಪರ್ ಸಪೋರ್ಟಲ್ಲಿದ್ದಾರೆ ನಮ್ಮ ಶ್ವೇತಾ ಶ್ರೇಯಸ್ ವ್ಲಾಗ್ಸ್ ಅವರು, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಆವಾಗ ತುಂಬ ಗಿಫ್ಟ್ ಇತ್ತು ಶ್ವೇತಾ ಅವರೇ. ಓ ತಮ್ಮ ಬೆಸ್ಟು, ಎಂತ ಆಯಿತು? 5 ಮೆಂಬರ್ಸ್ ಇದ್ದಾರೆ, ಕೂತ್ಕೊಂಡು ನೋಡ್ತಿದ್ದಾರೆ. ಅದರಲ್ಲಿ 3 ಮೆಂಬರ್ಸ್ ಇದ್ದಾರೆ ಇಲ್ಲಿ. ಸೂಪರ್ ಸಪೋರ್ಟಲ್ಲಿದ್ದಾರೆ, ಥ್ಯಾಂಕ್ ಯು ಶ್ವೇತಾ ಅವರೇ. ಕೂರ್ಗ ಅವರಿದ್ದಾರೆ, ಸೂಪರ್ ಸಪೋರ್ಟಲ್ಲಿದ್ದಾರೆ. ನೈಸ್ ಲೈವ್ ಅಂತಿದ್ದಾರೆ ಕೂರ್ಗ ಅವರು.
ಸೂಪರ್ ಲೈವ್, ಥ್ಯಾಂಕ್ ಯು. ಸಂಡೇ ಸ್ಪೆಷಲ್ ಏನು ಕೂರ್ಗವರೇ? ಶ್ವೇತಾ ಅವರೇ, ನಿಮಗೆ ಏನು ಸಂಡೇ ಸ್ಪೆಷಲ್? ವಿ ಆರ್ ಅವರು ಬಂದರು. ವಿ ಆರ್ ಅವರು ಬಂದು 50 ಇಲ್ಲಾಂದರೆ 40 ಮಾಡಿಯೇ ಮಾಡ್ತಾರೆ. ಅಶ್ವಿನಿಕೆ ಹಾಯ್ ಅಕ್ಕ, ಹಾಯ್ ಹಾಯ್ ಅಶ್ವಿನಿಕೆ, ಹಾಯ್. ಅಶ್ವಿನಿ ಎಲ್ಲಿಂದ ನೀವು? ಹಾಂ, ಇಲ್ಲಿಂದ. ಎಲ್ಲಿ? ಪುತ್ತೂರಿಂದ ಅಶ್ವಿನಿ ಅವರು, ಹೌದಲ್ವಾ ಅಶ್ವಿನಿ? ಪುತ್ತೂರು ಅಶ್ವಿನಿಯಾ? ಸೂಪರ್ ಕನೆಕ್ಟ್ ಆಗಿ ರಿಟರ್ನ್ ಮಾಡ್ತೀನಿ ಅಂತಿದ್ದಾರೆ ವಿ ಆರ್ ಅವರು ಇದ್ದಾರೆ. ಅಶ್ವಿನಿ ಒಂದು ಲೈಕ್ ಕೊಡಿ. ಅಶ್ವಿನಿ ಒಂದು ಲೈಕ್. ವಿಡಿಯೋ ನೋಡಿ ಅಶ್ವಿನಿ. ಅಶ್ವಿನಿ ಅವರು ಬಂದು ಒಂದೇ ಮೆಸೇಜ್ ಹಾಕಿ ಹೋಗಿಬಿಟ್ರು. ಸೌಮ್ಯ ಅಕ್ಕ ಅಣ್ಣ ಹತ್ತಿದ್ದೆ ಅದಕ್ಕೆ. ಸೌಮ್ಯ ಅಕ್ಕ ಅಣ್ಣ ಹತ್ತಿದೆ ಅದಕ್ಕೆ. ಎಂಥದ ನಿಂದು ಅದು? ನನಗೆ ಅರ್ಥ ಆಗಲಿಲ್ಲ ಏನಂತ. ಏನು ಮಾಡೋದು ಸಿಸ್, ನಮ್ಮದು ಇದೇ ಟೈಮು. ಹೌದು. ನೆನಪು ಉಂಡತ್ತ ಮಾರ್ರೆ, ಉಂಡಿಯೇ ಅಶ್ವಿನಿ. ನೆನಪು ಹೊರ ಪಾತೇರಿ ಬೊಕ್ಕ ನೆನಪು ಹೋಗುಜಿ ಅನ್ನ ಅತ್ತು ಬೇಗ ನೆನಪು ಬಿಡ್ಪಿಜಿ. ಈರು ಪುತ್ತೂರ್ದಾರು ಗೊತ್ತುಂಡು ಎಂಕ್. ವಿ ಆರ್ ಸೂಪರ್ ಅಂತಿದ್ದಾರೆ, ಸೂಪರ್ ಸಪೋರ್ಟಲ್ಲಿದ್ದಾರೆ. ನೆನಪು ದಿವೊಮ್ಮೆನು ಎನ್ನ ವಿಡಿಯೋ ತೂಲ್ಯವೆ ಅಶ್ವಿನಿ, ಸಪೋರ್ಟ್ ಮಲ್ಪ್ಲವೆ ಎಂಕ್. ಸ್ಪೆಷಲ್ ಏನಿಲ್ಲ, ವೆಜ್ ಇವತ್ತು. ಹೌದಾ, ಬೆಸ್ಟ್ ತಮ್ಮ, ಸೂಪರ್ ಸಪೋರ್ಟಲ್ಲಿದ್ದಾರೆ. ಸೌಮ್ಯ ಅವ್ರದ್ದು ಅಣ್ಣ ಬೈದ್ರಾ ಟಿವಿಗೆ? ಅಶ್ವಿನಿ ನೆನಪಿದೆ. ಒಣಸಾಂಡು ಕಜಿಪು ವೆಜ್ ಇರನಾಂಡ ಒಣಸು ಅಶ್ವಿನಿ ದಾದ ಸ್ಪೆಷಲ್. ಅಶ್ವಿನಿ ಎನ್ನ ವಿಡಿಯೋ ಪೂರ ತೂಲ್ಯವೆ, ಸೂಪರ್ ಸಪೋರ್ಟ್ ವಿಡಿಯೋ ತೂದು. ಇನ್ನು ಭೂತ ಇದ್ದಾಗ ಸಾರು ಪಾಡ್ದೆ ತೂಲ್ಯವೆ, ಸೂಪರ್ ಸಪೋರ್ಟ್. ಮಾರ್ನಿಂಗ್ 11 ನೈಟ್ 7:30 ಬನ್ನಿ, ಸಪೋರ್ಟ್ ಸಿಗುತ್ತೆ ಅಂತಿದ್ದಾರೆ. ಸೂಪರ್ ಸಪೋರ್ಟ್. ಬಂದ್ರಾ ನೀವು? ಬಸ್ಸಲ್ಲಿ ಇದ್ರಲ್ವಾ ವಿ ಆರ್ ಅವರೇ? ಬಸ್ಸಿಂದ ಎಷ್ಟು ಗಂಟೆಗೆ ಇಳಿದ್ರಿ ವಿ ಆರ್ ಅವರೇ? ಬಸ್ಸಿಂದ ಎಷ್ಟು ಗಂಟೆಗೆ ಇಳಿದ್ರಿ? ಆಂಡ್ ಕೋರಿ ಕಜ್ಜಿಪ್ಪು ಕೋರಿಯಾ? ಅಯ್ಯೋ ಸೂಪರ್. ಎನ್ನ ಕೋರಿ ಉಲಾಯ್ಡ್ ಫ್ರಿಜ್ ಇಡ್ದೀತೆ ಎಲ್ಲೆ ಮಲ್ಪೋಡು. ಇನ್ನೂ ಇಲ್ಲ ಸಿಸ್, ಬಸ್ಸಲ್ಲೇ ಇದ್ದೀರಾ? ಹೌದಾ ವಿ ಆರ್ ಅವರೇ, ನೀವು ಬಸ್ಸಲ್ಲೇ ಇದ್ದೀರಾ? ಎಷ್ಟು ಗಂಟೆಗೆ ಹೋಗ್ತೀರಾ ಮನೆಗೆ? ಸೂಪರ್ ಸಪೋರ್ಟಲ್ಲಿದ್ದಾರೆ ಕೂರ್ಗ ಅವರು. ಆನ್ ದ ವೇ. ಹೌದಾ, ಸಾಕಾಗುತ್ತೆ ಅಲ್ವಾ ಬಸ್ಸಲ್ಲಿ. ನನಗೆ ಈಗ ಊರಿಗೆ ಹೋಗ್ಬೇಕಂತ ಇದ್ದೀನಿ ಈ ತಿಂಗಳಲ್ಲಿ ಎಂಡಿಗೆ. ನನಗೆ ಹೋಗ್ಲಿಕ್ಕೆ ಮನಸ್ಸಿಲ್ಲ, ಅಷ್ಟು ಬೇಜಾರು. 12 ಆಗುತ್ತಾ? ಓ ದೇವ, ಹೌದಾ. ನನಗೂ ಕೂಡ ಊರಿಗೆ ಹೋಗ್ಲಿಕ್ಕೆ ಉಂಟು. ನನಗೆ ಬಸ್ಸಲ್ಲಿ ಹೋಗೋದಂದರೆ ತುಂಬ ಬೇಜಾರು. ಹೌದು ಸಿಸ್. ಓ ಸೂಪರ್ ಸಪೋರ್ಟಲ್ಲಿದ್ದಾರೆ ಶ್ವೇತಾ ಅವರು. ಸ್ವಾತಿ ಅವರು ಸೂಪರ್ ಅಂದಿದ್ದಾರೆ. ನನಗೂ ಕೂಡ ಯಾವ ಊರು ಸಿಸ್? ನಾನು ಮುಂಬೈಯಿಂದ ಕರ್ನಾಟಕ ಉಡುಪಿಗೆ ಹೋಗಬೇಕು. ತುಂಬಾ ದೂರ ಆಗುತ್ತೆ ನನಗೆ. ವಾಮಿಟಿಂಗು, ತಲೆ ಸುತ್ತು ಎಲ್ಲ ಬರುತ್ತೆ ಕೂತ್ರೆ ಬಸ್ಸಲ್ಲಿ. ಟ್ರೈನಿಗೆ ಹೋದರೆ ನನಗೆ ಸರಿಯಾಗಿ ನಿದ್ದೆ ಇಲ್ಲ, ಏನೂ ಇಲ್ಲ ಅಂತ ನಾನು ಬಸ್ಸಿಗೆ ಹೋಗೋದು. ಅದರಲ್ಲಿ ಹೋದರೆ ತಲೆ ಸುತ್ತು, ವಾಮಿಟಿಂಗು ಎಲ್ಲ ಇದೆ. ಊರಿಗೆ ಹೋಗೋದಂದರೆ ನನಗೆ ಇಷ್ಟ ಇದಾಗುತ್ತೆ. ಓ ಅಂತಿದ್ದಾರೆ, ಸೂಪರ್ ಅಂತಿದ್ದಾರೆ. ತುಂಬ ಬೇಜಾರಾಗುತ್ತೆ ಊರಿಗೆ ಹೋಗ್ಲಿಕ್ಕೆ. ಹೋದ್ಮೇಲೆ ಮುಂಬೈಗೆ ಬರಲಿಕ್ಕೆ ಮನಸ್ಸೇ ಬರಲ್ಲ, ಹಾಗೆ ಆಗುತ್ತೆ. ಬಸ್ಸಲ್ಲಿ ನನಗೆ ಬೇಜಾರಾಗೋದು ಅಷ್ಟೇ, ಮತ್ತೆ ಹೋಗ್ಲಿಕ್ಕೆ ಬೇಜಾರೇನಿಲ್ಲ. ಬಸ್ಸು ಇಷ್ಟ ಇಲ್ಲ ಅಷ್ಟೇ. ಟ್ರೈನಲ್ಲಿ ಒಂದು ಸರಿ ಹೋಗಿದ್ದೆ, ನಮ್ಮದು ಸ್ಟ್ಯಾಂಡ್ ಬಂದಿದ್ದು ಗೊತ್ತೇ ಆಗಲಿಲ್ಲ, ಇಳಿಲಿಕ್ಕೆ ಕಷ್ಟ ಆಯ್ತು ನನಗೆ. ಅದಕ್ಕೆ ಟ್ರೈನಲ್ಲಿ ಹೋಗಿ ಇದು ಮಾಡಿದೆ. ಸೂಪರ್ ಸಪೋರ್ಟಲ್ಲಿದ್ದಾರೆ. 4 ಮೆಂಬರ್ಸ್ ಇದ್ದೀರಾ, ರೈಡಲ್ಲಿದ್ದೀರಾ, ಒಂದು ಸಪೋರ್ಟ್ ಮಾಡಿ. ಟೀಚ್ ವರ್ಷ ಹಾಯ್. ರಂಗನಾಯ್ಕ ಬಂದರು, ಹಾಯ್ ನಮಸ್ತೆ ಎಲ್ರಿಗೂ ಅಂತಿದ್ದಾರೆ. ರಂಗಣ್ಣ ಗುಡ್ ಲೈವ್ ಬೆಸ್ಟ್.
ಸೌಮ್ಯ ಅಕ್ಕಗೆ ಅತ್ತೆ ಅಂತ ಕರೆದಿರೋದಕ್ಕೆ ಸೌಮ್ಯ ಅಕ್ಕ ಅಣ್ಣ ಕ್ಲಾಸ್ ತಗೊಂಡಿದ್ದಾರೆ ಅಕ್ಕ. ಹೌದಾ, ಅಣ್ಣ ಇದ್ದಾರೆ ಅವರು? ಯಾರು ಅಣ್ಣನ ಹೆಸರೇನು? ಬೇಸ್ತಮ್ಮ, ಏನು ಹೆಸರು ಅವ್ರದ್ದು ಅಣ್ಣಂದು? ಸೌಮ್ಯ ಚಿಟ್ಟಿದ್ದಾ? ಸೌಮ್ಯ ಚಿಟ್ಟಿ ಅವ್ರದ್ದಾ? ಸಿಸ್ ಲೈವ್ಗೆ ಏನಾಗಿದೆ ಸಿಸ್? ಲೈವ್ಗೆ ಏನಾಗಿದೆ ಸಿಸ್? ರಂಗಾಜಿ ರಿಟರ್ನ್ ಪ್ಲೇಸ್ ಅಂತಿದ್ದಾರೆ. ರಂಗ ನನಗೆ ಗಿಫ್ಟ್ ಕೊಟ್ಟಿದ್ದಾರೆ ಬಂದು ಕೂಡಲೇ. ಟೀಚ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಏನಾಗಿದೆ ವಿ ಆರ್ ಅವರೇ? ವಿ ಆರ್ ಕುಕಿಂಗ್ ರಿಟರ್ನ್ ಕರೋ ಕಮೆಂಟ್ ಕರ್ನಾ. ಹಾಯ್ ವರ್ಷಾ ದೀದಿ. ಆಂಟಿ ಊಟ ಆಯ್ತಾ? ಆಯಿತು ರಂಗಣ್ಣ. ನಿಮ್ಮದು? ಕೂರ್ಗು ಟ್ರೀಸ್ ರಿಟರ್ನ್ ಕರೋ. ಕೂರ್ಗು ಪ್ಲೀಸ್ ರಿಟರ್ನ್ ಟೀಚ್ ವರ್ಷ. ಸ್ವಾತಿ ಬ್ಲಾಗರ್. ಉಡುಪಿಗೆ ಪಂಡ್ ಇನ್ಸ್ಟಾಲ್ಡ್ ಸ್ಟಾಪ್ ಅತ್ತೆ ಟ್ರೈನ್ಡ್ ಇಜ್ಜಿ ಅಂದು ಅವೇ ಸ್ಟಾಪ್ ಇತ್ತಂಡು ಸ್ಟಾಪ್ ಆಗಲು ಒಂಜಿ ದಿನ ಇಂಕ್ಲೆಗ್ ರಾಂಗ್ ಸೈಡ್ ಕೊರ್ದಿತ್ತೇರು. ಇಂಕಲ್ ಪೋಯಿನದಾಗ ಇಂಕ್ಲೆ ಗೊತ್ತಾಯ್ತು. ಇಂಕುಲು ನನ್ನ ಸ್ಟಾಪ್ ಫಾರ್ವರ್ಡ್ ಬಂಡದು ಎನ್ನಿನಿ ಅಲ್ಪೆತ್ತಿನಾಗ್ಲು ಬಂಡೇರು ಒಂದು ಉಡುಪಿ ಬತ್ತದಾಂಡು ರಾಂಗ್ ಸೈಡ್ ಸ್ಟಾಪ್ ಕೊರಿಯೇರಿನಿ ಬಂಡೇರು. ಬೊಕ್ಕ ಇಂಚಿನ ಜತ್ತದು ಆ ಯಾನ್ ಜತ್ತದಾತನು ದುಂಬೆ ಮೇರ್ ಬಾಲೆ ಪತ್ತೊಂದು ಬೊಕ್ಕ ಲಾಗಿನಿ ಎಂಕಿ ಯಾವ್ಯಾವಂದಾತನು ಬೋಡ ಬುಡ್ ಚಂದಾತನು ಅತ್ತು ಬೇಜಾರಾತನು ಟ್ರೈನ್ದ ಅವಸ್ಥೆನೇ ಬುಡ್ಚಿಂದಾತನು ಹಿಂಗೆ ಅವು ಎಂಕ್ಲೆಗ್ ಗೊತ್ತಾಯ್ತು. ಎಂಕ್ಲೆಗ್ ಸ್ಟ್ಯಾಂಡ್ ಎಂಕ್ಲೆಗ್ ಚದ್ ಬಸ್ಸಿಟೇ ಬರ್ಪಿನಿ. ಸೂಪರ್ ಸಪೋಟ್ರು. ರಂಗನಾಯಕ್ ವಿ ಆರ್ ಊಟ ಆಯ್ತಾ ಅಂತಿದ್ದಾರೆ. ಸೂಪರ್ ಸಪೋರ್ಟ್ರು ಡನ್ ವರ್ಷ. ಕೂರ್ಗು ಸೂಪರ್ ಸಪೋರ್ಟ್. ನಿಮ್ಮದು ಆಯಿತಾ ಆಂಟಿ? ನಂದಾಯಿತು. ಸೂಪರ್ ಸಪೋರ್ಟ್ ಟೀಚ್ 24. ಅಲ್ಲ ಸಿಸ್, ಈಗ ಲೈವ್ ಮಾಡಿ ಇದನ್ನಲ್ಲ ಅದರದ್ದು ವ್ಯೂಸ್ 4 ತೋರಿಸ್ತಾ ಇದೆ. ಯಾವುದ್ರಲ್ಲಿ 4 ತೋರಿಸ್ತಾ ಇದೆ ನಿಮಗೆ? ಯಾವುದರಲ್ಲಿ 4 ತೋರ್ತಾ ಇದೆ ನಿಮಗೆ? ಅಯ್ಯೋ ಸೇ ಅಂದಿ 6 ಲಾಕಿದ್ದು ಎಂಕು ಪೋಡ್ತು ಜೋಂಡ. ಸೂಪರ್ ನೈಸ್ ಅಂತಿದ್ದಾರೆ. ಮೈತ್ರಿ ಅವರು ಬಂದರು. ಹಾಯ್ ಮೈತ್ರಿ ಅವರೇ, ವೆಲ್ಕಮ್ ಮೈತ್ರಿ ಅವರೇ. ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ ಮೈತ್ರಿ ಅವರೇ. ಗೊತ್ತಾಯ್ತು ಬೆಳದಿಂಗಲಕ್ಕ. ನೀವು ಊರು ಹೋಗೋಕ್ಕೆ ಏರ್ಪೋರ್ಟ್ ಟಿಕೆಟ್ ಬುಕ್ಕಿಂಗ್ ಮಾಡಲಿಕ್ಕೆ ಬಾವ ಹತ್ರ ಹೇಳಿ ಅಕ್ಕ. ನನಗೆ ಬೇಡ ಏರ್ಪೋರ್ಟ್. ಕುಡ್ಲದಿಂದ ಇಳಿದು ನಾನು ಉಡುಪಿಗೆ ಹೋಗುವಾಗ ಅದು 3-4 ಸಾವಿರ. ಅದಕ್ಕೆ ಗಾಡಿಗೆ ಕೊಡೋದಕ್ಕಿಂತ ನಾನು ಬಸ್ಸಲ್ಲಿ ಹೋಗಿ ಚೆನ್ನಾಗಿ ಇಳಿದು ಕಾರ್ಕಳದಿಂದ ಸೀದಾ ನನ್ನ ಮನೆಗೆ ಹೋಗ್ತೀನಿ. ಗೊತ್ತಾಯ್ತಾ? ನನಗೆ ಇದು ಬೇಡ, ವಿಮಾನ ಬೇಡ. ಕುಡ್ಲಕ್ಕೆ ಯಾರು ಹೋಗೋದು? ಕೂರ್ಗವ್ರು ಸೂಪರ್ ಸಪೋರ್ಟ್. ಮೈತ್ರಿ ಸೂಪರ್, ಥ್ಯಾಂಕ್ ಯು ಮೈತ್ರಿ. ಈಗ ವೈಟಿಯಲ್ಲಿ ಅಷ್ಟೇ ತೋರೋದು. ನಾಳೆ ತೋರ್ತದೆ ನಿಮಗೆ. ಇವತ್ತು ತೋರಲ್ಲ ಎಷ್ಟು ಬಂದಿದೆ ಅಂತ. ಅದು ಈಗ ಇದರಲ್ಲಿ ಇರ್ತದೆ. ನಾಳೆ ಈಗ ರೆಡಿ ಆಗಲ್ಲ ಅದು. ಈಗ ಅದು 4 ತೋರಿಸೋದು ಯಾವುದು ಗೊತ್ತಾ? ನಿಮ್ಮ ವಿಡಿಯೋವನ್ನು ಯಾರಾದರೂ ನೋಡಿದರು. ಈಗ ವಿಡಿಯೋ ನೀವು ಲೈವ್ ಎಂಡ್ ಮಾಡಿದ ಮೇಲೆ ಯಾರೋ ನೋಡಿದ್ದಾರೆ ನಿಮಗೆ, ಅದು 4 ತೋರಿಸ್ತಾ ಇದೆ ಅಷ್ಟೇ. ಸೂಪರ್ ನೈಸ್ ಸೂಪರ್ ಥ್ಯಾಂಕ್ ಯು. ಒಂಜಿ ಸಾಂಗ್ ಬನ್ನೋಡೆ ಶ್ವೇತಾ ಅವರು ಸೂಪರ್ ಸಪೋರ್ಟ್. ಕಿರಣ್ ಕುಮಾರ್ ಇಂದು ಅವರು ಗುಡ್ ಮಾರ್ನಿಂಗ್. ಎಂತ ಮಾರೇರೆ ನಿಮ್ಮದು ಗುಡ್ ಮಾರ್ನಿಂಗ್ ಯಾವಾಗಿದ್ದು? ನನಗೆ ಲೈಕ್ ಕೊಡಿ ಆಯಿತಾ? ಕಿರಣ್ ಬ್ರದರ್ ಲೈಕ್. ಗಿರೀಶ್ ಕೇಶಿ ಆಯ್ ಅಕ್ಕ ಒಂಜಿ ಸಾಂಗ್ ಬಲ್ಲೆ ಜೈ ತುಳುನಾಡು ಪನ್ಕ. ಸಾಂಗ್ ಪಂಡ್ರ ಗೊತ್ತು ಜಿಂಕವೇ. ಸಾಂಗ್ ಪಂಡ್ರ ಗೊತ್ತು ಜಿ ನಮಕ್ ಸಾಂಗ್ ಪಂಡ್ರ ಗೊತ್ತು ಅವೇ ಸಾಂಗ್ ಅವೇ ಎಂಕ್ ಸಾಂಗ್ ಪಂಡ್ರ ಗೊತ್ತು. ಗುಡ್ ಮಾರ್ನಿಂಗ್ ಕೊರಗಜ್ಜನ ಸಾಂಗ್ ಬನ್ನೋಡೆ. ಸೂಪರ್ ಅಂತಿದ್ದಾರೆ. ಮೈತ್ರಿ ಅವರು ಬಂದರು. ಆಯ್ ಮೈತ್ರಿ ಅವರೇ, ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ. ಸೂಪರ್ ಸಪೋರ್ಟ್. ಸೌಮ್ಯ ಅಕ್ಕ, ನಾನು ಹಾಗೆ ಕೇಳಿದ್ದೆ, ಅದು ಅವರ ಅಣ್ಣ ಅಲ್ವಂತೆ ಅಕ್ಕ, ಅವರ ಊರಿನವನು ಅಂತೆ ಅಕ್ಕ, ನನ್ನ ಅಣ್ಣ ಅಲ್ಲ ಅಂತೆ ಅಕ್ಕ, ಅದೇ ಕ್ಲಾಸ್ ತಗೊಂಡಿದ್ದಾರೆ ಅಕ್ಕ. ಅತ್ತೆ ಅಂದಿದ್ದಕ್ಕೆ ಏನಾಯಿತು? ಬೇರೆ ಏನಾದರೂ ಇಲ್ಲ ಅಲ್ವಾ? ಹೌದಾ ಹಾಗೆ, ಹೌದಾ, ಓಕೆ ಅಂತಿದ್ದಾರೆ.
ಹೌದು ವಿ ಆರ್ ಅವರೇ, ಅದು ನಿಮ್ಮದು ಲೈವ್ ಎಂಡ್ ಮಾಡ್ತೀರಲ್ವಾ, ಎಂಡ್ ಮಾಡಿದ ಮೇಲೆ ನೀವು ಪಬ್ಲಿಕ್ ಆಗ್ತೀರಲ್ವಾ, ಪಬ್ಲಿಕಲ್ಲಿ ಯಾರಾದರೂ ನೋಡ್ತಾರೆ, ಆಗ ನಿಮಗೆ ಬರುವುದು ಅದು. ರೋಲ್ ನಂಬರ್ 42 ಪ್ರೆಸೆಂಟ್ ಈ ಸಾರ್ ಅಂತಿದ್ದಾರೆ ಕಿರಣ್ ಕುಮಾರ್ ಇಂದು. ಅಯ್ಯೋ ದೇವ, ಎಲ್ಲರೂ ಸೂಪರ್ ಸಪೋರ್ಟಲ್ಲಿದ್ದಾರೆ, ತುಂಬ ಹೃದಯ ಧನ್ಯವಾದ. ಸೂಪರ್ ನೈಸ್ ಅಂತಿದ್ದಾರೆ ಮೈತ್ರಿ ಅವರು, ಎ ಪಿ ಡಿ ಅವರು ಕೊಟ್ಟಿದ್ದೇನಾ. ಥ್ಯಾಂಕ್ ಯು ಮೈತ್ರಿ. ಕಿರಣ್ ಕುಮಾರ್ ಗಿಫ್ಟ್ ಪ್ಲೀಸ್ ಅಂದಿದ್ದಾರೆ, ಸೂಪರ್ ಸಪೋರ್ಟ್. ರಂಗನಾಯಕ್ ವಿ ಆರ್ ಐ ಅಂತಿದ್ದಾರೆ, ಸೂಪರ್ ಸಪೋರ್ಟ್. ಥ್ಯಾಂಕ್ ಯು ಸೋ ಮಚ್. ರಂಗನಾಯಕ್ ವಿ ಆರ್ ಐ ಅಂತಿದ್ದಾರೆ. ಆಂಟಿ ಹಾಯ್ ಅಂತಿದ್ದಾರೆ. ಹಾಯ್ ರಂಗಣ್ಣ, ಓ ರಂಗಣ್ಣ ಹಾಯ್. ಕೂರ್ಗ್ ಸೂಪರ್ ಸಪೋರ್ಟಲ್ಲಿದ್ದಾರೆ, ಕೂರ್ಗ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಮೈತ್ರಿ ಥ್ಯಾಂಕ್ ಯು, ಸೂಪರ್ ನೈಸ್ ಅಕ್ಕ, ಥ್ಯಾಂಕ್ ಯು ಮೈತ್ರಿ, ಥ್ಯಾಂಕ್ ಯು ಸೋ ಮಚ್. ಹಾಯ್ ರಂಗಬ್ರು ಅಂತಿದ್ದಾರೆ. ವಿ ಆರ್ ಕುಕಿಂಗ್. ಥ್ಯಾಂಕ್ ಯು ಸೋ ಮಚ್ ಅಕ್ಕ. ಪಾತೇರು ಜಾತ್ರೆಗೆ ಬಲೆ, ಪುತ್ತೂರ್ದ ಜಾತ್ರೆನೇ ಈರ್ಲ ಪುತ್ತೂರ್ದಾರ ಗಿರೀಶಣ್ಣ, ಈರ್ಲ ಪುತ್ತೂರೇ, ಈರ್ ಪುತ್ತೂರು ಬೊಕ್ಕೋರಿ ಯಾರ ಅಶ್ವಿನಿ ಬತ್ತೀರು ಆರ್ಲ ಪುತ್ತೂರು ಪೂರ ಪುತ್ತೂರ್ದಾಗ್ಲೇ ಬತ್ತಾರು. ರೇವತಿ ಅಕ್ಕ ಇತ್ತೇರು ಆರು ಬೈಜೇರಿ ನೀ ನನ್ನ ಮದತ್ತಿ ಬಿಡಿಯೇರಾರು. ರೇವತಿ ಅಕ್ಕ ನನ್ನ ಮದತ್ತೇರು, ಸೂಪರ್. ಇವ್ರು ಯಾರು, ಸಿದ್ದೇಶ್ ಹಾಯ್ ಅಂತಿದ್ದಾರೆ. ಹಾಯ್ ಸಿದ್ದೇಶ್ ಅವರೇ, ಸೂಪರ್ ಸಪೋರ್ಟ್. ಕೂರ್ಗ್ ಅವರು ಸೂಪರ್ ಸಪೋರ್ಟ್ ನೈಸ್. ಅಭಿ ಮಧುರುಡುಲ್ಲೆ ಎಲ್ಲೇ ಲಾಸ್ಟ್, ಮಧುರುಡುಲ್ಲ ರೇ ಮಧುರು, ಓ ಅಂದೆ ಎಲ್ಲೇ ಲಾಸ್ಟಾ, ಓಕೆ ತುಲೆ ಸೂಪರ್ ಅದೇ ಸೂಪರ್. ವಿ ಆರ್ ಕುಕಿಂಗ್ ಅವರು ಯಾನು ಸಂಪಾಜೆ ಪುತ್ರ, ಸೂಪರ್ ಲೈವ್, ಓಕೆ ಥ್ಯಾಂಕ್ ಯು. ಅಂದೆ ಗಿರೀಶ್ ಬ್ರದರ್ ಎಂಕ್ ಕನೆಕ್ಟ್ ಎನ್ನಲ್ಲ ಚಾನಲ್ ಕನೆಕ್ಟ್ ಆದಿಜಿಂಡ ಕನೆಕ್ಟ್ ಆಲವೆ, ಲೈಕ್ ಕೊರ್ಲೆ ಒಂಜಿ ಸಬ್ಸ್ಕ್ರೈಬ್ ಮಲ್ಪ್ಲೆ, ಬೊಕ್ಕ ಅಡೆಗೆ ವೀಡಿಯೋನು ತೂಲೆ ದಿನ ಸಪೋರ್ಟ್ ಮಲ್ಪ್ಲೆ. ಯಾನು ತುಳುಟು ವಿಡಿಯೋ ಪಾಡ್ದೆ, ಕನ್ನಡಡ್ಲ ಪಾಡ್ದೆ, ರೆಡ್ಲ ಪಾಡ್ದೆ ಮಲ್ಪ್ಲೆ. ತುಳುಟು ಬೋಡಂಡ ತುಳುಟ್ಲ ಪಾಡ್ವೆ ನಿಗ್ಲೇಗ್ ಪಲ್ಲೆ ಕಮೆಂಟ್ ಮಲ್ಪ್ಲೆ, ನಿಗಳು ಸಪೋರ್ಟ್ ಕೊರ್ಲೆ, ಸಬ್ಸ್ಕ್ರೈಬ್ ಮಲ್ಪ್ಲೇವೇ. ಗುಡ್ ಲೈವ್, ವಿ ಆರ್ ನೈಸ್. ಮಾರುತಿ ಮೈತ್ರಿ ಅವರೇ, ನನ್ನ ವಿಡಿಯೋ ಎಲ್ಲ ನೋಡಿ ಆಯಿತಾ, ಸಪೋರ್ಟ್ ಮಾಡಿ ಆಯಿತಾ, ನೋಡಿ ನನಗೆ ಸೂಪರ್ ನೈಸ್ ಅಂತಿದ್ದಾರೆ, ಸೂಪರ್ ಸಪೋರ್ಟಲ್ಲಿದ್ದಾರೆ. ರಂಗನಾಯಕ್ ಊಟ ಆಯಿತಾ ವಿ ಆರ್ ಅಂತಿದ್ದಾರೆ. ಮೈತ್ರಿ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ವಿ ಆರ್ ಸೂಪರ್ ಬೆಸ್ಟ್ ತಮ್ಮ ಸೂಪರ್ ಸಪೋರ್ಟಲ್ಲಿದ್ದಾರೆ. ಆಯಿತು ರಂಗಪ್ರು ಅಂತಿದ್ದಾರೆ. ಶ್ವೇತಾ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ರಂಗ ಅವರು ಸೂಪರ್ ಸಪೋರ್ಟ್. ಮೈತ್ರಿ ಸೂಪರ್ ನೈಸ್ ಅಂತಿದ್ದಾರೆ. ಹಿಂದಿಡು ಪಾತಿರ್ಲಿ, ಹಿಂದಿದಾಗಲೇ ಮಾತ್ರ ಹಿಂದಿ ಪಾತೇರ್ನು, ಕನ್ನಡದಾಗಲೇ ಮಾತ್ರ ಕನ್ನಡ ಪಾತೇರ್ನು, ತುಳುವೇರ್ನಾಗ್ಲೇಗ ತುಳುವೇ ಪಾತೇರ್ನೆ. ಕನ್ನಡ ಸಾಂಗ್ ಹೇಳಿ ನನಗೆ ಬರಲ್ಲ. ವಿ ಆರ್ ಅವರೇ, ಕಾಗೇಶ್ವರನಂದು ಗುಡ್ ಲೈವ್ ಅಂತಿದ್ದಾರೆ. ಸೂಪರ್ ನೈಸ್ ಅಕ್ಕ, ಓಕೆ ಅಂತಿದ್ದಾರೆ. ನೋಡ್ತೀರಾ, ನಂದು ನನಗೆ ಸಬ್ ಆಗಿಲ್ಲ ಅಂದರೆ ಆಗಿ ಆಯ್ತಾ ಮೈತ್ರಿ ಅವರೇ. ಸೂಪರ್ ಸಪೋರ್ಟಲ್ಲಿದ್ದಾರೆ, ಸೂಪರ್ ಅಂತಿದ್ದಾರೆ. ಸೂಪರ್ ಬೆಸ್ಟ್ ಕೂರ್ಗ್ ಅವ್ರು ಸೂಪರ್. ಯಾರೆಲ್ಲ ಸಬ್ ಆಗಿಲ್ಲ, ಗಿರೀಶ್ ಅವರು ಹ್ಞೂ ಅಕ್ಕ ಸಬ್ಸ್ಕ್ರೈಬ್ ಮಲ್ದೆ ಅಕ್ಕ. ಸೊಲ್ಮೇಲು ಇರೇಗ್ಲ, ಥ್ಯಾಂಕ್ ಯು ಸೋ ಮಚ್. ವಿಡಿಯೋ ತೂಲೇವೆ ಸಪೋರ್ಟ್ ಮಲ್ಪ್ಲೇವೆ, ಸೂಪರ್ ಸಪೋರ್ಟಲ್ಲಿದ್ದಾರೆ ಮೈತ್ರಿ ಅವರು. ಥ್ಯಾಂಕ್ ಯು ಮೈತ್ರಿ. ಅಭಿ ಈರ್ಲ ತೂಲೇವೆ ವಿಡಿಯೋ, ಸೂಪರ್ ನೈಸ್. ಥ್ಯಾಂಕ್ ಯು ಮೈತ್ರಿ ಅವರೇ, ಥ್ಯಾಂಕ್ ಯು ಸೋ ಮಚ್. ನೀವು ಸಪೋರ್ಟ್ ಮಲ್ತಂದಿಲ್ಲ ಅರ್ಥ, ತುಂಬ ಹೃದಯದ ಧನ್ಯವಾದ ನಿಮಗೆ. ಶ್ವೇತಾ ಅವರೇ ಥ್ಯಾಂಕ್ ಯು ಸೋ ಮಚ್. ಕೂರ್ಗ್ ಅವರೇ ಥ್ಯಾಂಕ್ ಯು ಸೋ ಮಚ್. ಸೂಪರ್ ನೈಸ್ ಅಕ್ಕ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು, ಸೂಪರ್. ಇವತ್ತು ಮೀನಿದ್ದು ಹಾಕಿದ್ದೇನೆ ವಿಡಿಯೋ, ನಿನ್ನೆ ಕೂಡ ಹಾಕಿದ್ದೇನೆ ಪನ್ನೀರ್ ಗ್ರೇವಿದ್ದು. ಎಲ್ಲ ನೋಡಿ, ಎಲ್ಲ ವಿಡಿಯೋ ನೋಡಿ ನನಗೆ ಸಪೋರ್ಟ್ ಮಾಡಿ, ಕಮೆಂಟ್ ಹಾಕಿ. ವಿಡಿಯೋ ನೋಡಿದ್ದೀನಿ ಅಂತ ಚೆಂದದ್ದೊಂದು ಕಮೆಂಟ್ ಹಾಕಿ. ಗುಡ್ ಲೈವ್ ಅಂತಿದ್ದಾರೆ ಕೂರ್ಗ್ ಅವರು. ಕಮೆಂಟ್ ಹಾಕಿದರೆ ಮಾತ್ರ ಗೊತ್ತಾಗೋದು ನೀವು ನನ್ನ ವಿಡಿಯೋ ನೋಡಿದ್ದೀರ ಅಂತ. ತೂತಾರಂದು ಗೊತ್ತಾಪುಂಡದ. ನೈಸ್ ಕೂರ್ಗ್ ಲೈವ್, ನೈಸ್ ಸೂಪರ್ ಅಂತಿದ್ದಾರೆ. ಏನು ಅಂತ ಪಾತೆರ್ನು ಜಾಸ್ತಿ ಅವೇ ವಿಡಿಯೋ ಇಡ್ಲ, ಪಾತೆರ್ನು ಜಾಸ್ತಿ. ನಾನು ಸ್ವಲ್ಪ ಮಾತಾಡೋದು ಜಾಸ್ತಿ ಆಯಿತಾ. ವಿಡಿಯೋದಲ್ಲಿ ಕೂಡ ನಾನು ಜಾಸ್ತಿ ಮಾತಾಡ್ತೀನಿ, ಕಮ್ಮಿ ಮಾತಾಡಲ್ಲ.
ವಟ 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 ಅಂತ ಮಾತಾಡ್ತಿದ್ದೀನಿ. ನನ್ನ ಹಸ್ಬೆಂಡ್ ಬೈತಾರೆ, ಎಂಥದ್ದು ಒಟ ಒಟ ಮಾತಾಡ್ದು ನೀನಂತ. ಸೂಪರ್, ಥ್ಯಾಂಕ್ ಯು. ಗುಡ್ ಲೈವ್, ಥ್ಯಾಂಕ್ ಯು. ಎಷ್ಟಾಯಿತು ಟೈಮು? 11:30ಗೆ ಹೋಗ್ತೀನಿ ಆಯಿತಾ. ನಾನು 9:30, 10:30, 10:30, 11:30, 2 ಗಂಟೆ. ನಿನ್ನೆ ಬೆಳಿಗ್ಗೆ ಲೈವ್ ಇದ್ದು 4 ಪಾಯಿಂಟ್ ಅಂದರೆ ಬರೀ 20 ಮಿನಿಟ್ ಬಂದಿದೆ ಸಿಸ್. ಹೌದಾ? ಅದು ಯಾಕೆ ಆಗಿ ಬರ್ತಿದೆ ನಿಮಗೆ ವಿ ಆರ್ ಅವರೇ? ಗುಡ್ ಲೈಫ್, ಸೂಪರ್ ಸಪೋರ್ಟ್. ಅದು ಯಾಕೆ ಆಗಬಾರ್ದು ಅಂತ ಗೊತ್ತಿಲ್ಲ ವಿ ಆರ್ ಅವರೇ. ಥ್ಯಾಂಕ್ ಯು, ಥ್ಯಾಂಕ್ ಯು. ಓಕೆ, ಬಾಯ್ ಎಲ್ರಿಗೂ. ನಾನು ಹೋಗ್ತೀನಿ ಆಯಿತಾ. ಬಾಯ್ ಬಾಯ್ ಪೋಪೆ, ಬಾಯ್. ನಾನು ನಾಳೆ ಬೆಳಿಗ್ಗೆ ಎದ್ದು ಒಬ್ಬಳೇ ಇರೋದು. ನನಗೆ ಕೆಲಸ ಎಲ್ಲ ತುಂಬ ಇದೆ. ಬೆಳಿಗ್ಗೆ ಎದ್ದು ಮಕ್ಕಳನ್ನು ಸ್ಕೂಲಿಗೆ ಹೊರಡಿಸ್ಬೇಕು. ಹಾಯ್, ಗುಡ್ ಮಾರ್ನಿಂಗ್, ಗುಡ್ ಈವ್ನಿಂಗ್. ಗುಡ್ ಈವ್ನಿಂಗ್ ಗೀತಾ ಅವರೇ, ವೆಲ್ಕಮ್ ವೆಲ್ಕಮ್. ಕೂರ್ಕ್ರು, ಗುಡ್ ಲೈವ್, ಬೆಸ್ಟ್, ಸೂಪರ್ ಸಪೋರ್ಟ್. ಒಬ್ರಿಗೊಬ್ರು ಸಪೋರ್ಟ್ ಮಾಡಿ ಆಯಿತಾ. ನಾನು ಒಂದು 5 ನಿಮಿಷ ಬಿಟ್ಟು ಹೋಗ್ತೀನಿ ಆಯಿತಾ. ನನಗೆ ನಿದ್ದೆ ಬೇಗ ಮಾಡಿ ನಾಳೆ ಬೇಗ ಹೇಳ್ಬೇಕಷ್ಟು. ನಾನು ಮಕ್ಕಳಿಗೆ ಮ್ಯಾನೇಜ್ ಮಾಡಬೇಕು ನಾಳೆ ಒಂದು ದಿನ. ಇಲ್ಲಾಂದರೆ ನನ್ನ ಹಸ್ಬೆಂಡ್ ಸ್ವಲ್ಪ ಆದರೂ ಹೆಲ್ಪ್ ಮಾಡ್ತಿದ್ರು, ಇವತ್ತಿಲ್ಲ. ಲೈಕ್ ಡ್ಯಾನ್ಸಿಸ್ ಅಂತಿದ್ದಾರೆ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಸ್ವಲ್ಪ ಮ್ಯಾನೇಜಿಂಗ್ ಮಾಡಬೇಕು. ನೈಸ್ ಲೈವ್, ಥ್ಯಾಂಕ್ ಯು. ನೈಸ್ ಲೈವ್, ಲೈಕ್ 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 ಅಂತಿದ್ದಾರೆ. ಥ್ಯಾಂಕ್ ಯು, ಥ್ಯಾಂಕ್ ಯು. ನಾನಿನ್ನು ಹೋಗ್ತೀನಿ. ಬಾಯ್ ಬಾಯ್ ಎಲ್ರಿಗೂ. ಸೂಪರ್ ಸೂಪರ್, ಥ್ಯಾಂಕ್ ಯು. 7 ಮೆಂಬರ್ಸ್ ಇದ್ದೀರಾ. ನೀವೇ ಸಪೋರ್ಟ್ ಮಾಡಿ ಆಯಿತಾ. ಒಂದು 10 ನಿಮಿಷ ಬಿಟ್ಟು ನಾನು ಬಂದ್ ಮಾಡ್ತೀನಿ. 20 ನಿಮಿಷ ಬಿಟ್ಟು ಬಂದ್ ಮಾಡ್ತೀನಿ. ಬೇಕಾದರೆ ನೀವು ಯಾರಿಗೆಲ್ಲ ಕನೆಕ್ಟ್ ಆಗಿಲ್ಲ ಆಗಲಿ ಆಯಿತಾ. ಇಪ್ಪತ್ತು ನಿಮಿಷ ಬಿಟ್ಟು ಬಂದ್ ಮಾಡ್ತೀನಿ.